ಉತ್ತರ ಭಾಗಕ್ಕೆ ಪ್ಲವ. ಅಂಶಕ ಇದ್ದದ್ದು ಕೃಷಿಕ ರಾಶಿ. ಬೊಲ್ಪುಗು ದೈವಜ್ಞರಿಗೆ ದೂತರ್ನಕಲು ಫಲತಾಂಬೂಲ ಕೊರ್ನಗ ಪನ್ನಂಚಿನ ಪಾತೆರ ದೂತವಾಕ್ಯ ಅಂತ ಹೇಳೋದು. ಒಬ್ಬರೊಬ್ಬರು ಪರಸ್ಪರ ಸಂಬಂಧ ಆಗಬೇಕಾದ್ರೆ ಮಾತನಾಡಬೇಕು. ಇವತ್ತಿನ ಅಷ್ಟಮಂಗಲ ಪೂಜೆ ಚೆನ್ನಾಗಿ ನೆರವೇರಿಸಿ ಕೊಡಬೇಕು. ಬಸ್ರೂರಿನ ಎಲ್ಲ ಜನತೆಗೆ ಒಳ್ಳೆಯದಾಗಬೇಕು. ಎಲ್ಲ ದೈವ ದೇವತೆಗಳ ಅನುಗ್ರಹ ಸಿಗುವ ರೀತಿಯಲ್ಲಿ ನೆರವೇರಿಸಿಕೊಡಬೇಕು. ಪ್ರಧಾನ ದೂತರು ಹೇಳಿದಂತಹ ಮಾತು. ಆ ಹೊತ್ತಿನಲ್ಲಿ ದೈವಜ್ಞರು ಶ್ವಾಸ ಪರೀಕ್ಷೆ ಮಾಡ್ತಾರೆ. ದೀರ್ಘವಾದ ಶ್ವಾಸವನ್ನೇ ಮೇಲಕ್ಕೆ ತೆಗೆದು ಬ್ರಹ್ಮರಂಧ್ರದಲ್ಲಿ ತೆಗೆದು ಅದೇ ರೀತಿ ಶ್ವಾಸವನ್ನು ಬಿಡುವಾಗ ಮೂಗಿನ ರಂಧ್ರದಲ್ಲಿ ಒಂದೇ ರೀತಿ ಶ್ವಾಸ ಹೋಗಲಿಕ್ಕಿಲ್ಲ. ನಮಗೂ ಪರೀಕ್ಷೆ ಮಾಡ್ಬೋದು. ಆಗ ಶ್ವಾಸ ಇದ್ದದ್ದು ಬಲಭಾಗದಲ್ಲಿ, ದೈವಜ್ಞರ ಶ್ವಾಸ ಬಲಭಾಗ, ದೂತರು ಇದ್ದದ್ದು ಬಲಭಾಗದಲ್ಲಿ. ಆ ಹೊತ್ತಿನಲ್ಲಿ ದೂತರ ಕೈ ಶರೀರದ ಯಾವ ಭಾಗಕ್ಕೆ ಸ್ಪರ್ಶ ಆಗ್ತದೆ ಅಂತ ನಾವು ನೋಡ್ತೇವೆ. ಅದನ್ನು ಪೃಷ್ಠಾಂಗ ಅಂತ ಹೇಳೋದು. ತಮ್ಮ ಶರೀರದ ಮೇಲ್ಭಾಗದಿಂದ ಪಾದಭಾಗದವರೆಗೆ 12 ಭಾಗಗಳಾಗಿ ವಿಂಗಡಿಸಿದ್ದಾರೆ ಜ್ಯೋತಿಷ ಶಾಸ್ತ್ರದಲ್ಲಿ. ತಲೆ, ಮುಖ, ಕೊರಳು, ಭುಜ, ಹೃದಯ, ಹೊಟ್ಟೆ, ಪಾದ ಬರುವಾಗ ಮೇಷರಾಶಿಯಿಂದ ಮೀನರಾಶಿವರೆಗೆ ದೂತರು ಹೀಗೆ ಕೈ ಮುಗ್ದದ್ದು. ಕೈ ಮುಗಿಯುವಾಗ ಅದು ಮಿಥುನ ರಾಶಿಯಾಗಿ ಬರ್ತದೆ. ಪೃಷ್ಠಾಂಗ ರಾಶಿ ಮಿಥುನ ರಾಶಿ. ಮಗು ಚಿನ್ನ ಹಾಕಿದಂತಹ ಕಾಲಘಟ್ಟದಲ್ಲಿ ದೈವಜ್ಞರು ಮಾಡಿದಂತಹ ಆ 108 ಕವಡೆಯನ್ನು 3 ಭಾಗ ಮಾಡುವಾಗ ಅಷ್ಟಮಂಗಲ ಸಂಖ್ಯೆ ಸಿಗ್ತದೆ. ದಕ್ಷಿಣಾದ್ಯ ಅಷ್ಟಮಂಗಲ ಆಗುವಾಗ 3, 7, 2. ನೀವು ಕೊಟ್ಟಂತಹ ತಾಂಬೂಲ 20 ತಾಂಬೂಲ ಇತ್ತಿನು ಇರುವ ಬಚ್ಚಿರೆ ಇತ್ತಿನು. ಪ್ರಥಮಾನಿಧಿ ಪೂಜೆಯ ಆರಂಭಡು ಕೊರ್ನ ವಸ್ತುನು ಪ್ರಥಮಾನಿಧಿ ಪನ್ಪುನೆ ಅವು ಭಗವದ್ಗೀತೆ ಗ್ರಂಥ. ಗ್ರಹಚಕ್ರ ರೇಖೆ ಉತ್ತರ ರೇಖೆ ಧನುರಾಶಿ ಹಿಡಿದು ಮೀನರಾಶಿ. ಒಂದು ನಮ್ಗೆ ಅಷ್ಟಮಂಗಲ ಪ್ರಶ್ನಾ ಚಿಂತನೆಗಿತ್ತನ ಮೇಲ್ಮಟ್ಟದ വിഷയಗಳು. അപ്പോൾ ഒരു ദിവസത്തെ രാശിപ്രശ്നത്തിൽ താമ്പൂല പ്രശ്നത്തിൽ വ്യത്യസ്തമായിട്ട് 6 ആരൂഢങ്ങളെ കൊണ്ടാണ് അഷ്ടമംഗലം ചിന്തിക്കൽ. ഒരു ദിവസത്തെ രാശിയാകുമ്പോൾ 2 ആരൂഢങ്ങളെ കിട്ടും. താമ്പൂലമാകുമ്പോൾ 4 ആരൂഢം കിട്ടും. അഷ്ടമംഗലമാകുമ്പോൾ 6 ആരൂഢം. അതിന് മേലെ ഇവരെ ചിന്തകളില്ല. അപ്പോൾ ആരൂഢ, ഉദയ, ലഗ്നാംശ, ഛത്ര, സൃഷ്ടാംഗരാശയ, ചന്ദ്രാധിഷ്ഠരാശിശ്ച ചിന്ത്യാശ പ്രശ്നകർമ്മണി, അങ്ങനെ 6 ആരൂഢം. അത് ജാതക, ഗോള, നിമിത്ത, പ്രശ്ന, മുഹൂർത്ത. ഇങ്ങനെ 6 ഗ്രന്ഥങ്ങളെ അടിസ്ഥാനമാക്കി 6 രാശികളെ ആചാര്യന്മാർ സൃഷ്ടിച്ചിട്ടുണ്ട്. അത് പിന്നെ ഏകാർത്ഥ സമ്പ്രദായങ്ങളായിട്ട് 6 യോഗങ്ങളും അതിലേക്കുണ്ട് അല്ലേ. അപ്പോൾ അതിൽ ഒന്നാമത്തെ സ്വർണ്ണം വെച്ച രാശി നിരന്തര ഉദ്യതാംഭാനം കസ്യാപ്യ സുദയസ്തത തദാപ്യ ആരൂഢവാഞ്ചായ തദോസൈവ പ്രധാനത. പ്രധാനമായിട്ട് സ്വർണ്ണം വെച്ച രാശിയാണ് വളരെ പരമപ്രധാനമായിട്ട് രാശി. അത് ദൈവേച്ഛ കിട്ടുന്ന രാശിയാണ്. അതുപോലെ തന്നെ ദൂതന്മാർ തൊട്ട രാശിയും ദൈവേച്ഛ കിട്ടുന്ന രാശിയാണ്. ബാക്കി 4 രാശിയും 12:23 രാശികളാണ്. അപ്പോൾ 6 ആരൂഢങ്ങൾ പ്രധാനമായിട്ട് 6 മീനൻ രാശിക്ക് ചന്ദ്രോദയം, ശന്യുദയം, 4 നിൽക്കുന്ന വ്യാഴം, 6 ആദിത്യൻ, ശുക്രൻ, 7 കേതുവും ശുക്രനും, 7 ആദിത്യൻ, അഷ്ടമത്തിൽ നിൽക്കുന്ന ചൊവ്വ, ബുധൻ, 11 ഗുളികൻ, 12 നിൽക്കുന്ന രാഹു. ഇതാണ് സ്വർണം വെച്ച രാശിയുടെ ഗ്രഹനില. ആരൂഢ ഉദയലഗ്ന രാശി. ഉദയരാശി ധനുരാശിക്ക് 2 ഗുളികൻ, 3 രാഹു, 4 ചന്ദ്രൻ, ശനി, 7 വ്യാഴം, 9 ശുക്രൻ, കേതു, 10 ആദിത്യൻ, 11 ചൊവ്വ, ബുധൻ. ആരൂഢ ഉദയ ലഗ്നാംശക രാശി കർക്കടകം. 2 ശുക്രൻ, കേതു, 3 ആദിത്യൻ, 4 ചൊവ്വ, ബുധൻ, 7 ഗുളികൻ, അഷ്ടമത്തിൽ രാഹു, 9 ചന്ദ്രൻ, ശനി, 12 വ്യാഴം. അതെ. ആരൂഢ ഉദയ ലഗ്നാംശക ഛത്രരാശി. ഛത്രരാശി കിട്ടിയത് കുംഭം. രാഹുദയം 2 ചന്ദ്രൻ, ശനി, 5 വ്യാഴം, 7 ശുക്രൻ, കേതു, അഷ്ടമത്തിൽ ആദിത്യൻ, 9 ചൊവ്വ, ബുധൻ, 12 ഗുളികൻ. സ്പൃഷ്ടാംഗരാശി. സ്പൃഷ്ടാംഗരാശി മിഥുനം. വ്യാഴോദയം 3 ശുക്രൻ, കേതു, 4 ആദിത്യൻ, 5 ചൊവ്വ, ബുധൻ, അഷ്ടമരാശിയിൽ ഗുളികൻ, 9 രാഹു, 10 ചന്ദ്രൻ, ശനി. ചന്ദ്രാശി രാശി നേരത്തെ പറഞ്ഞ് സ്വർണ്ണാരൂഢം തന്നെ. അപ്പോൾ അതീത ഫലം ആരൂഢം. സ്വർണ്ണം വെച്ച രാശി കഴിഞ്ഞ കാലഘട്ടം ചിന്തിക്കണം. ഉദയലഗ്ന രാശി ഭാവി രാശി ചിന്തിക്കണം. ഛത്രരാശി എന്നത്തെ വർത്തമാനകാല രാശി. അങ്ങനെ 3 രാശികളെ യോഗം ഇതിലുണ്ട്. ದೈವಾದಿ ನಮಗೆ ನೋಕ. ಸಾಧಾರಣ ಒಂದು ದೈವಜ್ಞನ ಮನೆಗೋ ದೈವಜ್ಞನ ರೂಮಿಗೋ ಹೋಗಿ ನಾವೊಂದು ಪ್ರಶ್ನಾ ಚಿಂತನೆಯನ್ನು ಮಾಡ್ತಿದ್ರೆ ಆ ಆರೂಢ ಸಿಗ್ಬೋದಷ್ಟೇ. ರಡ್ಡು ರಾಶಿ ಮಾತ್ರ ನಮಗೂ ಆ ಚಿಂತನೆ ಪನುಲಿ ಆತೆ. ಅವತ್ತು ಸ್ವಲ್ಪ ಜಾಸ್ತಿ ಚಿಂತನೆ ಮಾಡಬೇಕು ಅಂತ ಇದ್ದರೆ ತಾಂಬೂಲ ಪ್ರಶ್ನೆಯನ್ನು ಚಿಂತನೆ ಮಾಡ್ತೇವೆ. ತಾಂಬೂಲ ಪೂಜೆ ಮಾಡಿ ಅದರಲ್ಲಿ 4 ರಾಶಿಗಳ ಚಿಂತನೆ ತಾಂಬೂಲದಲ್ಲಿ.
ನಮಗೆ ಸಾನ್ನಿಧ್ಯಾದಿ ವಿಷಯ ಸ್ವಲ್ಪ ಶೂನ್ಯ ಏನೂ ಇಲ್ಲ, ಸ್ವಲ್ಪ ಚಿಂತನೆ ಆಳವಾಗಿ ಚಿಂತನೆ ಮಾಡಬೇಕು, ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿರೋದು ಅಷ್ಟಮಂಗಲ ಸ್ವರ್ಣ ಪ್ರಶ್ನೆ ಅಂತೇಳಿ. ಅದು 6 ರಾಶಿಗಳ ಚಿಂತನೆ. ಜ್ಯೋತಿಷ್ಯದಲ್ಲಿ ಇದಕ್ಕಿಂತ ಮೇಲ್ಮಟ್ಟದ ಒಂದು ಚಿಂತನೆ ಇಲ್ಲ. ಇದು ಫೈನಲ್. ಜ್ಯೋತಿಷ್ಯದಲ್ಲಿ ಅಷ್ಟಮಂಗಲ ಸ್ವರ್ಣ ಪ್ರಶ್ನೆ ಅಂತ ಹೇಳಿದ್ರೆ ಫೈನಲ್, ಅದರ ಮೇಲ್ಮಟ್ಟ ಚಿಂತನೆ ಇಲ್ಲ. 6 ರಾಶಿಗಳ ಚಿಂತನೆ. ಜ್ಯೋತಿಷ್ಯದ ಗುರುವರಿಯರು ಬರೆದಂಥ 6 ಗ್ರಂಥಗಳುಂಟು. ಜಾತಕ ಗೋಳ ನಿಮಿತ್ತ, ಪ್ರಶ್ನ ಮುಹೂರ್ತ ಗಣಿತ ಎಂಬ 6 ಗ್ರಂಥಗಳ ಆಧಾರವಾಗಿಟ್ಟುಕೊಂಡು ನಮಗೆ ಸಿಕ್ಕುವಂಥ 6 ರಾಶಿಗಳು. ಅದರಲ್ಲಿ ಸ್ವರ್ಣ ಪ್ರಶ್ನಾರೂಢ ರಾಶಿ, ಉದಯ ಲಗ್ನ ರಾಶಿ, ಲಗ್ನಾಂಶಕ ರಾಶಿ, ಛತ್ರಾರೂಢ ರಾಶಿ, ಪೃಷ್ಠಾಂಗ ರಾಶಿ, ಚಂದ್ರಾಶಯ ರಾಶಿ, ಹೀಗೆ 6 ರಾಶಿಗಳು ಇರ್ತದೆ. ಅದರಲ್ಲಿ 6 ರಾಶಿಗಳಲ್ಲಿ ಪ್ರಧಾನ ರಾಶಿ ಮಗು ಚಿಹ್ನ ಹಾಕಿದಂಥ ಸ್ವರ್ಣ ಪ್ರಶ್ನಾರೂಢ ರಾಶಿ. ಅದು ಯಾಕೆಂತ ಹೇಳಿದರೆ ನಮಗೆ ಯಾವ ರಾಶಿಗೆ ಮಗು ಚಿಹ್ನ ಆಗ್ತದೆ ಆ ರಾಶಿಗೆ ಬಂಗಾರ ಪಾಡ್ಪೇರೆ ಪಂಡ ವಿಷಯ ಗೊಂತಿ ಪೂಜಿ ಅವು ದೈವ ಇಚ್ಛೆ, ಆ ತುಳುವೇಶ್ವರ ಸಾನ್ನಿಧ್ಯದ ಇಚ್ಛೆ ಪ್ರಕಾರ ಮಗು ಚಿಹ್ನ ಹಾಕಿದಂಥ ರಾಶಿ ಪ್ರಧಾನ. ಮತ್ತೊಂದು ಪೃಷ್ಠಾಂಗ ರಾಶಿ, ಅದು ದೂತರ ಶರೀರಕ್ಕೆ ಸ್ಪರ್ಶವಾಗುವಂಥ ರಾಶಿ. ಅದು ನಮಗೆ ಮೊದಲೇ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ದೈವ ಇಚ್ಛೆ. 6 ರಾಶಿಗಳಲ್ಲಿ ಪ್ರಶ್ನಾರೂಢ ರಾಶಿ ಮತ್ತು ಪೃಷ್ಠಾಂಗ ರಾಶಿ ಪ್ರಧಾನ ರಾಶಿಗಳು. ಬಾಕಿದ್ದ ಉದಯಲಗ್ನ ರಾಶಿ, ಲಗ್ನಾಂಶಕ ರಾಶಿ, ಛತ್ರಾರೂಢ ರಾಶಿ, ಚಂದ್ರಾಶಯ ರಾಶಿ ಸಮಯಕ್ಕೆ ಬರುವ ರಾಶಿ. 12 ಗಂಟೆ 23 ನಿಮಿಷಕ್ಕೆ ಹಾಕಿದರೆ ಅದರ ಸ್ಫುಟ ಗಣಿತದಲ್ಲಿ ಇಂಥ ರಾಶಿ ಬರ್ತದೆ ಅಂತ ನಮಗೆ ಹೇಳುವಂತಹ ವಿಷಯ ಉಂಟು. ನಮಗೆ ಪ್ರಧಾನ ಬೇಕಾದ್ದು ದೇವಾನುಗ್ರಹ. ನಮ್ಮ ಇವತ್ತಿನ ವಿಷಯದಲ್ಲಿ ದೇವತಾನುಗ್ರಹ ಎಂಚೆ ಉಂಡು, ದೇವರಿನ ಅನುಗ್ರಹ ನಮ್ಗೆ ಎಂಚೆ ಉಂಡು ಒಂದು ಆರಂಭಡು ತೂವಡು. ಷಷ್ಟಂ ದ್ವಾದಶಂ ಅಷ್ಟಮಂಜಮುನಯೋ ಭಾವನಿಷ್ಠಾನ್ ವಿದುಹು ಅಲ್ಲೇ ಷಷ್ಟಂ ವೀಕ್ಷತೆ ಯದವೇ ಏವಾಜ ಭಾವ ಸ್ವಯಂ. 6ാമത്തെ രാശി, 8ാമത്തെ രാശി, 12ാമത്തെ രാശി, 3ാമത്തെ രാശി, ഈ രാശികൾ ഗുരു ഇഷ്ടപ്രദനല്ല. ബാക്കി രാശികളും ഗുരു ഇഷ്ടപ്രദനാണ്. നമുക്ക് 6 രാശികളിൽ ഗുരു എവിടെയുണ്ടെന്ന് ഇഷ്ടത്തിലുണ്ടോ അനിഷ്ടം നമുക്ക് ആദ്യം പരിശോധന ചെയ്യണം. ലഗ്നാൽ വേഷഷ്ട തൃതീയശ്ച ഭാവാനിഷ്ഠ യഥാ അഷ്ടമ അല്ലേ? അതെ, അങ്ങനെയുണ്ട്. അപ്പോൾ അതിൽ സർവൈശ്വരാണാം ദൃഷണസ്ഥ നിത്യം സാന്നിധ്യമസ്മാതിരൂലേ പ്രായോനുകൂല സകലാശ്ച ദേവാഹ തത്രാനുകൂലേ സജനാനുകൂല. അപ്പോൾ സർവേശ്വര കാരകത്വം വെച്ച് വ്യാഴം 4ാമത്തെ രാശി നിൽക്കുന്നത് സ്വർണ്ണം വെച്ച രാശി ദൈവാദിനുണ്ട്. ഉദയലഗ്ന രാശിക്ക് 7 വ്യാഴം നിൽക്കുന്നതുകൊണ്ട് ആടും ദൈവാദിനത്തിന് ഭാഗമുണ്ട്, ഗുരുബലമുണ്ട്. ആരൂഢോദയ ലഗ്നാംശകത്തിന് 12 വ്യാഴം, ആട് ദൈവാദിനമില്ല. ഛത്രാരൂഢത്തിന് 5 വ്യാഴം, ദൈവാദിനുണ്ട്. സ്പൃഷ്ടാംഗ ലഗ്നത്തിന് വ്യാഴം ഉദിച്ചു, ദൈവാദിനുണ്ട്. ചന്ദ്രാഷ്ട രാശിക്ക് വ്യാഴം ഉദിച്ചു. വ്യാഴം 4ാമത്തെ രാശിയിൽ അല്ലേ? അപ്പോൾ 6 ആരൂഢങ്ങൾ 5 ആരൂഢത്വം പരിപൂർണ്ണ ദൈവാധീനം, പൂർണ്ണ ദൈവാധീനം. ഒരു ആരൂഢത്തിൽ മാത്രമേ പ്രതികൂലാവസ്ഥയുള്ളൂ. അത്ര ഗ്രഹവും ആ രീതിയിൽ സുലഭേശ്വരൻ ആ രീതിയിൽ കുഞ്ഞിനെ കൊണ്ടാണ് സ്വർണ്ണം വെപ്പിച്ചത്. ആ സമയവും അത് ದೇವತಾನುಗ್ರಹ ನಮ್ಮ ತೂಪುನೆ ಗುರುಂದು ಪನ್ಪುಣಂಚಿನ ಗ್ರಹಟ್ಟು ನವಗ್ರೇಶ್ವರುಡು ಸರ್ವ ಈಶ್ವರ್ಲ ಮಾಂತಾ ದೇವತೆಗಳ ಒಳಗೊಳ್ಳನ ಗ್ರಹವು ಪಣ್ಣಂದಾಂಡ ಗ್ರಹ ಗುರು ಎಂಬ ಗ್ರಹ. ಆ ಗುರು ನಮಗೆ ಅನುಕೂಲದಲ್ಲುಂಟೋ ಪ್ರತಿಕೂಲದಲ್ಲುಂಟೋ ಅಂತ ನೋಡಬೇಕು. 3ನೇ ರಾಶಿಯಲ್ಲೋ 6ನೇ ರಾಶಿಯಲ್ಲೋ 8ನೇ ರಾಶಿಯಲ್ಲೋ 12ನೇ ರಾಶಿಯಲ್ಲಿ ಗುರು ಬಂದರೆ ನಮಗೆ ದೇವತಾನುಗ್ರಹ ಇಲ್ಲ, ಗುರು ಅನುಕೂಲದಲ್ಲಿಲ್ಲ, ಗುರು ದೇವಾನುಗ್ರಹ ಪ್ರತಿಕೂಲದಲ್ಲಿ ಉಂಟು ಅಂತ ಹೇಳಬೇಕು. ಲಗ್ನ ಅದೇ ರಾಶಿ 2, 3, 4, 5, 7, 9, 10, 11 ರಾಶಿಯಲ್ಲಿ ಗುರು ಬಂದರೆ ಪರಿಪೂರ್ಣ ದೇವಾನುಗ್ರಹ ಉಂಟು ಅಂತ ಹೇಳಬೇಕು. ನಮಗೆ ಸ್ವರ್ಣ ಪ್ರಶ್ನಾರೂಢ ರಾಶಿ ಈಗ ನಮಗೆ ಗುರು ಇರುವುದು ಮಿಥುನ ರಾಶಿಯಲ್ಲಿ. ಸ್ವರ್ಣ ಪ್ರಶ್ನಾರೂಢ ರಾಶಿಯ ಮೀನ ರಾಶಿಯ 4ನೇ ರಾಶಿ ಕೇಂದ್ರ ರಾಶಿಯಲ್ಲಿ ಗುರು ಉಂಟು, ಪರಿಪೂರ್ಣ ದೇವತಾನುಗ್ರಹ ಉಂಟು ಮಗು ಚಿಹ್ನ ಹಾಕಿದಂತಹ ರಾಶಿಗೆ, ಗುರು ಅನುಕೂಲದಲ್ಲಿ. ಉದಯ ಲಗ್ನ ರಾಶಿ ಧನುರಾಶಿ 7ನೇ ರಾಶಿಯಲ್ಲಿ ಗುರು ಬಂತು, ಅದಕ್ಕೂ ದೇವಾನುಗ್ರಹ ಉಂಟು. ಲಗ್ನಾಂಶಕ ರಾಶಿ ಕರ್ಕಟಕ ರಾಶಿ, ಅದು 12ರಲ್ಲಿ ವ್ಯಯರಾಶಿ ದುರಿತ ರಾಶಿಯಲ್ಲಿ ಬಂತು, ಅದಕ್ಕೆ ದೇವಾನುಗ್ರಹ ಗುರು ಅನುಗ್ರಹ ಇಲ್ಲ. ಛತ್ರಾರೂಢ ರಾಶಿ ಕುಂಭರಾಶಿ ವರ್ತಮಾನ ಕಾಲಘಟ್ಟದ್ದು, ಅದಕ್ಕೆ 5ನೇ ರಾಶಿ ಪಂಚಮದಲ್ಲಿ ಗುರು ಬಂತು, ದೇವಾನುಗ್ರಹ ಉಂಟು. ಪೃಷ್ಠಾಂಗ ರಾಶಿ ಮಿಥುನ ರಾಶಿ, ಅದೇ ರಾಶಿಯಲ್ಲಿ ಗುರು ಉಂಟು, ದೇವಾನುಗ್ರಹ ಇದೆ. ಚಂದ್ರಾಶಯ ರಾಶಿ ಮೀನರಾಶಿ 4ನೇ ರಾಶಿಯಲ್ಲಿ ಗುರು ಉಂಟು, ದೇವಾನುಗ್ರಹ ಉಂಟು. 6 ರಾಶಿಗಳಲ್ಲಿ 5 ರಾಶಿಗೂ ಪರಿಪೂರ್ಣ ದೇವತಾನುಗ್ರಹ ಇರುವ ಅಷ್ಟಮಂಗಲ ಪ್ರಶ್ನೆ ಇದು. ಅಂದರೆ ವಿಶೇಷ ಅಂತಹ ರಾಶಿಗಳಿಗೆ ಮೀನರಾಶಿಗೆ ಹಾಕಿದರೆ ಆ ಸಮಯದಲ್ಲಿ ಈ ರಾಶಿಗೆ ಬಂದರೆ ಮಾತ್ರ ಇಂತಹ ದೇವಾನುಗ್ರಹ ದಿಕ್ಕಂತ ದೇವರ ಪೂರ್ಣ ಸಾನ್ನಿಧ್ಯದ ಅನುಗ್ರಹ ಪ್ರಕಾರ ಮಗು ಚಿಹ್ನ ಹಾಕಿದಂತಹ ರಾಶಿ. 6 രാശിಗಳಲ್ಲಿ 5 രാശിಗೂ ದೇವಾನುಗ್ರಹ ಉಂಟು. 6 ആരൂഢങ്ങളിൽ 5 രാശിക്കും ദൈവാധീനം ഉണ്ടെന്നുള്ളത് പരമസത്യം തന്നെ. ലഗ്ന നവാംശക രാശിക്ക് മാത്രമാണ് 12ൽ വ്യാഴം. ശരി. എൻ്റെ ഒരു ചോദ്യമുള്ളത്, സ്വർണ്ണാരൂഢം മീനം തന്നെ വരാൻ വല്ല കാരണങ്ങളുണ്ടോ എന്നാണ്.
മുമ്പിലുള്ള മറ്റനേകം രാശികൾ എളുപ്പത്തിൽ വെക്കാൻ ഉണ്ടായിട്ടും അതിലൊന്നും വെക്കാതെ കണ്ട് മീനം രാശിയിൽ തന്നെ, അതും വ്യാഴക്ഷേത്രത്തിൽ തന്നെ സ്വർണ്ണാരൂഢം വെക്കാൻ വല്ല ಕಾರಣವುಂಟೋ? ದೈವಜ್ಞರು ಒಂಜಿ ಪ್ರಶ್ನೆ, ಈ ದೈವಜ್ಞರು ಆ ದೈವಜ್ಞರಿಗೆ ಒಂಜಿ ಪ್ರಶ್ನೆ ಹಾಕಿದ್ವಿ ಅಂತ ಹೇಳಿದರೆ, ಸಾಧಾರಣ 6 ರಾಶಿಗಳಲ್ಲಿ 5 ರಾಶಿಗೆ ದೇವಾನುಗ್ರಹ ಉಂಟು, 1 ರಾಶಿಗೆ ಮಾತ್ರ, ಅದು ಲಗ್ನಾಂಶಿಕ ರಾಶಿಗೆ ದೇವಾನುಗ್ರಹ ಇಲ್ಲದ ವಿಷಯ. ಅದು ಏನು ಅದು ಇಲ್ಲ ಅಂತ ನೋಡುವ. ಆದರೆ ಮಗು ಪಶ್ಚಿಮ ಭಾಗದಲ್ಲಿ ಪೂರ್ವಮುಖವಾಗಿ ನಿಂತಿತ್ತು. ಪಶ್ಚಿಮ ಭಾಗದಲ್ಲಿ ಪೂರ್ವಮುಖ ಮಾಡಿ ನಿನಗೆ ಇಷ್ಟ ಇದ್ದ ರಾಶಿಗೆ ನೀನು ಚಿನ್ನ ಹಾಕು. ಮಗುವಲ್ಲಿ ನಾವು ಹೇಳುವಾಗ ಮಗು ತುಲಾರಾಶಿ ಬಿಟ್ಟು, ವೃಷಿಕ ರಾಶಿ ಬಿಟ್ಟು, ಧನುರಾಶಿ ಬಿಟ್ಟು, ಮಕರ ರಾಶಿ ಬಿಟ್ಟು, ಕುಂಭರಾಶಿ ಬಿಟ್ಟು ಮೀನರಾಶಿಗೇ ಹೋಗಿ ಚಿನ್ನ ಹಾಕಿದೆ. ಯಾವುದೇ ಸಂಶಯ ಮಗುವಿಗೆ ಇರಲಿಲ್ಲ. ಅದೇನು ಮೀನರಾಶಿಗೇ ಚಿನ್ನ ಹಾಕಲಿಕ್ಕೆ ಕಾರಣ ಏನು? ಅದು ಗುರುಕ್ಷೇತ್ರ. ಮೀನರಾಶಿ ಮತ್ತು ಧನುರಾಶಿ ಗುರುಕ್ಷೇತ್ರಕ್ಕೆ ಚಿನ್ನ ಆಗಲಿಕ್ಕೆ ವಿಶೇಷ ಕಾರಣ ಏನು ಅಂತೇಳಿ ಅದನ್ನು ನಾವೊಮ್ಮೆ ವಿಮರ್ಶನೆ ಮಾಡಬೇಡ್ವಾ? ಹೌದಾನೆ? ಗುರುಕ್ಷೇತ್ರದ ರಾಶಿಗೆ ಬಂಗಾರ ಪಾಡ್ನೆ, ಮೀನರಾಶಿಗೆ കാരണങ്ങൾ പലതും ഉണ്ട്. കാരണം പലതും ഉണ്ട്. അതിൽ നോക്കുമ്പോൾ കുംഭശ്ചരാണാം അളിജാവസിംഹ സ്ത്രീണാമളികോ വൃഷഭസ്യ നക്ര കുംഭസ്യ കർക്കി മിഥുനസ്യ തന്നി മീനസ്യ ചാപങ്കലു ബാധകം സ്യാദ്. മീനൻ രാശി ചാപരാശിയാണ്, മഹാബാധ രാശി. ആ മഹാബാധയിലേക്ക് മീനത്തിന്റെ അധിപനായിട്ടതായ ഗുരു ദൃഷ്ടി ചെയ്യുകയും ആ ഭാവാധിപൻ വ്യാഴം പൃഷ്ഠരാശിയുടെ 4ാമത്തെ ഭാവം സൃഷ്ടാംഗ ലഗ്നരാശി ഉദിക്കുകയും ചെയ്യുകയും, അതുപോലെ ലഗ്നാംശകവതിയായ ലഗ്നാംശകയുടെ സാന്നിധ്യം, ലഗ്നാംശകവതിയായ ചന്ദ്രൻ ആ പൃഷ്ഠരാശി ഉദിക്കുകയും ചെയ്യുന്ന വിഷയം സാന്നിധ്യപരമായ വിഷയം. വൈഷ്ണവ സംബന്ധമായ സാന്നിധ്യ കലകൾ ഉണ്ട് എന്ന് ദേവൻ പറയുന്നു. ഞാൻ മാത്രമല്ല, വൈഷ്ണവ സംബന്ധമായ കലകളിൽ ദൈവചൈതന്യ കലകളുണ്ട് എന്നുള്ള വിഷയം ഒന്ന്. മറ്റൊരു വിഷയം, ശനി ഉദിച്ച രാശി മീനൻ രാശി ഇന്നത്തെ രാശിക്ക്. അപ്പോൾ ദൈവം പറഞ്ഞു ജീർണം സംസ്കൃതം അർക്കജേ, ശനി ഉദിച്ചാൽ ജീർണതയുണ്ട് എനിക്ക്, ശത്രുയോഗത്തോടുകൂടിയത് പലതരത്തിൽ ജീർണത എനിക്ക് ഇന്നുണ്ട്. ആ ജീർണത പരിഹരിച്ചിട്ട് എൻ്റെ ആരാധനയോഗ്യമാക്കി കഴിഞ്ഞാൽ പ്രദേശം അഖിലം ചതുർത്ഥി, ഈ പ്രദേശത്ത് മാത്രമല്ല ഗ്രാമാദ്ഗച്ഛതിക, ഗ്രാമവിഷയത്ത് മാത്രം നഗരയോഗങ്ങളോടുകൂടിയുള്ളതായ മറ്റുള്ള വിഷയത്തിൽ ഭക്തന്മാർ അനേകം ഈ സന്നിധിയിൽ എത്തിച്ചേരാൻ സാധ്യതയുണ്ട് എന്നാണ് ദേവൻ ആദ്യം തന്നെ പറഞ്ഞ വിഷയം. ಮೀನರಾಶಿಗೆ ಚಿನ್ನ ಹಾಕಲಿಕ್ಕೆ ಕಾರಣ ಏನು, ಗುರುಕ್ಷೇತ್ರಕ್ಕೆ ಚಿನ್ನ ಹಾಕಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕಾರಣಗಳು ಹಲವುಂಟು, ಬೇರೆ ಬೇರೆ ಕಾರಣಗಳುಂಟು. ಅದರಲ್ಲಿ ಒಂದನೇ ಕಾರಣ ನಾವು ಅಂತ ಹೇಳಿದರೆ, 12 ರಾಶಿಯಲ್ಲಿ ಒಂದೊಂದು ರಾಶಿಗಳು ಬಾಧೆಯಾಗಿ ಮಹಾಬಾಧೆಯಾಗಿ ನಿಲ್ತದೆ. ಒಂದು ರಾಶಿಗೆ ಮತ್ತೊಂದು ರಾಶಿ ಮಹಾಬಾಧೆಯಾಗಿ ನಿಲ್ಲುವುದು. ಮೀನರಾಶಿಗೆ ಮಹಾಬಾಧೆ ಯಾವುದು ಅಂತ ಹೇಳಿದರೆ 10ನೇ ರಾಶಿಯ ಧನುರಾಶಿ ಮಹಾಬಾಧೆ. ಆ ಧನುರಾಶಿಯ ಗುರುವಿನ ಪರಿಪೂರ್ಣ ದೃಷ್ಟಿ 4ನೇ ರಾಶಿಯಲ್ಲಿದ್ದು, ಮಿಥುನ ರಾಶಿಯಲ್ಲಿದ್ದು ಆ ರಾಶಿಗೆ ದೃಷ್ಟಿ ಮಹಾಬಾಧೆ. ಆ ಗುರು ಇದ್ದಂಥ ಮಿಥುನ ರಾಶಿ ಪೃಷ್ಠಾಂಗ ರಾಶಿಯೂ ಹೌದು, ಒಂದು ವಿಶೇಷತೆ ಪೃಷ್ಠಾಂಗ ರಾಶಿಯೂ ಹೌದು. ಮಾತ್ರವಲ್ಲ, ನಮಗೆ 6 ರಾಶಿಯಲ್ಲಿ ದೇವಾನುಗ್ರಹ ಇಲ್ಲದಂಥ ರಾಶಿ ಯಾವುದು ಅಂತ ಹೇಳಿದರೆ ಲಗ್ನಾಂಶಕ ರಾಶಿ. ಸಾನ್ನಿಧ್ಯವನ್ನು ಚಿಂತನೆ ಮಾಡುವುದು ಲಗ್ನಾಂಶಕ ರಾಶಿ. ಆ ಲಗ್ನಾಂಶಕ ರಾಶಿ ಕರ್ಕಟಕ ರಾಶಿಯ ಅಧಿಪತಿ ಅದೇ ಶನಿಯ ಒಟ್ಟಿಗೆ ಮೀನರಾಶಿಯಲ್ಲಿ ಇರುವಾಗ, ಪ್ರಧಾನವಾಗಿ ಮೀನರಾಶಿ ಅಂತ ಹೇಳುವಾಗ ಈಗ ನಾವು ತುಳುವೇಶ್ವರ ಅಂತ ಹೇಳುವ ಸಾನ್ನಿಧ್ಯ ಶಿವ ಸಂಬಂಧವಾದಂಥ ಸಾನ್ನಿಧ್ಯ. ಅದೇ ಶಿವದೇವರು ಹೇಳೋದು, ನನ್ನ ಸಾನ್ನಿಧ್ಯದಲ್ಲಿ ವೈಷ್ಣವ ಸಂಬಂಧವಾದಂಥ ಸಾನ್ನಿಧ್ಯಗಳು ಉಂಟು, ಬರೀ ಶಿವ ಮಾತ್ರ ಅಲ್ಲ, ವೈಷ್ಣವಾಂಶ ಸಾನ್ನಿಧ್ಯಗಳು ಉಂಟು ಅಂತ ಹೇಳೋ ಒಂದು ವಿಷಯ ಇದರಲ್ಲುಂಟು. ಮಾತ್ರವಲ್ಲ, ಮೀನರಾಶಿಯಲ್ಲಿ ಶನಿ ಬಂದರೆ ಅಂದರೆ ಕ್ಷಯ, ಅಂದರೆ ಸಾನ್ನಿಧ್ಯ ವಿಷಯದಲ್ಲಿ ಕೆಲವು ಕ್ಷಯಗಳುಂಟು. ಪರಿಪೂರ್ಣವಾಗಿ ನನಗೆ ಸಾನ್ನಿಧ್ಯದ ವಿಷಯದಲ್ಲಿ ನಿಮಗೆ ಅನುಗ್ರಹ ಕೊಡಲಿಕ್ಕೆ ಆಗುವುದಿಲ್ಲ. ನನ್ನ ಸಾನ್ನಿಧ್ಯದ ಅಜೀರ್ಣಾವಸ್ಥೆಯನ್ನು ವಿಧಿ ಪ್ರಕಾರವಾಗಿ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠೆ ಮಾಡಿಕೊಂಡು ಬಂದರೆ ಗ್ರಾಮಕ್ಕೂ ಊರಿಗೂ ಎಲ್ಲರಿಗೂ ಅನುಗ್ರಹ ಕೊಡುವುದರೊಂದಿಗೆ ಭಕ್ತರ ಜನಪ್ರವಾಹವನ್ನೇ ತನ್ನ ಬಳಿಗೆ ನಾನು ಮಾಡಿಕೊಳ್ತೇನೆ ಭಕ್ತರೇ ಅಂತ ದೇವರು ಹೇಳುವ ಒಂದು ವಿಷಯ ಉಂಟು. ജീർണം സംസ്കൃതം അർക്കജയ ക്ഷിതുതേ ദഗ്ധം നവം ശീതകോ എന്നുള്ള നിയമത്തിലുണ്ട്. ശനി ഉദിച്ചു എന്നുള്ളത് കൊണ്ട് പറയാം. പക്ഷെ അവിടെ ചന്ദ്രൻ ഉദിച്ചത് കാണാതെ പോയിക്കൂടല്ലോ. ചന്ദ്രൻ ഉദിച്ചിട്ടുണ്ട്. സ്വർണ്ണാരൂഢത്തിൽ ചന്ദ്രൻ ഉദിക്കാനുള്ള കാരണം വല്ലതുണ്ടോ? അത് ഞങ്ങൾ പറഞ്ഞല്ലോ, ലഗ്നാംശകേന സാന്നിധ്യം, അതെ, സാന്നിധ്യപതിയായിട്ട് ഉദിച്ചു എന്ന് ഞങ്ങൾ പറഞ്ഞല്ലോ. ബിംബം ചന്ദ്രാംശകേന, ചന്ദ്രനാംശം ബിംബത്തെ ചിന്തിക്കണം, ലഗ്നാംശ രാശിയും ചന്ദ്രനെ ചിന്തിക്കണം. അതെ, ആ ചന്ദ്രന്റെ പൂർണ്ണ ദൃഷ്ടി വരുന്നത് ആദിത്യനാണ്. അതെ അല്ലേ? അതെ. ആദിത്യ ചന്ദ്രൻ പരസ്പര ദൃഷ്ടിയോഗത്തിൽ നിൽക്കുമ്പോൾ ലക്ഷണം സമ്പൂർണ്ണ ഇതല്ലേ, പൗർണമിയല്ലേ? അതെ. ചന്ദ്രനും ആദിത്യനും കേന്ദ്രസ്ഥിതി നിന്ന് കഴിഞ്ഞാൽ പൗർണമിയാണ്. ഒന്നിച്ച് നിന്നാൽ അമാവാസി, 7ാം ഭാവത്തിൽ 7ൽ നിന്നാൽ പൗർണമിയാണ്.
ആദിത്യനും ചന്ദ്രൻ ഒരേ രാശിയിൽ വന്നാൽ അമാവാസിയും ആദിത്യൻ്റെ 7ാമത്തെ രാശി ചന്ദ്രൻ വന്നു കഴിഞ്ഞാൽ പൗർണമിയുമാണ്. അന്ന് പൂർണ്ണചന്ദ്രൻ്റെ കലകൾ തികഞ്ഞ ദിവസമാണ് ഇന്ന്. പൂർണ്ണകല തികഞ്ഞ ദിവസമാണെന്ന്. അപ്പോൾ ഈ ഈശ്വരൻ പറയുന്നു, എനിക്കൊരു ശക്തിയുണ്ട്, എനിക്കൊരു ശക്തി കൂടിയുണ്ട്. ഭക്തന്മാർ അതും കൂടി മനസ്സിലാക്കേണ്ടതുണ്ട്. ശക്തി ശങ്കരവല്ലഭ, ശങ്കരൻ്റെ വല്ലഭയായി നിൽക്കുന്ന ഒരു പ്രാണേശ്വരിയും എൻ്റെ സന്നിധിയിലുണ്ട്. അത് എവിടെയെന്ന് കണ്ടെത്തണമെന്ന് പറയും. అതാണ് చంద్రుని ఉదయ కాలం. బాలే బంగారు పాటించిన రాశిటే శ్రేష్టవాయించిన చంద్రాన్ని పనపడించిన ಒಂದು ಗ್ರಹ ಉಂಡು. ಆ ಚಂದ್ರ ಪನಪడించిన ಗ್ರಹ ಆ ರಾಶಿಟಿ ಕನ್ನಡನೇ ಬರೋಣ. ಸರಿ 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 ಒಂದೊಂದು ಕರೆಕ್ಟ್ ಬನ್ನಿರ ಅప్పుడు. ಹಾಂ, ಹಾಗಾದರೆ ಸ್ವರ್ಣಪ್ರಷ್ಟಾರೂಢ ರಾಶಿ ಚಂದ್ರ ಅಂತ ಹೇಳುವ ಗ್ರಹ ಇದ್ದ ರಾಶಿಗೆ ಮಗು ಚಿಹ್ನ ಹಾಕಿದೆ. ಏನು ಚಂದ್ರ ಆ ರಾಶಿಯಲ್ಲೇ ಬರಲಿಕ್ಕೆ ಕಾರಣ ಏನು ಅಂತ ನಾವು ನೋಡುವಾಗ, ಚಂದ್ರ ಅಂತ ಹೇಳುವ ಗ್ರಹದ ರಾಶಿ ಕರ್ಕಟಕ ರಾಶಿ. ಆ ಕರ್ಕಟಕ ರಾಶಿ ಲಗ್ನಾಂಶಕ ರಾಶಿಯೂ ಹೌದು, ಸಾನ್ನಿಧ್ಯವನ್ನು ಚಿಂತನೆ ಮಾಡುವಂಥ ರಾಶಿಯೂ ಹೌದು. ಲಗ್ನಾಂಶಕ ರಾಶಿಯಲ್ಲಿ ಸಾನ್ನಿಧ್ಯವನ್ನು, ಚಂದ್ರಾಶಯ ರಾಶಿಯಲ್ಲಿ ಬಿಂಬವನ್ನು ಚಿಂತನೆ ಮಾಡಬೇಕು. ನಮಗೆ ಆದಿತ್ಯ ಮತ್ತು ಚಂದ್ರ ಒಂದೇ ಗ್ರಹ ರಾಶಿಯಲ್ಲಿ ಬಂದರೆ ಅದನ್ನು ಅಮಾವಾಸ್ಯೆ ಅಂತ ಹೇಳುವ ದಿವಸ ಚಿಂತನೆ ಮಾಡಿಕೊಳ್ಬೇಕು. 7ನೇ ಆದಿತ್ಯನ ರಾಶಿಯಿಂದ 7ನೇ ರಾಶಿ ಚಂದ್ರ ಬಂದರೆ ಪೌರ್ಣಮಿ, ಪೂರ್ಣ ಚಂದ್ರನ ಬಲವನ್ನು ನಾವು ಹೇಳಿಕೊಡ್ಬೇಕು. ಇವತ್ತು ಆದಿತ್ಯ ಇರುವುದು ಕನ್ಯಾ ರಾಶಿ, ಅದರ 7ನೇ ರಾಶಿ ಮೀನರಾಶಿಯಲ್ಲಿ ಬರುವಾಗ ಪೂರ್ಣ ಹುಣ್ಣಿಮೆಯ ಬಲ ಉಂಟು. ಇವತ್ತು ಹುಣ್ಣಿಮೆಯ ಬಲ. ಹಾಗೆ ಇರುವಾಗ ಈ ತುಳುವೇಶ್ವರ ಅಂತ ಹೇಳುವ ಶಿವದೇವರು ಹೇಳೋದು, ನನ್ನ ಸಾನ್ನಿಧ್ಯಕ್ಕೆ ಪರಿಪೂರ್ಣವಾಗಿ ಬಲ ಬರಬೇಕಿದ್ರೆ, ನನಗೆ ಭಕ್ತರಿಗೆ ಅನುಗ್ರಹ ಕೊಟ್ಟು ಪೂರ್ಣಾನುಗ್ರಹ ಇಳಬೇಕಿದ್ರೆ, ನನ್ನ ಒಟ್ಟಿಗೆ ಶಕ್ತಿಸ್ವರೂಪಿಣಿಯಾಗಿ ದೇವಿ ಇದ್ದಾಳೆ. ಶಂಕರ ಪ್ರಾಣವಲ್ಲಭೆ, ಶಂಕರನ ಪತ್ನಿಯಾದ ಪ್ರಾಣವಲ್ಲಭೆ ನನ್ನ ಆರಾಧನೆ ಇದ್ದಾಳೆ. ನನ್ನ ಆರಾಧನೆಯ ಆ ಪೂರ್ಣ ಆಗಬೇಕಿದ್ರೆ, ನನಗೆ ಬಲ ಬರಬೇಕಿದ್ರೆ, ನನ್ನ ಅರ್ಧ ಶರೀರವಾದಂತಹ ನನ್ನ ಶಕ್ತಿಸ್ವರೂಪಿಣಿಯನ್ನು ನೀವು ಹುಡುಕಿ ಆರಾಧನೆ ಮಾಡಿದರೆ ಮಾತ್ರ ನನಗೆ ಪೂರ್ಣ ಬಲ ಅಂತ ಹೇಳುವ ಒಂದು ಯೋಗ ಈ ಚಂದ್ರನಲ್ಲಿ ಉಂಟು. അതുണ്ടല്ലോ. അതാണ് ചന്ദ്രൻ്റെ ഉദയത്തിൻ്റെ ഫലം. ചന്ദ്രന ഉദയದ ഫല അത്. അപ്പോൾ ഉത്രട്ടാ നക്ഷത്രത്തിലാണ് നമ്മൾ സ്വർണ്ണപൂജ നടത്തിയത്. ഉത്രട്ടാ നക്ഷത്രം 4 പാദങ്ങളിൽ 2ാമത്തെ പാദത്തിലേക്ക് എത്തി. 60 നാഴിക 4ആയിട്ട് പാദം 15 15 15 15 60 നാഴിക വരും. അപ്പോൾ ആദ്യത്തെ 15 1ാം പാദവും, ആ 15 കഴിഞ്ഞ് 16ലേക്ക് എത്തുമ്പോൾ 2ാം പാദത്തിലേക്ക് എത്തി. ഇത് 16:43 ഉത്രട്ടാ നക്ഷത്രം 2ാം പാദത്തിലെത്തി. ഉത്തരാഭാദ്ര നക്ഷത്രം 2ാം പാദം. അപ്പോൾ ഉത്തരാഭാദ്ര നക്ഷത്രത്തിൻ്റെ 2ാം പാദത്തിലെയാണ് നമ്മൾ സ്വർണ്ണപൂജ നടത്തിയത്. അപ്പോൾ അതിൻ്റെ ഒരു ഫലം, ഓരോ നക്ഷത്രത്തിന് ഓരോരോ ഫലങ്ങളുണ്ട്. ഈ ഉത്തരാഭാദ്ര നക്ഷത്രത്തിന് പ്രത്യേക ഒരു ഫലം പറയുന്നത് വക്താ സുഖി പ്രജാവാൻ, അങ്ങനെ ഒരു ഫലം അതിൽ വക്താ സുഖി പ്രജാവാൻ. അപ്പോൾ പ്രജാക്ഷേമ തൽപരനായ ഒരു രാജാവ് ഉണ്ടായിരുന്നു എന്ന് ഈ ഉത്രട്ടാ നക്ഷത്രത്തിന് ഒരു യോഗം പറയുന്നുണ്ട്. ജിതശത്രുധാർമ്മികോ ദ്വിതീയാസു എന്ന് പറഞ്ഞ ലക്ഷണത്തിൽ ഈ ഒരു പ്രദേശത്ത്, അതായത് വക്താ സുഖി പ്രജാക്ഷേമ തൽപരനായിട്ടതായ ഒരു രാജാവ് ഉണ്ടായിരുന്ന സൂചനയാണ് ഈ ഉത്രട്ടാ നക്ഷത്രത്തിൻ്റെ 2ാം പാദം വരുന്ന ഒരു ഫലം. അങ്ങനെ ഉണ്ടായിരുന്നു നിങ്ങൾ പറയുന്നത്. ಅದೇ ರಾಜೇಶಣ್ಣ ಪ್ರಧಾನ ವಿಷಯಗಳು ಪೂರ ಬರೋದು ತೊಂದರೆ. ನಮಗೆ ಇವತ್ತು ಮಗು ಚಿಹ್ನ ಹಾಕಿದಂಥ ಇವತ್ತು ಸ್ವರ್ಣ ಪ್ರಶ್ನಾರೂಢ ರಾಶಿಯ ಇವತ್ತಿನ ದಿವಸ ಉತ್ತರಾಭಾದ್ರ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ, ಒಂದು ನಕ್ಷತ್ರಕ್ಕೆ 4 ಪಾದಗಳುಂಟು. 60 ಗಳಿಗೆ ಬರುವಾಗ ಮೊದಲ 15 ಗಳಿಗೆ ಮೊದಲ ಪಾದ, 2ನೇ 15 ಗಳಿಗೆ 2ನೇ ಪಾದ, 3ನೇ 15 ಗಳಿಗೆ 3ನೇ ಪಾದ, 4ನೇ 15 ಗಳಿಗೆ 4ನೇ ಪಾದ. ನಮಗೆ ಇವತ್ತು ಚಿಹ್ನ ಹಾಕುವಾಗ 16 ಗಳಿಗೆ ವಿಷಯದಲ್ಲಿ ಬರುವಾಗ 1ನೇ ಪಾದ ಕಳೆದು 2ನೇ ಪಾದದಲ್ಲಿ ಉತ್ತರಭಾದ್ರ ನಕ್ಷತ್ರದಲ್ಲಿ ಮಗು ಚಿಹ್ನ ಹಾಕಿದ್ದು. ಏನು ಅದರ ವಿಶೇಷ? ಉತ್ತರಭಾದ್ರ ನಕ್ಷತ್ರದ ಇವತ್ತಿನ ದಿವಸವೇ ಈ ಚಿಹ್ನ ಹಾಕುವಂಥ ಯೋಗ ಏನು ನಮಗೆ ಬಂತು ಅಂತ ಹೇಳುವಾಗ,
ಆ ಉತ್ತರವಾದ ನಕ್ಷತ್ರ ವಿಷಯ ಹೇಳೋದು ಭಕ್ತ ಸುಖಿ ಪ್ರಜಾವಾನ್. ಅದರ ಅರ್ಥ ಅಂದರೆ ಒಂದು ಕಾಲಘಟ್ಟದಲ್ಲಿ ಈ ಪ್ರದೇಶ ಭೂವ್ಯಾಪ್ತಿಯಲ್ಲಿ ಅತೀ ಶ್ರೇಷ್ಠನಾದ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಭಕ್ತನಾದಂತಹ ಶ್ರೇಷ್ಠವಾದಂಥ ರಾಜ ಇದ್ದ. ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥ ಒಬ್ಬ ರಾಜ ಈ ಆಸುಪಾಸಿನಲ್ಲಿ ಪ್ರದೇಶದಲ್ಲಿ ಇದ್ದ ಅಂತ ಹೇಳುವ ವಿಷಯ ಕಾಣ್ತಾ ಉಂಟು. ಹೌದಾ ಅಲ್ವಾ ಅಂತ ನೀವು ಹೇಳಬೇಕಷ್ಟೇ, ಗೊತ್ತಿದ್ದರೆ. ಅಂಥೊಂದು ವಿಷಯ ಉತ್ತರಾಭಾದ್ರ ವಿಷಯದಲ್ಲಿ ಪ್ರಜಾವಾನ್ ಅಂತ ಹೇಳಿದರೆ ಭಕ್ತರ ಸಕಲ ಯೋಗಕ್ಷೇಮವನ್ನು ನೋಡಿ ಆಡಳಿತ ಮಾಡುತ್ತಂಥ ಭಕ್ತನಾದ ರಾಜ ಇದ್ದ. ಅಲ್ಲ, ಪೂರ್ವ ಕಾಲಘಟ್ಟದಲ್ಲಿ അതീത ഫലമാരൂഢന്നല്ലേ, ಅಂದರೆ ಸ್ವರ್ಣ ಪ್ರಶ್ನಾರೂಢ ರಾಶಿ ಉಂಟಲ್ಲ, ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲಿ ಭೂತಕಾಲವನ್ನು, ಉದಯ ಲಗ್ನ ರಾಶಿಯಲ್ಲಿ ಭವಿಷ್ಯತ್ ಕಾಲವನ್ನು, ಛತ್ರಾರೂಢ ರಾಶಿಯಲ್ಲಿ ವರ್ತಮಾನವನ್ನು ಚಿಂತನೆ ಮಾಡಬೇಕು. ಆಗ ನಮಗೆ ಪ್ರಶ್ನಾರೂಢ ಮೀನರಾಶಿ ಗುರುಕ್ಷೇತ್ರ ಯಾಕೆ ಬಂದದ್ದು? ನಾವು ಹೇಳಿದ್ದು ವೈಕುಂಠ ಸಂಬಂಧವಾದಂಥ ವಿಷ್ಣು ಸಂಬಂಧವಾದಂಥ ಒಂದು ಆರಾಧನೆ ಉಂಟು ಅಂತ ಹೇಳುವ ವಿಷಯ ಒಂದು. ಎರಡನೇ, ಚಂದ್ರ ಅಂತ ಹೇಳುವ ವಿಷಯ ಯಾಕೆ ಬಂತು? ಈ ಶಿವನಿಗೆ ಪರಿಪೂರ್ಣವಾಗಿ ಬಲ ಕೊಡುವ, ಅನುಗ್ರಹ ಕೊಡುವ ಅವನ ವಲ್ಲಭೆಯಾದಂತಹ ಪಾರ್ವತೀ ದೇವಿಯ ಆ ರೀತಿ ಒಂದು ಆರಾಧನಾ ಶಕ್ತಿ ಪ್ರದೇಶ ವ್ಯಾಪ್ತಿಯಲ್ಲಿ ಅದು ಬಂದರೆ ಮಾತ್ರ ಪೂರ್ಣ ಅಂತ ಹೇಳುವ ವಿಷಯ ಎರಡು. ಇನ್ನೊಂದು ಮೂರನೆಯದು ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದ ಅಂತ ಹೇಳಿದರೆ ಪೂರ್ವ ಕಾಲಘಟ್ಟದಲ್ಲಿ ಪುರಾತನದಲ್ಲಿ ಈ ಪ್ರದೇಶ ವ್ಯಾಪ್ತಿಯಲ್ಲಿ ಸಕಲ ಭಕ್ತರ ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ಳುವ ಭಕ್ತನಾದ ಒಬ್ಬ ರಾಜ ಇದ್ದ ಅಂತ ಹೇಳುವ ವಿಷಯ ನಮಗೆ ಈ ಪ್ರಶ್ನೆಯಲ್ಲಿ ಕಂಡು ಬರ್ತದೆ. ಹೇಗೆ ಸರ್ ಅದು? ವಸುಪುರ ಅಂತ ಈ ಊರಿಗೆ ಹೆಸರು. ರಾಜನ ಹೆಸರು ವಸು ಚಕ್ರವರ್ತಿ. ಹಾಂ ಸರಿ, ವಸುಪುರ ಅಂದ್ರೆ ಪೇರುಂಡಾಯಿಲ್ಲ. ವಸು ಚಕ್ರವರ್ತಿ. ಸರಿ, ವಸುಪುರ ಇತ್ತು ಪೇರು. ವಸು ಅಂದರೆ ಚಕ್ರವರ್ತಿ, ಅದಕ್ಕೆ ಬಸುಪುರ. ವಸು ತದ್ಭವಲ್ಲ, രാജാവിന്റെ വസു ചക്രവർത്തി. ഈ നാടിന്റെ പൂർവ്വ നാമധേയം വസുപുര, പിന്നെ ബസ്റുവായി അല്ലേ? ಅದೊಂದು ರಾಜನೇ ಪ್ರಜಾವಾನ್. ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದದ ಭಕ್ತ ಸುಖಿ ಪ್ರಜಾವಾನ್ ಅಂದರೆ ರಾಜ ಇದ್ದೆ ವಿಷಯ ಹಿನ್ನ ಒಂದು ರಾಜ ಇತ್ತೆ ಅಂತ ಬಂತದೆ ದಾಯ್ತನ್ನೋ ವಿಷಯ ಬಂತದೆ. ಎಲ್ಲ ಇದೆ. അപ്പോൾ അതാണ് ഈ ഉത്തരാഭാദ്ര നക്ഷത്രത്തിൽ നമുക്ക് സ്വർണ്ണം വെക്കാൻ കാരണം. 6-ാം തീയതി തീരുമാനിച്ചതായി കുറേ ഡേറ്റ് കണ്ടെത്തിയിട്ടുണ്ട്. അതൊന്നും ആവൂല എന്ന് നിങ്ങൾ തന്നെ പറഞ്ഞത്. കുറേ ഡേറ്റ് ഞങ്ങൾ തന്നു, അതാവൂല, ഇവിടെ അതുണ്ട് ഇതുണ്ട് മറ്റേതുണ്ട് എന്നല്ല പറഞ്ഞ് ഓരോരോ ഡേറ്റ് മാറ്റി 6ലേക്ക് എത്തി. ഒക്ടോബർ 6ലേക്ക് എത്തി. ഒക്ടോബർ 6ലേക്ക് എത്തുമ്പോൾ ഈ ഉത്തരട്ടാ നക്ഷത്രത്തിൻ്റെ 2ാം പാദത്തിലേക്ക് എത്തി. 16:43. അതിലാണ് ಈ ഒരു ಫಲಂ പറയുന്നത്. ಯಥಾರ್ಥ ಇವತ್ತಿನ ದಿವಸ ಉಂಟಲ್ಲ, ಎಷ್ಟು ಡೇಟ್ ಚೇಂಜ್ ಮಾಡಿ ಎಲ್ಲ ಇವತ್ತಾದ್ದು. ಮೊದಲನೇ ದಿವಸ ಒಂದು ಕೊಟ್ಟಿತ್ತು, ಅದು ನವರಾತ್ರಿ ಇದ್ದಾಯಿತು. ಮತ್ತೆ ಒಂದು ಕಳೆದ ದಿವಸ ಅದು ದೀಪಾವಳಿ ಇಂತಾಯಿತು. ಅದಲ್ಲ ಅಂತಲ್ಲಿ ಕಡೆಗೆ ಇವತ್ತಿನ 6ನೇ ತಾರೀಕಿಗೆ ನಮಗೆ ಡೇಟು ಬಂತು. 6ನೇ ತಾರೀಕು ಉತ್ತರಭಾದ್ರ ನಕ್ಷತ್ರ ಬರುವಂಥ ವಿಷಯ ಹಿನ್ನೆಲೆ ಎಲ್ಲ ದೈವ ನಿಮಿತ್ತ. ಅವರು ಹೇಳಿದಲ್ಲ 6 ರಾಶಿಗಳಲ್ಲದೆ ಜಾತಕಗಳ ನಿಮಿತ್ತ. ಈ ನಿಮಿತ್ತವನ್ನು ಪ್ರಧಾನ ಚಿಂತೆಯಲ್ಲಿ ನಾವು ತೆಕ್ಕೊಳ್ಬೇಕು. ಹಾಗಿರುವಾಗ ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದ 16 ಮತ್ತು 43 ಅಂತಲೂ 2ನೇ ಪಾದ ಬರ್ತದೆ. ಶ್ರೇಷ್ಠವಾದಂತಹ ಭಕ್ತವತ್ಸಲನಾದಂತಹ ಪ್ರಜೆಗಳ ಯೋಗಕ್ಷೇಮ ನೋಡುವಂಥ ಪರಾಜನಿದ್ದ. അപ്പോൾ ആ ഒരു വിഷയത്തിലാണ് നമ്മൾ സ്വർണ്ണ പൂജയിൽ വ്യാഴം 2ാമത്തെ ഫലം. 1ാമത്തെ ഫലം നേരത്തെ നമ്മൾ പറഞ്ഞു വൈഷ്ണവ സംബന്ധം ആരാൻ്റെ ഭാഗം. 2ാമത്തെ വിഷയം ആരുടെ അധിപൻ ഗുരുവാണ്. അപ്പോൾ ഏത് രാജസന്നിധിയും രാജഗുരു ഉണ്ടാവില്ലേ? ഏത് രാജ്യസഭയിൽ രാജഗുരു ഉണ്ടാവും. അപ്പോൾ ഈ ഉത്തരാഭാദ നക്ഷത്രത്തിൻ്റെ ആദ്യത്തെ വരിയാണ് ഞങ്ങൾ നേരത്തെ പിന്നെ പ്രജാവാൻ എന്നുള്ള വിഷയം പറഞ്ഞു. 2ാമത്തെ വരിയിൽ ജിതശത്രു ധാർമ്മികോ ജിതശത്രുഹു. അപ്പോൾ ശത്രുവിനെ ജയിക്കാൻ വേണ്ടി ഈ സന്നിധിയിൽ അതിപൗരാണികത്വമുള്ളതായ ലഗ്നാംശകർ സാന്നിധ്യപതിയായിട്ടതായ ചന്ദ്രൻ ലഗ്നരാശി ഉദിക്കുകയും അത് സമ്പൂർണ്ണമായിട്ടതായ ആദിത്യൻ സർവരാശംഭുസ്യ രവി പഞ്ചാക്ഷരാവിധമായ ഒരു ശൈവാംശ ശക്തി ഈ പ്രദേശത്തുണ്ടെന്നും അതിനെ പരിപൂർണമായിട്ട് ആരാധിച്ചാൽ മാത്രമേ ഈ രാജാവിന് പ്രജാക്ഷേമവും അതുപോലെ ശത്രുജിതൻ എന്നുള്ളത് അവസ്ഥ സൃഷ്ടിയാകൂ എന്നുള്ളതായ രാജഗുരുവിൻ്റെ ശാസന ഉണ്ട് എന്ന് പറയാൻ വേണ്ടിയാണ് മീനൻ രാശിക്ക് വെച്ചത്. ವಿಶೇಷ ಯೋಗ. ವೆಂಕಟ ಪಂಡಿತ ಶಿವ ಸಂಬಂಧವಾದಂಥ ಆರಾಧನೆಯ ವಿಷಯ ಬರುವಾಗ ಯಾಕೆ ಗುರುಕ್ಷೇತ್ರದಲ್ಲಿ ಹೋಗಿ ಮಗು ಚಿನ್ನ ಹಾಕಿದ್ದು ಅಂತ ಹೇಳುವ ಪ್ರಶ್ನೆ ಬಂತಲ್ಲ. ಒಂದು ವಿಷ್ಣು ಸಂಬಂಧವಾದಂಥ ಆರಾಧನೆಗಳು ಉಂಟು ಅಂತ ಹೇಳುವ ವಿಷಯ
ನಮಗೆ ಇದರಲ್ಲಿ ಶೈವ ಸಾನ್ನಿಧ್ಯ ಮಾತ್ರ ಅಲ್ಲ, ವಿಷ್ಣು ಸಂಬಂಧವಾದಂಥ ಆರಾಧನೆಗಳು ಉಂಟು ಅಂತ ಹೇಳುವ ವಿಷಯ. ಎರಡನೇ, ಅದೇ ರಾಶಿ ಉತ್ತರಾಭಾದ್ರ ನಕ್ಷತ್ರ ಗುರು 4ನೇ ರಾಶಿಯಲ್ಲಿ ಬರಲಿಕ್ಕೆ ಅಂತ ಹೇಳುವಾಗ ಶ್ರೇಷ್ಠವಾದಂತಹ ರಾಜ ಇದ್ದ ಅಂತ ಹೇಳುವ ವಿಷಯ ಒಂದು. ಎರಡನೇ, ರಾಜ ಅಂತ ಹೇಳುವಾಗ ಆ ರಾಜನರಿಗೆ ಎಲ್ಲ ರೀತಿಯ ಬೋಧನೆಯನ್ನು ಮಾಡುವ ಶ್ರೇಷ್ಠವಾದಂಥ ಒಂದು ರಾಜಗುರು ಇದ್ದ. ಆ ರಾಜಗುರುವ ಜಿತ ಶತ್ರು ಅಂತ ಒಂದು ಮಾತುಂಟು. ಜಿತ ಅಂದರೆ ಶತ್ರುಗಳನ್ನು ಗೆಲ್ಲಿಕೆ ಬೇಕಾಗಿ. ರಾಜ್ಯ ಅಂತ ಹೇಳುವಾಗ ಶತ್ರುಗಳ ಆಕ್ರಮಣ ಇರ್ತದೆ. ಅಂಥ ಶತ್ರುಗಳನ್ನು ಗೆಲ್ಲುವ ವಿಷಯದಲ್ಲಿ ರಾಜ್ಯಗಳ ಯೋಗಕ್ಷೇಮ ಬೇಕು. ಹೊರಬರುವಂಥ ಶತ್ರುಗಳನ್ನು ಗೆಲ್ಲುವಂಥ ವಿಷಯದಲ್ಲಿ ಪರಿಪೂರ್ಣವಾಗಿ ಆ ಲಗ್ನಾಂಶಕ ರಾಶಿಯ ಚಂದ್ರನೇ ಇರುವಾಗ ನಮಃಶಿವಾಯ ಅಂತ ಹೇಳುವ ಪಂಚಾಕ್ಷರಿ ಮಂತ್ರದಲ್ಲಿರುವಂತಹ ಒಂದು ಶಿವನ ಸಾನ್ನಿಧ್ಯ ಈ ಪ್ರದೇಶ ವ್ಯಾಪ್ತಿಯಲ್ಲಿ ಉಂಟು ಅಂತ ಅದನ್ನು ನೀನು ವಿಧಿವತ್ತವಾಗಿ ಆರಾಧನೆ ಮಾಡಿಕೊಂಡು ಬಂದರೆ ಮಾತ್ರ ನಿನಗೆ ರಾಜ್ಯದಲ್ಲಿ ಕ್ಷೇಮವೂ ಸಿಗ್ಬೋದು, ಶತ್ರುಗಳನ್ನು ಗೆಲ್ಲಬಹುದು ಅಂತ ಉಪದೇಶ ಕೊಟ್ಟರು ಯಾರು? ಈ ರಾಜಗುರು ಈ ರಾಜನಿಗೆ ಕೊಟ್ಟರು. ಪ್ರದೇಶ ವ್ಯಾಪ್ತಿಯಲ್ಲಿ ಶ್ರೇಷ್ಠವಾದಂತಹ ಒಂದು ಶಿವ ಸಾನ್ನಿಧ್ಯದ ವಿಷಯ ಉಂಟು. ಆ ಶಿವ ಸಾನ್ನಿಧ್ಯನ ವಿಧಿ ಪ್ರಕಾರವಾಗಿ ಆರಾಧನೆ ಮಾಡಿಕೊಂಡು ಬಂದರೆ ರಾಜ್ಯಕ್ಕೆ ಸಕಲ ಕ್ಷೇಮವೂ ಬರ್ತದೆ, ಶತ್ರುಗಳನ್ನು ಗೆಲ್ಲುವಂಥ ಎಲ್ಲ ಅನುಗ್ರಹ ಬರ್ತದೆ ಅಂತ ಹೇಳಿ ಒಂದು ರಾಜಗುರು ಈ ರಾಜನಿಗೆ ಬೋಧನೆ ಮಾಡಿದಂಥ ವಿಷಯ ಕಾಣ್ತದೆ. ಸೃಷ್ಟಿಸ್ಥಿತಿ ಹಾಂ, ಅದು ಯಾವುದು ಅಂತ ಹೇಳಲಿಲ್ಲ, ಅಂತೊಂದು ಬೋಧನೆ ಇತ್ತು ಅಂತ. ಶಿವ ಸಾನ್ನಿಧ್ಯ ಉಂಟು, ಅದನ್ನು ವಿಧಿ ಪ್ರಕಾರವಾಗಿ ನೀನು ಆರಾಧನೆ ಮಾಡಿಕೊಂಡು ಬಂದರೆ ರಾಜ್ಯಕ್ಕೆ ಕ್ಷೇಮವೂ ಆಗ್ತದೆ, ನಿನ್ನ ಅರಮನೆಯ ವಿಷಯದಲ್ಲೂ ಶತ್ರುಗಳ ವಿಷಯದಲ್ಲೂ ಗೆಲ್ಲುವಂಥ ಯೋಗ ಭಾಗ್ಯಗಳು ನಿನಗೆ ಬರ್ತದೆ ಅಂತೇಳಿ ಆ ರಾಜನೇ ಅರಮನೆಯ ರಾಜಗುರು, ಒಂದು ರಾಜಗುರು ಇರ್ಬೋದಲ್ಲ ಬೋಧನೆ ಕೊಡಲಿಕ್ಕೆ, ಅಂಥ ಒಂದು ಬೋಧನೆಯನ್ನು ಕೊಟ್ಟ ವಿಷಯ ಉಂಟು. ಅದು ಯಾವ ಕ್ಷೇತ್ರ ಅಂತ ನೋಡುವ. ശരി ചോദ്യം ചോദിച്ചു അയാൾ ഒരു ഗുരുവാണോ അല്ല ഒരു യോഗി വര്യനാണോ? രാശി വിപ്രസ്യാൻ മീനരാശി, മീനരാശി വിപ്രരാശിയാണ്. ഭാവാധിപൻ വ്യാഴവും ബ്രാഹ്മണനാണ്. ഭൃഗുദേവ ഗുരു വിപ്ര. ഭൃഗുദേവ ഗുരു വിപ്രോ ഭൃഗുദേവ ഗുരു. ശുക്രനും ഗുരുവും വിപ്രഗ്രഹങ്ങളാണ്, ബ്രാഹ്മണ ഗ്രഹങ്ങളാണ്. രാശിയും ബ്രാഹ്മണ രാശിയാണ്. അപ്പോൾ ഈ രാജഗുരു എന്ന് പറയുന്നത് ഇപ്പോൾ നമുക്ക് കൽപ്പിക്കുക ബ്രാഹ്മണനാണ് എന്നിപ്പോൾ കൽപ്പിക്കാം, ಬ್ರಾಹ್ಮಣನಾണ്. ಈಗ ನಾವು ಆ ರಾಜನಿಗೆ ಬೋಧನೆ ಕೊಟ್ಟಂತಹ ಗುರು ಯಾರು ಅಂತ ಹೇಳುವ ಪ್ರಶ್ನೆ ನೋಡುವಾಗ ಈಗ ನಾವೀಗ ಆರಂಭದ ಹಂತದಲ್ಲಿ ಇದ್ದೇವೆ. ಆ ಬೋಧನೆ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಮೀನರಾಶಿ ವಿಪ್ರರಾಶಿ, ಗುರು ಮತ್ತು ಶುಕ್ರ ಎರಡೂ ರಾಶಿಗಳು ಬ್ರಾಹ್ಮಣರನ್ನು ಚಿಂತನೆ ಮಾಡಬೇಕು. ಬ್ರಾಹ್ಮಣರನ್ನು ಆ ಗುರು ಮತ್ತು ಆ ಗುರುವಿನದ್ದೇ ರಾಶಿ ಬರುವಾಗ ಈ ಬೋಧನೆ ಕೊಟ್ಟಂತಹ ಗುರು ಬ್ರಾಹ್ಮಣ ಗುರು, ರಾಜನಿಗೆ ಬೋಧನೆ ಕೊಟ್ಟದ್ದು ಬ್ರಾಹ್ಮಣ ಗುರು. ಬ್ರಹ್ಮಗುರು എന്ന് പറയാം. ഗുരു ബ്രഹ്മത്വം സിദ്ധിച്ചതായ ഒരു ഗുരു. ജ്ഞാന യോഗ കർമ്മ മാർഗങ്ങളിൽ ബ്രഹ്മത്വം സിദ്ധിച്ചതായ ഒരു യോഗി വര്യന്റെ അല്ലെങ്കിൽ ബ്രഹ്മഗുരുവിന്റെ നിർദ്ദേശപ്രകാരം രാജാവ് ഈ പറയുന്നത് ആ ദേവനെ പരിപാലിച്ചു. അപ്പോ ദേവൻ ഉണ്ടായിട്ടുണ്ടാവണ്ടേ? അതാണ് ഞാൻ അടുത്ത് ചോദിക്കാൻ വരുന്നത്. സ്വർണ്ണാരൂഢം സംഹാര രാശിയാണ്, സൃഷ്ടി സ്ഥിതി സംഹാരം. മറ്റൊന്ന് അധോമുഖ രാശി കൂടിയാണ് സ്വർണ്ണാരൂഢം. അപ്പൊ ഈ രണ്ട് യോഗം കാണുമ്പോ അവിടെ സൃഷ്ടിക്കാരുടെ പ്രാധാന്യം വരുന്നില്ലല്ലോ. അതെ, യദ്യാരൂഢം അധോമുഖംഭമകലെ ക്ഷീയേത വിത്താദിഭി. അപ്പൊ വിത്തത്തിനും സുഹൃതങ്ങൾക്കും സ്ഥാവര ജംഗമ വസ്തുക്കൾക്കും ക്ഷയമാണടാ ഫലം പറയുന്നത്. ക്ഷയം വന്നിട്ടുണ്ടല്ലോ ഇപ്പോൾ. ക്ഷയം സംഭവിക്കാൻ കാരണം നമ്മൾ കണ്ടെത്തണം. എങ്കിലും ആരൂഢപതിയായിട്ട് വ്യാഴം നിൽക്കുന്ന ബുധക്ഷേത്രത്തിൽ ആരൂഢാധിപതി ശുഭഗ്രഹഗൃഹേ പ്രശ്നേദിശ ക്ഷിതി ക്ഷോണീശ അമരമന്ദിരാദിഷു. ഒരു ദേവമന്ദിരം ഉണ്ടെന്ന് അഷ്ടമംഗലത്തിൽ വ്യക്തമല്ലേ? പൂർണ്ണയോഗമാണ്. അമരമന്ദിരം ദേവമന്ദിരമാണ്. ദേവമന്ദിരം ഉണ്ട് എന്ന് ആരൂഢപതിയായിട്ടതായ ഈ വ്യാഴം പൃഷ്ഠാങ്കലക്കുന്ന രാശിയിൽ മിഥുനൻ രാശി ആശയം കൊടുക്കുമ്പോൾ ആരൂഢാധിപതി ശുഭഗ്രഹഗൃഹേ, ആ ശുഭഗ്രഹമാണെങ്കിൽ ശുഭക്ഷ നിൽക്കുകയാണെങ്കിൽ പ്രശ്നേദിസ്യ ക്ഷിതി ക്ഷോണീശ അമരമന്ദിരാദിഷു, അമരമന്ദിരം ദേവമന്ദിരം ഉണ്ടായിരുന്നു എന്ന് വളരെ വ്യക്തമാണ്. അപ്പോൾ രാജൻ ബ്രഹ്മഗുരു നിർദ്ദേശിക്കുന്ന കാലഘട്ടത്തിന് മുമ്പേ തന്നെ ഈ ചൈതന്യം ഉണ്ടായിരുന്നു എന്ന് കൂടി പരിശോധിക്കേണ്ടതുണ്ട്. അപ്പോൾ ಯಥಾರ್ಥ ನಮಗೆ ಆ ರಾಶಿಯಲ್ಲಿ ಬಂದದ್ದು ಬ್ರಹ್ಮಗುರುವಿನ ಒಂದು ಬೋಧನೆ ಏನು ಅಂದರೆ ಈ ಪ್ರದೇಶ ವ್ಯಾಪ್ತಿಯಲ್ಲಿ ಒಂದು ಸಾನ್ನಿಧ್ಯ ಉಂಟು, ಶಿವಕ್ಷೇತ್ರ ಉಂಟು. ಆ ಶಿವಕ್ಷೇತ್ರವನ್ನು ನೀನು ವಿಧಿ ಪ್ರಕಾರವಾಗಿ ಆರಾಧನೆ ಮಾಡಿಕೊಂಡು ಬಂದರೆ ಗ್ರಾಮಕ್ಕೆ ಕ್ಷೇಮ ಅಂತ ಹೇಳುವ ಬೋಧನೆಯನ್ನು ಕೊಡೋದು. ದೇವರನ್ನು ಸೃಷ್ಟಿ ಮಾಡುವ ಬೋಧನೆ ಅಲ್ಲ, ನಾವು ತಿಳ್ಕೊಳ್ಬೇಕು. ಅದನ್ನು ಆರಾಧಿಸಿಕೊಂಡು ಬರಬೇಕಿದ್ರೆ ಅಲ್ಲಿ ಬೇಕಲ್ಲ, ಒಂದು ಆರಾಧನೆ ಮೊದಲೇ ಬೇಕಲ್ಲ.
ಹಾಗೆ ಎಂಥ ಗುರು? ಸಾಧಾರಣ ಜ್ಞಾನವನ್ನು, ಯೋಗನಗಳನ್ನು, ನಿಮಿತ್ತಗಳನ್ನು ತಿಳ್ಕೊಂಡು ಬ್ರಹ್ಮಜ್ಞಾನಿಯಾದಂತಹ ಒಂದು ಗುರು. ಅವರು ಬೋಧನೆಯನ್ನು ಕೊಡುವುದು, ನಿನ್ನ ಕ್ಷೇಮಕ್ಕೆ, ರಾಜ್ಯಕ್ಷೇಮಕ್ಕೆ ನೀನು ಇದು ಮಾಡು. ಆದರೆ ರಾಶಿ ಬಂದದ್ದು ಮೀನರಾಶಿ. ಮೇಷರಾಶಿ ಸೃಷ್ಟಿರಾಶಿಯು, ಮೀನರಾಶಿ ಪ್ರಳಯ ರಾಶಿ. ಆ ಪ್ರಳಯ ರಾಶಿ ಏನು ಬಂತೆಂತ ಹೇಳಿದರೆ, ಒಂದು ಕಾಲಘಟ್ಟದಲ್ಲಿ ಶ್ರೇಷ್ಠವಾಗಿ ಆರಾಧನೆ ಇದ್ದಂಥ ಒಂದು ಅಮರ ಮಂದಿರ, ದೇವ ಮಂದಿರ ಈ ಪ್ರದೇಶದಲ್ಲಿ ಇತ್ತು ಅಂತ ಹೇಳುವುದು ಸ್ಪಷ್ಟ. ಆದರೆ ಸಕಲ ಸ್ಥಾವರ ಜಂಗಮಗಳಿಗೆಲ್ಲ ಅದು ನಾಶಾವಸ್ಥೆಯಾಗಿ ಈಗ ಉಂಟಲ್ಲ, ಶಿಥಿಲಾವಸ್ಥೆಯಲ್ಲಿ ಉಂಟು. ಅದಕ್ಕಿಂತಲೂ ಮೊದಲು ಆ ಗುರು ಹೋಗಿ ಆಶ್ರಯ ಕೊಡುವುದು ಮಿಥುನ ರಾಶಿಯ ಬುಧ ಕ್ಷೇತ್ರದಲ್ಲಿ. ಮಿಥ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಪೂರ್ವದಲ್ಲಿ ಇತ್ತು. ರಾಜನಿಗೆ ಬೋಧನೆ ಕೊಡುವುದಕ್ಕಿಂತಲೇ ಮೊದಲೇ ಇಲ್ಲೊಂದು ಕ್ಷೇತ್ರವಿತ್ತು, ಮೊದಲೇ ಒಂದು ದೇವಸ್ಥಾನ ಇತ್ತು ಅಂತ ಹೇಳುವ ವಿಷಯ ಪೂರ್ವದಲ್ಲೇ ಉಂಟು. ಆದರೆ ആ ബ്രഹ്മഗുരു ബോധനಯನ್ನು ಕೊಡುವುದು മാത്ര. ഇപ്പോൾ ദേവാലയത്തിന്റെ സൃഷ്ടിയിൽ ഈ അമരമന്ദിരത്തിൽ ആദ്യം പ്രതിഷ്ഠിതമായ ദേവൻ വ്യാഴക്ഷേത്രമായ ആ വ്യാഴം തന്നെ മഹാവിഷ്ണു വൈഷ്ണവ തേജസ്സാണോ, അല്ല പൂർണ്ണ ദൃഷ്ടി കൊടുത്തതായ ആദിത്യനെ കൊണ്ട് ശൈവകലയാണോ പ്രഥമത്തിൽ ഈ അമരമന്ദിരത്തിൽ ഉണ്ടായത് എന്നൊരു ചോദ്യമുണ്ട്. അപ്പോൾ ലഗ്നത്തെ ദൃഷ്ടി ചെയ്യുന്ന സമ്പൂർണ്ണ ദൃക്ബലം അനംഗഗൃഹേ വദന്തി. സമ്പൂർണ്ണ ദൃക്ബലമാണല്ലോ ഏഴാമത്തെ രാശി ദൃഷ്ടി വന്നാൽ. അതെ. അപ്പോൾ ഏഴാമത്തെ രാശി പൂർണ്ണ ദൃഷ്ടി വന്ന ഒറ്റൊരു ഗ്രഹം മാത്രമേ ഇല്ല, ആദിത്യം മാത്രമേ ഉള്ളൂ. ദൃഷ്ടി ഗണിച്ചാൽ 60 ഡിഗ്രി പൂർണ്ണമായിട്ട് ദൃഷ്ടിയുള്ള രാശി ഒറ്റ ഗ്രഹം മാത്രം ആദിത്യമാണ്. അത് പിന്നെ കന്നിരാശിയിൽ ഏക യോഗത്തിൽ തന്നെ മറ്റ് ഗ്രഹങ്ങളെ ബലവും സമ്പർക്കമോ കാര്യങ്ങളോ ഒന്നും ഇല്ലാതെ കർമ്മസാക്ഷിയായ യോഗത്തോടുകൂടി ആദിത്യൻ്റെ പൂർണ്ണ ദൃഷ്ടി ഈ ലഗ്നരാശിയിലേക്ക് വന്നു. സ്പൃഷ്ടാംഗ ലഗ്നരാശിയിലേക്ക് നമ്മൾ 2 രാശി പറഞ്ഞു. ദൈവച്ഛ കിട്ടുന്ന രാശി 2 രാശി, ഒന്ന് സ്വർണ്ണപച്ച രാശിയും മറ്റൊന്ന് ദൂതമ തൊട്ട രാശിയും. ഈ സ്വർണ്ണപച്ച രാശി ആദിത്യൻ്റെ ദൃഷ്ടി വന്നു, സ്പൃഷ്ടാംഗ ലഗ്നരാശി ആദിത്യൻ്റെ അംശവും വന്നു. സംശയമില്ല. ശംഭോ സന്നിധി സൂചകാഹ മാർത്താണ്ഡോദയ ദൃഷ്ടികേന്ദ്രഗത സിംഹസ്യ ലഗ്നസ്ഥിതി ശംഭോ സന്നിധി സൂചകാഹ. ശംഭുവിൻ്റെ സന്നിധിയാണ് പ്രധാനം, ವೈಷ್ಣವಲ್ಲ, ಶಂಭುವಾನ್. ಅಂದರೆ ದೈವಜ್ಞರು ಆ ದೈವಜ್ಞರಲ್ಲೊಂದು ಪ್ರಶ್ನೆಯನ್ನು ಮಾಡಿದ್ದು. ಯಾಕೆಂದರೆ ಮಗು ಚಿನ್ನ ಹಾಕಿದಂಥ ಸ್ವರ್ಣ ಪ್ರಶ್ನಾರೂಢ ರಾಶಿ ಗುರುಕ್ಷೇತ್ರವಾಗಿ ಬಂತಲ್ಲ, ಆ ಗುರುಕ್ಷೇತ್ರವಾಗಿ ಬರುವಾಗ ಈ ಕ್ಷೇತ್ರ ಇಲ್ಲಿ ಸಾನ್ನಿಧ್ಯ ಒಂದು ಸೃಷ್ಟಿ ಆಯಿತಲ್ಲ ಆರಂಭ ಕಾಲಘಟ್ಟದಲ್ಲಿ. ಯಾವ ಇತಿಹಾಸ, ಯಾವ ಯುಗ, ಯಾರಿಂದ ಅಂತೆಲ್ಲ ನಮಗೆ ನೋಡಲಿಕ್ಕುಂಟು. ಆ ಸೃಷ್ಟಿಯಾದ ಕಾಲಘಟ್ಟದಲ್ಲಿ ಗುರುಕ್ಷೇತ್ರವಾದ ಕಾರಣ ಅದು ವೈಷ್ಣವ ಸಂಬಂಧವಾದಂಥ ಆರಾಧನೆಯೋ ಅಲ್ಲ ಕನ್ಯಾ ಆದಿತ್ಯನ ದೃಷ್ಟಿಯಾದ ಕಾರಣ ಈಗ ಹೇಳುವ ಶಿವ ಸಾನ್ನಿಧ್ಯವೇ ಇತ್ತ ಅಂತ ಹೇಳುವಾಗ ಯಾವುದೇ ಸಂಶಯಗಳು ಬೇಡ. ಯಾಕೆ ಅಂತ ಹೇಳಿದರೆ ಸ್ವರ್ಣ ಪ್ರಶ್ನಾರೂಢ ರಾಶಿಗೆ 7ನೇ ರಾಶಿಯಲ್ಲಿರುವ ಕನ್ಯಾ ರಾಶಿಯಲ್ಲಿರುವ ಆದಿತ್ಯನದ್ದೇ ದೃಷ್ಟಿ, ಬೇರೆ ಯಾವುದೇ ಗ್ರಹಗಳಿಲ್ಲ. ಮಾತ್ರವಲ್ಲ, ಪೃಷ್ಠಾಂಗ ರಾಶಿ ನಾವು ಹೇಳಿದಲ್ಲ, ಸ್ವರ್ಣ ಪ್ರಶ್ನಾರೂಢ ರಾಶಿ ಮತ್ತು ಪೃಷ್ಠಾಂಗ ರಾಶಿ ದೇವನಿಮಿತ್ತದ ರಾಶಿ. ಸ್ವರ್ಣ ಪ್ರಶ್ನಾರೂಢ ರಾಶಿ ಮೀನರಾಶಿಗೆ ಏಕಮೇವ ದೃಷ್ಟಿ ಕೊಡುವಂಥ ಗ್ರಹ ಅದು ಆದಿತ್ಯ. ಅದೇ ರೀತಿ ಮಿಥುನ ರಾಶಿಯಲ್ಲಿ ಅಂಶಕ ಕೊಡುವುದು ಆದಿತ್ಯನಾದ ಕಾರಣ ಪೂರ್ವ ಕಾಲಘಟ್ಟದಲ್ಲಿ ಅಲ್ಲಿ ಸಾನ್ನಿಧ್ಯದಲ್ಲಿ ಪ್ರತಿಷ್ಠೆಯಾದಂತಹ ವಿಷಯ ಸಂಭೋ ಸನ್ನಿಧಿ ಸೂಚಕ. ಸಂಭುವೇ ಅಲ್ಲಿ ಪೂರ್ವದಲ್ಲಿ ಇದ್ದದ್ದು, ಯಾವ ಸಂಶಯವೂ ಬೇಡ. ಸ್ವರ್ಣ ಪ್ರಶ್ನಾರೂಢ ರಾಶಿಗೆ ದೃಷ್ಟಿಯು, ಪೃಷ್ಠಾಂಗ ರಾಶಿಗೆ ಅಂಶಕವು. ಮತ್ತೊಂದು ಸಾನ್ನಿಧ್ಯ ಅಲ್ಲಿ ಇದ್ದದ್ದು ಶಿವನೇ, ಪರಮಶಿವನೇ. അപ്പോൾ അങ്ങനെയുണ്ട്. അതെ. അപ്പോൾ ക്ഷേത്രരാശി നമ്മൾ ചിന്തിക്കുമ്പോൾ 4ാമത്തെ രാശി ക്ഷേത്രരാശി, 10ാമത്തെ രാശി എടുക്കാമല്ലോ. അതെ അല്ലേ? 10ാമത്തെ രാശി കൊണ്ട് ദേവാലയ നഗരസഭ മാർഗാലയ ദാസ സർവകർമാണി ആജ്ഞാലംബരമേത സർവം ചിന്തിമിഹ ദശമേന. 10ാമത്തെ താമ്പൂലം കൊടുക്കുന്ന സമയത്ത് ദൂതന്മാർ എണ്ണാതെടുത്ത താമ്പൂലം ദൈവജ്ഞ പരിശോധന ആക്കിന്. അതിൽ 10ാമത്തെ താമ്പൂലം മാത്രമേ നല്ലത്. അതെ. 20 വെറ്റിന് 12 വെറ്റ് നോക്കും. അതിന് വേറെ ക്ഷതങ്ങളുണ്ടോ, മളാനിക്ഷത്യാദ്യുഭേദം, മളാനിയ ക്ഷതി ഉണ്ടോ നോക്കും. ബാക്കിയെല്ലാം ദോഷം തന്നെയാണ്. ഒന്ന് മാത്രം 10ാമത്തെ മാത്രം നല്ലത്. എന്താണ് വെയിലടിക്കുന്നു.
ನಮಸ್ತೆ 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 ನಮಸ್ತೆ. എടത്തി ചോദ്യം അതെ. പത്താമത്തെ ദൈവജ്ഞൻ എണ്ണാതെ കൊടുത്ത താമ്പൂലത്തിൽ 20 താമ്പൂലത്തിന് ഭാഗം ഉണ്ടായിരുന്നു. അതിൽ 12 വെറ്റിയുടെ മ്ലാനിക്ഷത്യ ദ്വിവേദം, മ്ലാനിയോ ക്ഷതിയോ ഉണ്ടോ പരിശോധന ആക്കും. അപ്പോൾ 10ാമത്തെ വെറ്റില മാത്രമാണ് നല്ലത്. ബാക്കി എല്ലാ വെറ്റിലും 11 വെറ്റിലും ദോഷമാണ്. അപ്പോൾ 10ാമത്തെ വെറ്റിൽ ഉദയലഗ്ന രാശിയാണ്, ഭാവാദിയും വ്യാഴമാണ്. അപ്പോൾ ദേവാലയ നഗരസഭ, ഒരു ദേവാലയം, മഹത്തായ ദേവാലയം ഉണ്ടായിരുന്നു എന്ന സൂചന ഈ 10ാമത്തെ യോഗം കൊണ്ട് ചിന്തിക്കാനുണ്ട്. അപ്പോൾ അതിൻ്റെ 4ാമത്തെ ഭാവരാശിയിലാണ് ഈ വ്യാഴം നിൽക്കുന്നുള്ളത്. അങ്ങനെയാകുമ്പോൾ 4ാമത്തെ രാശിക്കാട പ്രാസാദ മണ്ഡപാദീനി ഉപവേശ്മാനി വാഹനം ക്ഷേത്രപ്രദേശമഖിലം ചതുർത്ഥേന വിചിന്തയേ. പ്രാസാദം, മുഖമണ്ഡപം, അതുപോലെ ഗർഭഗൃഹം, ശിരം പ്രോക്തം, അന്തരാളം, മുഖം തഥ എന്ന് പറഞ്ഞ രീതിയിൽ ഒരു ഗർഭഗൃഹം ഉണ്ടായിരുന്നുവെന്നും അതിന് അന്തരാളമായിട്ടുള്ള മുഖത്തിൻ്റെ വിഷയം ചെറിയ വലിയ വട്ടവും വലിയ വലിയ വട്ടവും, അതുപോലെ തന്നെ രാജാങ്കണവും, അത് ഗോപുരം ദേവപാദസ് ഗോപുരം വരെ ഉണ്ടായിരുന്നു എന്നുള്ളതായ പ്രത്യക്ഷ സൂചനയാണ് ഈ 4ാമത്തെ രാശിയിൽ 10ാമത്തെ ഭാവാദി വ്യാഴമെന്ന് പറയേണ്ടത്. ಅದೇ ಸ್ವರ್ಣಪ್ರಶ್ನಾರೂಢ ರಾಶಿಯಲ್ಲಿ 10ನೇ ರಾಶಿಯನ್ನು ನಾವು ದೇವಸ್ಥಾನದ ವಿಷಯವನ್ನು ಚಿಂತನೆ ಮಾಡಬೇಕು. ಸ್ವರ್ಣಪ್ರಶ್ನಾರೂಢ ರಾಶಿ ಮೀನರಾಶಿ, ನಮಗೆ 10ನೇ ರಾಶಿಯಲ್ಲಿ ಧನುರಾಶಿ, ಅದು ಗುರುಕ್ಷೇತ್ರ ಉದಯಲಗ್ನ ರಾಶಿ. ಆ ಗುರುವೇ ನಮಗೆ ಸ್ವರ್ಣಪ್ರಶ್ನಾರೂಢ ರಾಶಿಯ 4ನೇ ರಾಶಿಯಲ್ಲಿ ಆಶ್ರಯ ಕೊಟ್ಟಂತಹ ವಿಷಯ. ನೀವು ಎಣಿಸದೆ ಕೊಟ್ಟ ತಾಂಬೂಲ 20 ತಾಂಬೂಲ ಇತ್ತು. ಆ ತಾಂಬೂಲದಲ್ಲಿ 12 ತಾಂಬೂಲವನ್ನು ದೈವಜ್ಞರು ಪರಿಶೋಧನೆ ಮಾಡ್ತಾರೆ, ಹೇಗುಂಟು ಅಂತೇಳಿ. ಅದರಲ್ಲಿ ಏನಾದರೂ ದೋಷಗಳುಂಟ, ಕೆಡುಕುಂಟ, ರಂಧ್ರ ಉಂಟ ಅಂತ ನೋಡುವಾಗ 12 ತಾಂಬೂಲಗಳಲ್ಲಿ 11 ತಾಂಬೂಲಗಳು ದೋಷ. ಒಂದು ತಾಂಬೂಲ ಮಾತ್ರ ಒಳ್ಳೆಯ ತಾಂಬೂಲ ಇದ್ದದ್ದು. ಅದು ಯಾವುದು ಅಂತ ಹೇಳಿದರೆ 10ನೇಯ ತಾಂಬೂಲ. ಈ 10ನೇಯ ತಾಂಬೂಲ ದೇವಸ್ಥಾನವನ್ನೇ ಚಿಂತನೆ ಮಾಡೋದು. ಕ್ಷೇತ್ರದಲ್ಲಿ 10ನೇ ತಾಂಬೂಲ ಕ್ಷೇತ್ರವನ್ನು ಚಿಂತನೆ ಮಾಡೋದು. ಆ ಸ್ವರ್ಣಪ್ರಶ್ನಾರೂಢ ರಾಶಿಯ 10ನೇ ರಾಶಿಯ ಧನುರಾಶಿ ಉದಯಲಗ್ನ ರಾಶಿಯ ಗುರು 4ನೇ ರಾಶಿಯಲ್ಲಿ ಬಂತು. ಗುರು 4ನೇ ರಾಶಿಯಲ್ಲಿ ನಮಗೆ ಪ್ರಾಸಾದ ಮಂಟಪವನ್ನು ಎಲ್ಲ ಚಿಂತನೆ ಮಾಡಬೇಕು. ವಿಧಿಪೃತವಾದಂತಹ ಆಳಗಳಿದ್ದಂತಹ ಗರ್ಭಗುಡಿ, ನಮಸ್ಕಾರ ಮಂಟಪ, ಆ ದೊಡ್ಡ ಬಲಿಕಲ್ಲು, ಚಿಕ್ಕ ಬಲಿಕಲ್ಲು, ಸುತ್ತು ಗೋಪುರ, ಪೂರ್ವ ಗೋಪುರ, ರಾಜಾಂಗಣ, ಹೊರ ರಾಜಾಂಗಣ, ಈ ರೀತಿಯ ಒಂದು ಕ್ಷೇತ್ರ ಸಂಕಲ್ಪದ್ದೇ ಆರಾಧನೆ ಇತ್ತು ಅಂತ ಹೇಳೋದು ಸ್ಪಷ್ಟ. ഇപ്പോൾ നിവർത്തിപതിയായിട്ടതായ ബുധൻ 8ാമത്തെ രാശി ആശയം കൊടുക്കുമ്പോൾ ദേവൻ കണ്ണു മിഴിച്ചിട്ടുണ്ട്, ജീർണോദ്ധാരണം കണ്ണു മിഴിച്ചിട്ടുണ്ട്. എങ്ങനെ ഭക്തന്മാർ മുമ്പോട്ട് പോകുന്നെന്ന് ചോദ്യമുണ്ട്. ವಿಧಿ ಪ್ರಕಾರವಾದಂಥ ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತುಗೋಪುರ, ನೈವೇದ್ಯ ಕೊಠಡಿ, ಸಪ್ತಮಾತೃಗವು, ಬಲಿಕಲ್ಲು, ರಾಜಾಂಗಣ, ಹೊರ ರಾಜಾಂಗಣ, ಗೋಪುರ ಎಲ್ಲ ಇದ್ದಂಥ ಆ ದೇವಸ್ಥಾನ ಇತ್ತು ಅಂತ ನಿಮಗೆ ಗೊತ್ತುಂಟು. ಯಾವುದು ಟಾಲಿ ಈಗ ಟಾಲಿ ಇಲ್ಲಪ್ಪ. ಆ ಟ್ಯಾಲಿ ಆಗೋಳೆ ಹೇಳೋದು ದೇವರು. ಸ್ವರ್ಣಪ್ರಶ್ನಾರೂಢ ರಾಶಿಯ 7ನೇ ರಾಶಿ ನಿವೃತ್ತಿ ರಾಶಿಯಾಗಿ ಬಂತು. ಆ ನಿವೃತ್ತಿ ರಾಶಿಯ ಗುರು ಹೇಳೋದು, ನನ್ನ ಮಕ್ಕಳು, ನನ್ನ ಭಕ್ತರು ನನ್ನ ಆರಾಧನೆಗೆ ಹೊರಟಿದ್ದಾರೆ, ಯಾವ ರೀತಿಯಲ್ಲಿ ಹೊರಟಿದ್ದಾರೆ ಅಂತ ಹೇಳುವ ದೇವರಿಗೆ ಜಿಜ್ಞಾಸೆ ಉಂಟು. ಈ ರೀತಿ ಮಂಟಪ, ಬಲಿಮಂಟಪ ನಿಮಗೆ ಕಲ್ಪನೆಗೂ ಊಹಿಸಲಿಕ್ಕೆ ಸಾಧ್ಯ ಉಂಟಾ? ಅಂಚಿನಪುರ ಇತ್ತಿನಪ್ಪ, ನಾನೊಂದು ಎಂಚ 7ನೇ ರಾಶಿಯ ಬುಧ ಆಯಿತು, ಅದರ ಅಷ್ಟಮದಲ್ಲಿರುವುದು. ಎಲ್ಲ ಇತ್ತು ನಂದಿ ಮಂಟಪ. ಅದು ನಮಸ್ಕಾರ ಮಂಟಪದಲ್ಲಿ ಅಲ್ವ ನಂದಿ ಮಂಟಪ ಬರೋದು. ಗರ್ಭಗುಡಿ, ನಮಸ್ಕಾರ ಮಂಟಪ, ಅದರ ಸುತ್ತು ಪ್ರದಕ್ಷಿಣೆ, ಒಳಗೋಪುರ, ಹೊರಗೋಪುರ ಎಲ್ಲ ಇರುವಾಗ ಈಗ ನೀವು ಹೊರಟದ್ದೆ ಅಲ್ವ ಜೀರ್ಣೋದ್ಧಾರಕ್ಕೆ. 7ನೇ ರಾಶಿ ನಿವೃತ್ತಿ ರಾಶಿ, ಜೀರ್ಣೋದ್ಧಾರ ಪರಿಹಾರ ರಾಶಿ, ಅದು ಕನ್ಯಾ ರಾಶಿ. ಆ ಬುಧ ಆಯಿತು ಆರೂಢದ ಅಷ್ಟಮದಲ್ಲಿ ಇರುವುದು. ಈ ಕಲ್ಪನೆಯನ್ನು ಭಕ್ತರು ಹೇಗೆ ಪೂರೈಸ್ತಾರೆ ಅಂತೇಳಿ ದೇವರಿಗೆ ಜಿಜ್ಞಾಸೆ ಉಂಟು ಅಂತ. ಕಣ್ಣು ಮಿದುಕಿಸಿ ನೋಡುವುದು ದೇವರಿಗೆ. 2 യോഗമുണ്ട് മീനൻ രാശിക്ക്. മത്സ്യവും 2 മത്സ്യങ്ങളുടെ യോഗമാണ്, കൂണു രാശി കൂടിയാണ്. അപ്പോൾ ആ രാശിക്ക് പ്രകൃതികാരകം ചന്ദ്രൻ ഉദിച്ച രാശിയാണ്. അപ്പോൾ ഇത്ര കാലഘട്ടം വരെ എന്നെ സംരക്ഷിച്ചത് പ്രകൃതി, അത് വിട്ടുമാറ്റാൻ സാധ്യമല്ല. ദൈവം പൂർണ്ണമായി ആദ്യം തന്നെ അടിവരായിട്ട് പറയും, അത് വിട്ടുമാറ്റാൻ സാധ്യമല്ല. എന്നെ സംരക്ഷിച്ച് ഇത്ര വരെ എന്നെ സംരക്ഷിച്ചതായ പ്രകൃതി അവിടെ നിലനിൽക്കുന്നുണ്ട്. അത് കാണുന്ന ഒരു അത്ഭുത യോഗമാണ്. അത് സംരക്ഷിക്കന്നെ വേണം എന്ന് ദൈവം പറഞ്ഞു. ബാക്കി വിഷയം എങ്ങനെ നോക്കാം. ಒಂದು ವಿಷಯ ಇಲ್ಲಿ ಉಂಟು.
ನಮಗೆ ಮಗು ಚಿನ್ನ ಹಾಕಿದಂಥ ಸ್ವರ್ಣ ಪ್ರಶ್ನಾರೂಢ ರಾಶಿ ಮೀನರಾಶಿ. ಆ ಮೀನರಾಶಿ ಕೋಣ ರಾಶಿ, ಮೂಲೆಯ ರಾಶಿ ಹೌದು. ಮೀನರಾಶಿಗೆ ಚಿತ್ರಣ, ಒಂದೊಂದು ರಾಶಿಗೆ ಒಂದೊಂದು ಚಿತ್ರಣ ಉಂಟಲ್ಲ, ಮೇಷರಾಶಿ ಆಡು, ವೃಷಭ ರಾಶಿ ಎತ್ತು ಅಂತ. ಮೀನರಾಶಿ ಒಂದು ಮೀನು ಮತ್ತು ಮತ್ತೊಂದು ಮೀನು, ಬಾಯಿ ಮತ್ತು ಬೀಲ ಇದ್ದಂತಹ ರಾಶಿಯ ವಿಷಯ. ನೀವು ಎಷ್ಟು ಜೀರ್ಣೋದ್ಧಾರ ಮಾಡುವ ವಿಷಯಕ್ಕೂ ಭಕ್ತರು ಹೊರಟರು, ನನ್ನನ್ನು ಇಷ್ಟರವರೆಗೆ ಸಂರಕ್ಷಣೆ ಮಾಡಿದಂತಹ ಪ್ರಕೃತಿಯ ವೃಕ್ಷ ಉಂಟಲ್ಲ, ಇದನ್ನು ಬಿಟ್ಟು ಇನ್ನೊಂದು ಆರಾಧನೆಯ ವಿಷಯ ನನಗಿಲ್ಲ. ಬಾಕಿದ್ದ ಕಲ್ಪನೆ ನೀವು ಜೀರ್ಣೋದ್ಧಾರ ಏನು ಬೇಕಾದರೂ ಮಾಡಿಕೊಳ್ಳಿ. ಇದುವರೆಗೆ ನನಗೆ ಆಶ್ರಯ ಕೊಟ್ಟಂತಹ ಪ್ರಕೃತಿದತ್ತವಾದಂತಹ ನನಗೊಂದು ಸಂರಕ್ಷಣೆ ಕೊಟ್ಟು, ಇದನ್ನು ಬಿಟ್ಟು ಇದನ್ನು ತೆಗೆದು ನನಗೊಂದು ಆರಾಧನೆಯ ವಿಷಯಕ್ಕೆ ನೀವು ಹೊರಡುವುದು ಬೇಡ. ಖಂಡಿತ ಮೊದಲು ಹೇಳ್ತಾರೆ ದೇವರು. അത് വിട്ടുപോകാണ്ട് ഇന്നത്തെ അതേ പരിതസ്ഥിതിയിൽ എങ്ങനെയാണ് ആ പൂർവാരാധനയിലേക്ക് എത്താൻ പറ്റുക? പൂർവാരം എത്തേണ്ട എല്ലാ വഴിയും അഷ്ടമംഗല പ്രശ്ന വിധിയിലുണ്ട്. നടത്തുവോ ഇല്ലയോ പറയണം. അത്ര ಅದು ವಾಕು ತರണ്ട ಜನಪದಗಳು. ಈಗ ಇರುವಂತಹ ಅದೇ ವೃಕ್ಷದ ರೀತಿಯಲ್ಲೇ ಇದ್ದುಕೊಂಡು ಹೋಗಬೇಕು ಅಂತ ದೇವರ ಇಚ್ಛೆ. ಇದೇ ರೀತಿ ಇದ್ದುಕೊಂಡು ಬಾಕಿದ್ದ ವ್ಯವಸ್ಥೆಯಲ್ಲಿ ಕ್ಷೇತ್ರದ ರೀತಿ ಯಾವುದೇ ರೀತಿ ಹೋಗಬಹುದು ಅಂತೇಳುವ ಎಲ್ಲ ವ್ಯವಸ್ಥೆಯೇ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಉಂಟು. ಆ ಪ್ರಶ್ನೆ ಪ್ರಕಾರ ನೀವು ಮುಂದೆ ಹೋಗ್ತೀರಾ ಅಂತ ಹೇಳುವ ಉತ್ತರ ನೀವು ಕೊಡಬೇಕು. പ്രകൃതിയും പുരുഷനുമാണ്. പോസിറ്റീവ് നെഗറ്റീവ് എനർജി അവിടെ തന്നെ ഉണ്ട്. അതിനൊരു സംശയം വേണം. ആ സന്നിധിയിൽ തന്നെ എനർജി ഉണ്ട്. ആ എനർജി വെച്ചുകൊണ്ട് നിങ്ങൾ മുമ്പോട്ട് പോയി കഴിഞ്ഞാൽ പൂർണ്ണമായിട്ടും ഇത് പ്രാവർത്തികമാക്കാൻ നിങ്ങൾക്ക് സാധിക്കും. അതിന് സംശയം വേണ്ട. പക്ഷേ എങ്ങനെ ഇന്ന് ജനപദങ്ങളുടെയും ഗ്രാമസ്ഥ മനസ്സിനുള്ളിൽ വല്ലാത്ത പ്രശ്നങ്ങളുണ്ട്. ഓരോരോ ചോദ്യങ്ങളുണ്ട്. ഒരാളുടെ ഭാഗത്ത് എത്രയോ ചോദ്യങ്ങൾ, ഒന്നൊന്നൊന്നുമല്ല, എത്രയോ ചോദ്യങ്ങളുണ്ട്. ഇതെങ്ങനെ മുമ്പോട്ട് കൊണ്ടുപോകും എന്ന്. നല്ല വഴിയുണ്ട്, കഷ്ടമായ വഴിയുണ്ട്. ಆಗಲೇ ಹೇಳಿದಾಗೆ ಶಿವನ ಆರಾಧನೆ ಶಿವ ಮತ್ತು ಶಕ್ತಿ. ಶಿವ ಶಕ್ತಿ ಅಂದರೆ ಪ್ರಕೃತಿ ಅಲ್ವಾ, ಪಾಸಿಟಿವ್ ನೆಗೆಟಿವ್. ಈ ಪಾಸಿಟಿವ್ ನೆಗೆಟಿವ್ ಜನಾತ್ಮಕತೆ ಹಾಗೂ ಸಾನ್ನಿಧ್ಯ ವೃದ್ಧಿ ಅಂತಹ ಎಲ್ಲ ಲಕ್ಷಣ ಆಗ ಗುಡಿಯಲ್ಲಿ ಮರದಲ್ಲೇ ಉಂಟು. ನಮಗೆ ಅದನ್ನೇ ಉಳಿಸಿಕೊಂಡು ನಮಗೆ ಮುಂದೆ ಹೋಗಬೇಕಾದಂಥ ವಿಷಯ ಆರಾಧನೆ ಪದ್ಧತಿಯಲ್ಲಿ ಇರುವಾಗ ಭಕ್ತರದಲ್ಲೇ ಗೊಂದಲಗಳು ಉಂಟು. ಕೆಲವು ಪ್ರಶ್ನೆಗಳು ಕೇಳಲಿಕ್ಕುಂಟು. ಇದು ಹೇಗೆ, ಅದು ಹೀಗೆ, ಅದು ಆಗಾದೀತೋ, ಇದು ಹೀಗಾದೀತೋ, ಅದು ಹಾಗೆ ಅಲ್ವೋ, ಈಗ ಉಂಟಾ ಅಂತ ಹೇಳುವ ಎಲ್ಲ ಕ್ವಶ್ಚನ್ಗಳೇ ಪ್ರಶ್ನೆ ವಾಕ್ಯ ಭಕ್ತರಲ್ಲಿರೋದು. ಇದನ್ನೆಲ್ಲ ನಿವಾಳಿಸಿಕೊಂಡು ಹೋಗಬೇಕಾಗ್ತದೆ. സരി ഇപ്പൊ ഇല്ലേ ആ പദ്ധതിയിലെന്നെ ദേവൻ നിൽക്കണമെന്നല്ലേ പറഞ്ഞത്. അപ്പോൾ അവർ ചോദിക്കുന്നേ അതേ പദ്ധതിയിൽ ഇപ്പോഴത്തെ ഈ ആഗമയുക്തമായ രീതിയിൽ പൂജ പുരസ്കാരങ്ങൾ അതിലാക്കാൻ പറ്റുമോ? സാധ്യമല്ല. അത് ദൈവം സൃഷ്ടിച്ചതായ ഒരു മായ വിഷയം മാത്രമാണത്. എല്ലാ ജനപദങ്ങൾക്കും ആരാധനയോഗ്യമാക്കേണ്ട യോഗം അഷ്ടമംഗല വിഷയത്തിലുണ്ട്. അത് ദ്യൂനഞ്ച മൂലഗ്രഹം, അത് മൂലഗ്രഹമായിട്ട് വർത്തിക്കുകയും ശേഷം ഈ പറഞ്ഞ ഉത്സവ അടക്കമുള്ളതായ കർമ്മത്തിന് വേണ്ടി ക്ഷേത്ര നിർമ്മാണം വരികയും ചെയ്യപ്പെടും. അതാണ് ദേവൻ ആഗ്രഹിക്കുന്ന കാര്യം. അല്ല, അത് പ്രകൃതി പുരുഷൻ തന്നെയാണത്. അത് അത്ഭുതങ്ങളുടെ ഭാഗമാണത്. ഇത്ര കാലഘട്ടം വരെ ദേവൻ സംരക്ഷിച്ച ഭാഗമാണ്. ആ മരത്തെ മുറിച്ച് മാറ്റിക്കൊണ്ടൊരു നിർമ്മാണ പ്രവൃത്തി ദേവൻ ആഗ്രഹിക്കുന്നേ ഇല്ല, അതില്ല. പക്ഷേ ദേവൻ ഇത് രണ്ട് യോഗമില്ല. മീനൻ രാശി രണ്ട് യോഗം ഞങ്ങൾ പറഞ്ഞല്ലോ. രണ്ട് മത്സ്യങ്ങളുടെ യോഗമാണ് മീനൻ രാശി. അപ്പോൾ ഒരു മൂലാരുടെ സ്ഥാനമായി ഇന്ന് കാണുന്നതായ വൃക്ഷത്തിനടിയിലതായ ലിംഗത്തിൻ്റെ ഭാഗം ആണ്. കുറച്ച് ചിന്തിക്കാനുണ്ട്. ലിംഗത്തിൻ്റെ ഭാഗവും മറ്റൊന്ന് ക്ഷേത്രകൽപ്പനയും. ಎರಡೂ ಆರಾಧನೆಯ ಪದ್ಧತಿ ಹೋಗು. ನಮಗೆ ಸ್ವರ್ಣ ಪ್ರಶ್ನಾರೂಢ ರಾಶಿ ಬಂದದ್ದೇ ಮೀನರಾಶಿ. ಮಗು ಯಾವುದೇ ಸಂಶಯ ಇಲ್ಲದ ಆಗಿದಂಥ ಮೀನರಾಶಿ ಅಂದರೆ ಎರಡು ಮೀನುಗಳ ವಿಷಯದಲ್ಲಿ ಬರುವಾಗ ಕೊಡಿ ಅವರಿಗೆಲ್ಲ ಕೊಡಿ. ಈಗ ಪ್ರಕೃತಿದತ್ತವಾಗಿದ್ದಂಥ ಈಗಿನ ಆರಾಧನೆ ಅದು ಪರಮಶ್ರೇಷ್ಠವಾಗಿ ದೇವರು ಸ್ವೀಕರಿಸಿದ್ದಾರೆ. ಅದು ಪ್ರಕೃತಿದತ್ತವಾಗಿರುವಂಥ ರೀತಿಯ ಸಾನ್ನಿಧ್ಯದ ವಿಷಯವೇ ಇರುವುದು. ಅಲ್ಲಿದ್ದ ಒಂದು ವೃಕ್ಷವನ್ನು ಕಡಿದು ತೆಗೆದು ಆ ರೀತಿಯ ವಿಷಯ ಇಲ್ಲ. ಅದು ಮೂಲ ಕ್ಷೇತ್ರವಾಗಿ ನೀವು ಹೇಳುವುದು ಎಲ್ಲರೂ ಬಂದು ಆರಾಧನೆ ಮಾಡುವಂಥ ರೀತಿಯಲ್ಲಿ ಮೂಲ ಕ್ಷೇತ್ರವಾಗಿಯೇ ಅದು ಬೆಳಗುವಾಗ ಬಾಕಿದ್ದ ಉತ್ಸವಗಳು, ಜಾತ್ರೆಗಳು, ಅನುಷ್ಠಾನ ಅಂತ ಹೇಳುವ ರೀತಿಯಲ್ಲಿ ಪ್ರತ್ಯೇಕವಾದಂಥ ಗುಡಿ ಸಂಕಲ್ಪದ ವಿಷಯವನ್ನು ದೇವರು ಬಯಸ್ತಾನೆ. ಅದು ಪ್ರತ್ಯೇಕವಾದಂಥ ಬೇರೆ ರೀತಿಯಲ್ಲಿ ಉತ್ಸವಗಳು, ಉತ್ಸವ ಬಿಂಬಗಳು, ಆ ಬಾಕಿದ್ದ ವ್ಯವಸ್ಥೆಗೆಲ್ಲ ದೇವರು ಇದು ಮೂಲಕ್ಷೇತ್ರ. ತುಳುವೇಶ್ವರ ಮೂಲಕ್ಷೇತ್ರ ಪ್ರಕೃತಿದತ್ತವಾಗಿ ವೃಕ್ಷದಲ್ಲೂ ಆರಾಧನೆಯ ವ್ಯವಸ್ಥೆ ನೀವು ಆಗಿದ್ದ ಆಗಮದ ವಿಷಯದಲ್ಲಿ ಪ್ರತ್ಯೇಕವಾಗಿ ಈಗ ಇದ್ದಂಥ ಗುಡಿಯಲ್ಲಿದ್ದ ಬಿಂಬಗಳ ವಿಷಯದಲ್ಲೂ ನಮಗೆ ಸ್ವಲ್ಪ ಚಿಂತನೆ ಎಲ್ಲ ಮಾಡಲಿಕ್ಕೆ ಉಂಟು. ಅದು ವ್ಯವಸ್ಥೆ ಹೇಗೆ ಅಲ್ಲಿಯ ಒಳಗೆ ಸ್ವಲ್ಪ ವಿಷಯಗಳೆಲ್ಲ ಉಂಟು, ಎಂತೋ ಶ್ರೇಷ್ಠವಾಗಿರುವ ವಿಷಯಗಳೆಲ್ಲ ಉಂಟು. ಅದನ್ನೆಲ್ಲ ಚಿಂತನೆ ಮಾಡಿ ಪ್ರತ್ಯೇಕವಾಗಿ ಮತ್ತೊಂದು ಕ್ಷೇತ್ರವಾಗಿ ಒಂದು ಗುಡಿ ನಿರ್ಮಾಣದ ವಿಷಯ ಆಗಬೇಕು.
അയക്കൊരു രസം അയക്കൊരു രസം ഒരു രസം
ಕೂತ್ಕೊಳ್ಳಿ ಕುಳಿತುಕೊಳ್ಳಿ. ನೀವು ಕುಳಿತುಕೊಳ್ಳಂದ್ರೆ ನಾವು ಕಾಯ್ತಾ ಇರೋದು. ಬನ್ನಿ ಎಲ್ಲರೂ ಕೂತ್ಕೊಳ್ಳಿ. ಆ ನೆರಳು ಇದ್ದಲ್ಲಿ ಕೂತ್ಕೊಳ್ಳಿ. ನಾವು ಮುಂದುವರಿಯುವ. ಎಲ್ಲ വ്യൂ നോക്കുന്നുണ്ട് എല്ലാവരും. ലിങ്ക് അയച്ചില്ല എല്ലാ ഗ്രൂപ്പിലും. എല്ലാ ഗ്രൂപ്പിലും ലിങ്ക് അയച്ചിട്ട് ഇത് നോക്കുന്ന എല്ലാവരും. കമന്റ് എല്ലാം ഇടുന്നു, സൗണ്ട് വെക്കുന്നത് എല്ലാ തുളു. ഞങ്ങൾ 18 തുളു ഗ്രൂപ്പ് ഉണ്ട്. ഇത് ഫോറിൻ ഗ്രീം എല്ലാം എത്ര വ്യൂസ് നോക്കുന്നുണ്ട്. എന്ത് കമന്റ് ഒന്നും മോശമുണ്ടോ? നിങ്ങൾക്ക് അയച്ചു ഞാൻ അതെനിക്ക് തിരിയില്ല. അതിൻ്റെ കമന്റ് എന്ത് പറയുന്നത്? തുടങ്ങുക സാറേ. ആ സರಿ. സദ്യപ്രതി ഉണ്ടല്ലോ പ്രശ്നത്തിൽ. പ്രശ്നരാശി ആരംഭാക്കാം. ഉദയലഗ്നരാശിയുടെ 4 ചന്ദ്രൻ ലഗ്നരാശിയുടെ ഉദിച്ചതും ഒരു സദ്യോപ്രതി സൂചനയുടെ ഭാഗമാണ് പ്രശ്നവിചാരത്തിലുള്ളത്. ചന്ദ്രാരൂഢത്തിനും സ്വർണ്ണാരൂഢത്തിനും കേമദ്രമുണ്ടല്ലോ. യോഗത്തിന്റെ പരിഹാരം നിവർത്തിച്ചിട്ട് വേണം മുമ്പോട്ട് പോകാൻ. അങ്ങനെ വേണ്ടേ? വേണം.
മന്ധ്യലഗ്നരന്ധ്രേഷു അശുഭയിതോ മരണായ ശീതരശ്മി. അപ്പോൾ ചന്ദ്രൻ ചന്ദ്രൻ ഒരിടത്തും ചന്ദ്രൻ ഒരു രാശിയിലും പാവഗ്രഹത്തോട് നിൽക്കാൻ പാടില്ല എന്നൊരു വിധിയുണ്ട്. ഈക്ഷിത അന്വയാഹ ക്ഷീണത്വം തനുഗത്വമത്ര നിജ നീജാപ്തിശ്ച ദോഷ. ത്തിൻ്റെ യോഗലക്ഷണങ്ങളിലെ അഷ്ടമംഗലമാണത്. അപ്പോൾ ലഗ്നരാശി ചന്ദ്രൻ ഉദിക്കുകയും ശനിയോടുകൂടി ചേരുകയുമ്പോൾ അശുഭായ ശീതരശ്മി യോഗം എന്ന യോഗം പ്രശ്നവിചാരത്തിലുണ്ട്. അത് ദോഷമാണത്. ആ ദോഷത്തിന് ഏത് വിധത്തിലാണ് പരിഹരിക്കേണ്ടത്? ദോഷം പറഞ്ഞോ. ಸ್ವರ್ಣಪ್ರಶ್ನಾರೂಢ ರಾಶಿ ಆ ಸ್ವರ್ಣಪ್ರಶ್ನಾರೂಢ ರಾಶಿ ಚಂದ್ರೋದಯ ಎಡ್ಡೆ ಹಣ ಚಂದ್ರಾಂತ ಹೇಳುವಂತಹ ಗ್ರಹದ ಒಟ್ಟಿಗೆ ಯಾವಾಗಲೂ ಪಾಪಗ್ರಹಗಳು ಇರಬಾರ್ದು ಅಂತ ಉಂಟು. ಇಲ್ಲಿ ಪಾಪಗ್ರಹವಾದಂಥ ಶನಿ ಒಟ್ಟಿಗೆ ಇರುವುದು. ಆ ಚಂದ್ರನೊಟ್ಟಿಗೆ ಪಾಪಗ್ರಹಗಳು ಬಂದರೆ ದೋಷಯೋಗ, ಶೀತರಶ್ಮಿ ಯೋಗ ಅಂತ ಹೇಳುವಾಗ ಅದು ದೋಷಯೋಗಗಳು, ಒಳ್ಳೆಯದಲ್ಲ. ಅಂದರೆ ಕೆಲವು ಆಪತ್ತುಗಳನ್ನು ಸೂಚಿಸುವಂತಹ ಒಂದು ಪ್ರಶ್ನಾಚಿಂತನೆಯಾಗಿ ಉಂಟು ಇವತ್ತಿನ ರಾಶಿ. ಅದಕ್ಕೆ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು. ಯಾವ ರೀತಿ ಪರಿಹಾರ? ഒരു പ്രദേശത്ത് പല ആപത്തുകളും മുമ്പേ നടന്നിട്ടുണ്ടായിരുന്നു. താമരം വച്ചതിന് ശേഷം വല്ല പ്രദേശ രാശി വല്ലതും അപകടം സംഭവിച്ചു. ಸರ್, ಇಲ್ಲಿ ನಾವು ತಾಂಬೂಲ ಪ್ರಶ್ನೆ ಇಟ್ಟೇವಲ್ಲ, ತಾಂಬೂಲ ಪ್ರಶ್ನೆ ಇಟ್ಟ ನಂತರ ಈ ಪ್ರದೇಶ ವ್ಯಾಪ್ತಿಯಲ್ಲಿ ಏನಾದರೂ ಅವಘಡಗಳು, ದುರ್ಮರಣಗಳು ನಡೆದಿದ? ಅವಘಡ ಆಗಿದೆ? ಹಾಂ, ಹೌದಾ? ಹುಡುಗಿರು ಸ್ವಾಮಿ വരുന്നുണ്ടോ? ಇಲ್ಲ, ನಾಳೆ. ಸಾಧಾರಣ ಈ ಬಸ್ರೂರು ಗ್ರಾಮ ಅಂತ ಹೇಳುವ ರೀತಿಯಲ್ಲಿ ಅದು ಸಾಧಾರಣ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪ್ರದೇಶ ವ್ಯಾಪ್ತಿಯನ್ನು ನಾವು ಹೇಳೋದು. ದೇವಸ್ಥಾನ ಬಸ್ರೂರು ಗ್ರಾಮ ಆಗುವಾಗ ಗ್ರಾಮ ಸಂಬಂಧವಾದ ಕ್ಷೇತ್ರದಲ್ಲಿ, ಯಾಕೆಂದರೆ ಒಂದು ವೇಳೆ ಅಂಥವಗಡ ಆದರೆ ಅದರ ಫಲ ಆಯಿತು ಅಂತ ಲೆಕ್ಕ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಅದು ಬರುವಂಥ ನಿಮಿತ್ತಗಳು ಉಂಟು. ಆದ ಕಾರಣ ಅದು ಬರದಾಗೆ. ಯಾಕೆಂದರೆ ನಮಗೆ ಬಾಕಿದ್ದ ದೇವಾನುಗ್ರಹ ಕ್ಷೇತ್ರ ಸಂಬಂಧವಾದಂತಹ ವಿಷಯದಲ್ಲಿ ದೇವಾನುಗ್ರಹ ಇದ್ದರೂ ನಮಗೆ ಚಂದ್ರ ಅಂತ ಹೇಳುವ ಗ್ರಹ ಶನಿ ಪಾಪಗ್ರಹದೊಟ್ಟಿಗೆ ಇದ್ದರೆ ಅದು ದೋಷಗಳು ಅಂತ ಲೆಕ್ಕ. ಆ ದೋಷಗಳು ಬರದಾಗೆ ನಾವು ಜಾಗೃತರೂ ಆಗಬೇಕು. ಆಗಲೇ ದೈವಜ್ಞರೊಂದು ಅದು ಅವಘಡಲ್ಲ, ಅದು ಕಾಯಿಲೆ, ಅದು ಅವಘಡಗಳಲ್ಲ, ರೋಗ ಹೃದ್ರೋಗ, ಅದು ಮುಂಬೈ ಉಂಟೆ. അത് വരാതിരിക്കട്ടെ. അങ്ങനെ യോഗങ്ങളുണ്ട്, പ്രശ്നവിചാരത്തിൽ അങ്ങനെ യോഗങ്ങളുണ്ട്. സദ്യോമൃതി തന്നെ പറയൽ. ശനിയോടുകൂടി ചന്ദ്രൻ ലഗ്നരാശി ഉദിച്ചു കഴിഞ്ഞാൽ അശുഭമായ ശീതരശ്മി യോഗം തന്നെ പറയൽ. അപ്പോൾ ആ സദ്യോമൃതി വരാതിരിക്കട്ടെ. നമ്മൾ പ്രാർത്ഥന ചെയ്യണം, തുർവേശ്വര സന്നിധിയിൽ പ്രാർത്ഥന ചെയ്യണം. അതല്ല, ഉദയരാശിക്കും ഗുളികദൃഷ്ടി ഉണ്ടല്ലോ. ഉദയരാശി ഗുളികദൃഷ്ടിയുണ്ട്, ഭാവി കാലത്തിനും ഈ അപകട സാധ്യതയുണ്ട്. ഈ രണ്ട് വിഷയങ്ങളെ പരിഹരിക്കാൻ ഈ പ്രശ്നത്തിന്റെ ആരംഭത്തിൽ തന്നെ ഒരു പരിഹാരം വേണ്ടേ? അപ്പോൾ അങ്ങനെ എന്തെങ്കിലും അപകടം സംഭവിച്ചു പോയാൽ ഈ ദേവന്റെ ദോഷമാണെന്നുള്ള പരികൽപ്പന കൊടുത്തേക്കരുതെന്ന് അതുകൊണ്ടാണ് മുമ്പേ പറഞ്ഞത്. തെറ്റായി വ്യാഖ്യാനിക്കപ്പെടാൻ യോഗമുണ്ട്. ಸಾಧಾರಣ ನಮಗೆ ರಾಶಿ ಯೋಗ, ಎರಡು ವಿಷಯ ಯೋಗಗಳಿದ್ದ ಕಾರಣ ಅಂಥ ಆಪತ್ತು ಬರದಾಗಿ ನಾವು ಪ್ರಾರ್ಥನೆ ಮಾಡುವ. ಏನಿದ್ರೂ ನಮಗೆ ಬರುವಂಥ ಅವರು ಹೇಳಿದ್ರಲ್ಲ, ಸರ್ವ ಆಪತ್ತನ್ನು ಬರುವುದು ಇಲ್ಲದೆ ಮಾಡುವಂತಹ ಮಹಾ ತುಳುವೇಶ್ವರ ಸಾನ್ನಿಧ್ಯದ ವಿಷಯದಲ್ಲಿ ನಾವು ಇರುವುದು. ಆದರೂ ಪ್ರಶ್ನಾಚಿಂತನೆ ಯೋಗದಲ್ಲಿ ಶನಿ ಪಾಪಗ್ರಹಗಳಿಗೆ ಬಂದರೆ ಶೀತರಶ್ಮಿ ಯೋಗ ಮರಣದ ವಿಷಯವು, ಸದ್ಯೋ ಮರಣದ ವಿಷಯವು, ಉದಯ ಲಗ್ನ ರಾಶಿ ಭವಿಷ್ಯತ್ತಿನ ರಾಶಿ ಗುಳಿಗ ದೃಷ್ಟಿ ಬಂದರೆ ಆಪತ್ತಿನ ಲಕ್ಷಣಗಳು ಕಾಣ್ತಾ ಉಂಟು. ಅದು ಬರದಾಗೆ ನಾವು ಪ್ರಾರ್ಥನೆಯ ಪ್ರತ್ಕಾಲ ಏನಾದರೂ ಪರಿಹಾರ ಮಾಡಬೇಕು. ಪ್ರಶ್ನಾಚಿಂತನೆ ಇಟ್ಟು ಈ ವಿಷಯದಿಂದ ಅವಘಡ ಬರದು ಅಂತ ಹೇಳುವ ವಿಷಯ ಯಾರಿಗೂ ಹೋಗಬಾರ್ದು ಅಂತ. ಈ ವಿಷಯದಿಂದಲ್ಲ, ಪ್ರಶ್ನೆ ಇಟ್ಟು ಆ ರೀತಿ ಆಯಿತು, ಆ ರೀತಿಯಲ್ಲಿ ಅವಘಡದ ವಿಷಯ ಬರ್ತದೆ ಅಂತ ಹೇಳುವ ಚಿಂತನೆ ಅಲ್ಲ, ಬರುವ ಅವಘಡದ ಲಕ್ಷಣ. അപവാദം ക്ഷേത്രത്തിൽ വരാൻ സാധ്യതയുണ്ട്. ജനപദങ്ങളിടയിൽ അങ്ങനെ ക്ഷേത്രത്തിലേക്ക് ഒരു അപവാദം വരാൻ സാധ്യതയുണ്ട്. അത് ജനപദങ്ങൾ കരുതിയിരുന്നുള്ളൂ പറഞ്ഞ ദേവൻ. ಅಂತಹ ಒಂದು ಮಾತಿನ ಅಪವಾದ ದೈವ ಸಾನ್ನಿಧ್ಯಕ್ಕೂ ಜನತೆಯ ಮಧ್ಯೆ ಬರುವಂತಹ ಸಾಧ್ಯತೆ ಉಂಟು ಅಂತ. ಈ ರೀತಿ ಆದಲ್ಲಿ ಈ ರೀತಿ ಆಯಿತು, ಇಂಥ ಅವಘಡಗಳು ಬಂತು ಅಂತ ಹೇಳುವ ವಿಷಯದಲ್ಲಿ ಅದು ಬರಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಲೇ ದೇವರ ಎಚ್ಚರಿಕೆ. ಪರಿಹಾರ ಆವണം.
ಇರ್ಕುಲ್ಲ ಹೌದಂದ್ರೆ ಹಾಂ ಹಾಂ ಸ್ವಾಮಿ 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 ಆಯ್ತಲ್ಲ ಅದು ಹೋಯ್ತು. ಸ್ವಾಮೀಜಿಗೆ ಸ್ವಾಗತ ಕೊಡಿ, ಸ್ವಾಮೀಜಿಗೆ ಸ್ವಾಗತ ಕೊಡಿ. ಇಡೀ ಅದು ನಿಂತ್ಕೊಂಡು ಇವತ್ತಿನ ಅಷ್ಟಮಂಗಲ ಪ್ರಶ್ನಾಚಿಂತನೆಗೆ ಕೇಮಾರು ಮಠಾಧೀಶರಾದಂತಹ ಈಶವಿಠಲ ಸ್ವಾಮೀಜಿಯವರ ಪಾದಸ್ಪರ್ಶ ಈ ಮಣ್ಣಿಗೆ ಆಗಿದೆ. ತಾಂಬೂಲ ಪ್ರಶ್ನಾಚಿಂತನೆಯಲ್ಲೂ ನಮಗೆ ಅವರ ಉಪಸ್ಥಿತಿ ಇತ್ತು. ಈ ಪ್ರಶ್ನೆಗೂ ಅವರು ಬಂದಿದ್ದಾರೆ. ನಮಗೆ ಎಲ್ಲ ವಿಷಯದಲ್ಲೂ ಅವರ ಪೂರ್ಣಾನುಗ್ರಹ, ಪೂರ್ಣ ಉಪದೇಶ ಬೇಕು ಅಂತೇಳಿ ಎಲ್ಲರ ಪರವಾಗಿ ಅವರಿಗೆ ನಾವು ಅನಂತಾನಂತವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ನಮಗೆ ರಾಜೇಶಣ್ಣ ಮೂಲಕ ಫೋನಲ್ಲಿ ಮಾತುಕತೆ ಮಾಡಿದ್ದಾರೆ. ನಾಳೆ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. അപ്പോൾ സദ്യോമൃതി സൂചന പറഞ്ഞ കാലഘട്ടത്തിൽ തന്നെയാണ് സ്വാമിയുടെ ആഗമനം. അപ്പോൾ നേരത്തെ പറഞ്ഞ പോലെ ഒരു ചൂടുന്നൊരു തണുപ്പ് വീശും ദേവൻ, നല്ല നിമിത്തത്തിൻ്റെ ഭാഗമാണ്. സദ്യോമൃത സൂചന ശനിയോടുകൂടി ചന്ദ്രന്ന് കഴിഞ്ഞാൽ സദ്യോമൃത സൂചനയുടെ ഭാഗമാണത്. എന്നിരുന്നാലും ഒരു പരിഹാരം നമ്മൾ ചെയ്യണ്ടേ സന്നിധിയിൽ വെച്ചിട്ട് ಎಲ್ಲರೂ ಸೇರಿಕೊಂಡು. ಪ್ರಶ್ನಾ ಮಧ್ಯೆ ನಿಮಿತ್ತ ಒಳ್ಳೆಯ ನಿಮಿತ್ತ. ನಮಗೆ ರಾಶಿ ಯೋಗದ ಪ್ರಕಾರ ಆರೂಢ ರಾಶಿಯಲ್ಲಿ ಪಾಪಗ್ರಹದಲ್ಲಿ ಚಂದ್ರ ಒಟ್ಟಿಗೆ ಬಂದರೆ ಶೀತರಶ್ಮಿ ಯೋಗವು, ಉದಯಲಗ್ನ ರಾಶಿಗೆ ಗುಳಿಗೆ ದೃಷ್ಟಿ ಬಂದರೆ ಒಂದು ಸದ್ಯೋಮೃತಿ ಆಪತ್ತಿನ ಲಕ್ಷಣ ವಿಷಯ ಉಂಟು, ಅದು ಕ್ಷೇತ್ರಕ್ಕೆ ಅಪವಾದದ ಮಾತು ಬರುವ ಲಕ್ಷಣ ಉಂಟು ಅಂತ ಹೇಳುವಾಗ ನಮಗೆ ಒಳ್ಳೆಯ ನಿಮಿತ್ತ, ಆ ಉಷ್ಣಕ್ಕೆ ತಂಪಿನ ಒಂದು ನಿಮಿತ್ತ ಬಂದಿದೆ. ಆದರೂ ನಾವೊಂದು ಪರಿಹಾರವನ್ನು ನಾವು ಮಾಡಲೇಬೇಕಾಗ್ತದೆ. ತತ್ಕಾಲ ಒಂದು ಪರಿಹಾರ ನಾವು ಮಾಡಬೇಕು. ഹേതുസ്ഥാനവധി നിവൃത്തിവതിയായ അല്ലേ, നിവൃത്തിവതിയായ ബുധനോട് കൂടിയിട്ട് അഷ്ടമത്തിലല്ലേ? അതെ, അത് നാശരാശി കൂടിയാണല്ലോ. നാശരാശിയിലാണ് പോയി നിൽക്കുന്നുള്ളത്, ബുധനല്ലേ? അതെ. അങ്ങനെ ആയതുകൊണ്ട് അതിന് പരിഹാരം എവിടെ ചെയ്യണം? പ്രാർത്ഥന മതിയോ അല്ല പരിഹാരം വേണോ? കൂട്ടപ്രാർത്ഥനയല്ലേ ഇപ്പോൾ വേണ്ടത്. ಎರಡನೇ ರಾಶಿ ಕಾರಣ ರಾಶಿ, ಹೇತು ರಾಶಿ. ಮೇಷರಾಶಿಯ ಕುಜ ನಿವೃತ್ತಿ ರಾಶಿ ಬುಧನೊಟ್ಟಿಗೆ ಇರುವುದು ಆಶಯ ಕೊಡುವುದು ನಾಶರಾಶಿ 8ನೇ ರಾಶಿಯಲ್ಲಿ. ಆದ ಕಾರಣ ನಮಗೆ ಪರಿಹಾರ ಬೇಕು. ಅದು ಹೇಗೆ ಪೂಜೆ ಪುರಸ್ಕಾರಗಳಿಂದ ಪರಿಹಾರ ಬೇಕೋ ಅಲ್ಲ ಪ್ರಾರ್ಥನೆಯೇ ಸಾಕೋ ಅಂತ ಹೇಳುವ ರೀತಿಯಲ್ಲಿ ಒಮ್ಮೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಸ್ವಾಮಿಗೊಂದು ವಿಷಯ ಬರ್ತೀನಿ. ಸ್ವಾಮಿ ಎಕಡೆ ಅಷ್ಟಮಂಗಲ ಪ್ರಶ್ನೆದ 12 ಗಂಟೆ 23 ಬಾಲೆ ಬಂಗಾರ ಪಾಡ್ತೀನಿ. ಸ್ವರ್ಣ ಪ್ರಶ್ನಾರೂಢ ರಾಶಿ ಮೀನರಾಶಿ ಬಾಲೆಗೆ ವಾವಂಜಿ ಸಂಶಯಾಲ ಇಜ್ಜಂದು ಪನ್ನ ಕೂಡಲೇ ಮೀನರಾಶಿಗೆ ಪೋತು ಬಾಲೆ ಬಂಗಾರ ಪಾಡು ಬಂಗಾರು ಮೊಂಕಣೆ ಬೂರುತ್ತಿತ್ತಂದು ಕಂಕಣೆದಾಲ ಬೂರ್ಚಿದಿ ಉತ್ತರ ಭಾಗಕ್ಕೂ ಪ್ಲವವಾತಿತ್ತನೆ. ಎಡ್ಡೆ ಅಷ್ಟಮಂಗಲ ಸಂಖ್ಯೆಲ್ಲ ಬರ್ತದೆ 2, 7, 3 ಮೂರೊಂದು ಪುನಃ ಭವಿಷ್ಯದ ಎಡ್ಡೆ ಸಂಖ್ಯೆ ಬರ್ತದೆ. അപ്പോൾ നമുക്കൊಂದು ಗೊಂದಲದಾದ ಮೀನರಾಶಿ ಗುರುಕ್ಷೇತ್ರ ಶಿವಮಾನ ವಿಷಯಡು ಚಿಂತನೆ ಮನ್ಪಣಗ ಗುರುಕ್ಷೇತ್ರಡು ದಾಯಪ್ಪ ಬಾಲೆ ಬಂಗಾರ ಪಾಡನ್ನು ಮನ್ಪಣಂಚಿನ ವಿಷಯ ಒಂದು ಇತ್ತನೆ. ನಾನು നമുക്ക് ಆಜಿ ರಾಶಿಟ್ಟು 5 ರಾಶಿಗಳ ದೇವಾನುಗ್ರಹ ಉಂಟು. ಸ್ವರ್ಣ ಪ್ರಶ್ನಾರೂಢ ರಾಶಿ, ಉದಯಲಗ್ನ ರಾಶಿ, ಪೃಷ್ಟಾಂಗ ರಾಶಿ, ಛತ್ರಾರೂಢ ರಾಶಿ, ಮಾತ್ರ ಚಂದ್ರಾಶಿ ರಾಶಿ. ಲಗ್ನಾಂಶಕ ರಾಶಿಗೆ ಮಾತ್ರ 12ನೇ ರಾಶಿ ವಿಷಯ ಅಜೀರ್ಣಾವಸ್ಥಿತ ವಿಷಯ ಉಂಟು. അപ്പോൾ ഉത്തരാഭാദ്ര നക്ഷത്രമാണ് അതിശ്രേഷ്ഠവായനിച്ചിന വിഷയം പൂർവ്വകാലഘട്ടದ ಒಂಜಿ ರಾಜೆ ಇತ್ತೆ ಪ್ರಜಾ ಕ್ಷೇಮನ ತೂಪನ ರಾಜೆ ಇತ್ತಂದಿಲ್ಲ. ಆ ರಾಜಗೊಂಜಿ ಉಪದೇಶ ಕೊರ್ಪಣಂಚಿನ ಬ್ರಹ್ಮಗುರು ಇತ್ತಿನಂದಿಲ್ಲ. ಆ ಬ್ರಹ್ಮಗುರುನ ಉಪದೇಶ ಪ್ರಕಾರ ರಾಜಕ್ಷೇಮಕ್ಕೂ ಶತ್ರುಗಳಿಗೆ ಜಯ ಕೊರಿಯರೆ ಬೋಡಾತ ಇಂಚಿನಂಜಿ ಕ್ಷೇತ್ರ ಶಿವ ಸಾನ್ನಿಧ್ಯ ಉಂಡು ಐನಿ ಆರಾಧನೆ ಮಂತೊಂದು ಬಲ್ಲ ಪಣಪಣ ಉಪದೇಶ ಉಂಡು. ಅಪ್ಪ ಎರಡು ದುಂಬೆ ಕ್ಷೇತ್ರ ಉಂಟು. ಈಗ ಗುರುವಿನ ಮನಪಣ ವಿಷ್ಣು ಸಂಬಂಧವಾಯನಿಂಚಿನ ಒಂಜಿ ಆರಾಧನೆಲ್ಲ ಈ ಕ್ಷೇತ್ರ ಸಂಬಂಧವಾಯನಿಂಚಿನ ಪರಿಹಾರ ಉಂಡು. ಆ ಆರುಡೋಡು ಚಂದ್ರಾನ ಪನ್ಪಣಂಚಿನ ಗ್ರಹ ಒಟ್ಟಿಗೆ ಇತ್ತಿನ ಕಾರಣ ಶಿವೆಲ ಶಕ್ತಿಲ ಪ್ರಕೃತಿಲ ಪುರುಷಿಲ
അപ്പോൾ ಶಿವೇ ಪೂರ್ಣಾವರಣ ಶಕ್ತಿ ಸ್ವರೂಪಿಣಿ ಬೋಡತ್ತೆ ಅಂಚಿನಂಜಿ ದುರ್ಗಾಶಕ್ತಿದ ಆರಾಧನೆ ನನ್ನ ಒಟ್ಟಿಗೆ ಉಂಡು ಎಂದು ಪನ್ಪುನಂಚಿನ ವಿಷಯ. ರಡ್ನೆ ಪ್ರಕೃತಿಯಿಂದ ಪನ್ಪುಣೆ ಆರಾಧನೆ ಇತ್ತಿನಂಚಿನ ಶಿವದೇವ ಆ ವೃಕ್ಷ ಸಂಬಂಧವಾಯಿನಂಚಿನ ಆರಾಧನೆ ಎಂಚ ಉಂಡ అయిన అవೇ ರೀತಿ ಇರ್ತನು. ವೃಕ್ಷನೊಂಜಿ ಹಾಳು ಮಾಡ್ತದೆ ಈ ಆರಾಧನೆದ ವಿಷಯ ದೇವರಿಗೆ ಇಷ್ಟ ಇಚ್ಚಿ ಅವೇ ರೀತಿ ಒತ್ತಡು ಪ್ರಕೃತಿಯ ಬುಕ್ ಆರಾಧನೆದ ಪದ್ಧತಿಗೆ ಬೋಡಾದ ನಮಗೆ ಪ್ರತ್ಯೇಕವಾಯಿನಂಚಿನ ಗುಡಿ ಮಾಡ್ತದೆ ಉತ್ಸವದ ರೀತಿಗೆ ಮನ್ಪುಡು ಪನ್ಪುಣಂಚಿನ ವಿಷಯ ಬರ್ತದೆ. ರಡ್ನೆ ನಿವೃತ್ತಿ ರಾಶಿ ಬುಧಾಂದ ಅಷ್ಟಮಡು ಉಲ್ಲಾಯಿನಿ ದುಂಬು ಮಲ್ಲ ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತು ಗೋಪುರ ರಾಜಗೋಪುರ ಪೂರ ಇತ್ತಿನ ವಿಷಯ ಕ್ಷೇತ್ರ ಇತ್ತಿನ ಭವಿಷ್ಯತ್ತಿನ ಅವು ಎಂಚ ಅಂದು ಪನ್ಪುಣಂಚಿನ ವಿಷಯ ಈ ಗೊಂದಲಲ ವಿಷಯ ಉಂಟು. എല്ലാ രാശികളും ഗുരു പൂർണ്ണ അനുകൂല സ്ഥിതി. വ്യാഴത്തിൻ്റെ എല്ലാ രാശികളും അത് ഒറ്റ രാശിക്ക് മാത്രമേ ലഗ്നാംശ കഴിഞ്ഞ സാന്നിധ്യ രാശിക്ക് മാത്രമേ വ്യാഴം 12ാമത്തെ രാശി മറിഞ്ഞിട്ടുള്ളൂ. നമുക്ക് ചിന്തിക്കാനുള്ള വിഷയം തന്നെ. ആടെ ശനിയുടെയും ഗുളികൻ്റെ അംശം നിൽക്കുന്ന രാശി കൂടിയാണ്. അപ്പോൾ ചിന്തിക്കേണ്ട വിഷയം നമുക്ക് ഉണ്ടെന്നുള്ള അർത്ഥം. ബാക്കി 5 രാശികൾ ദൈവാനുഭാഗമാണ്. മുമ്പോട്ട് പോയി കൃത്യമായിട്ടാവും. പക്ഷേ ഈശ്വരൻ ഒന്ന് പറയുന്നത് വെച്ചാൽ പ്രകൃതി സങ്കല്പം കൂടെ ഇത്ര കാലഘട്ടം വരെ എന്നെ സംരക്ഷിച്ചതായ ശുഭോശുഭക്ഷരുചിരങ്കു കരോതി വൃക്ഷത്തിൻ്റെ ഭാഗം യാതൊരു കാരണവശാലും നശിപ്പിക്കാൻ പാടുള്ളതല്ല പറഞ്ഞിട്ടുണ്ട്. താമ്പൂലത്തിൽ അത് കിട്ടിയിട്ടുണ്ട്. അപ്പോൾ അത് സംരക്ഷിച്ചുകൊണ്ട് എങ്ങനെ മുമ്പോട്ട് പോകുന്നതായ ആലോചന ജനപദങ്ങൾക്കുള്ളത്, ഗ്രാമസ്ഥർക്കുള്ളത്. ഇതെങ്ങനെ കൊണ്ടുപോകും അതിൻ്റെ വഴിയും ദൈവം കാണിച്ചു തരുന്നുണ്ട്. അതിൻ്റെ വഴി എൻ്റെ അകത്തുണ്ട്. നിങ്ങൾ ഒരുക്കമാണോ ഇല്ലയെന്ന് മാത്രം. ഗ്രാമസ്ഥരും എല്ലാവരും ചേർന്ന് തുളുവേശ്വരനല്ലേ, തുളുനാട് എടുത്ത് വരെയുണ്ട്. നീലേശ്വരോ അല്ലെങ്കിൽ ചെറുവത്തൂരാ, മംഗളൂരാ, പയ്യന്നൂരുണ്ടാ, നീലേശ്വരം. ആ നീലേശ്വര ചന്ദ്രഗിരി വരെയുള്ളത് തുളു സംസ്കാരം തുളുനാട് സപ്തഭാഷാ ഭൂമിയുടെ ഭാഗം. പക്ഷേ ചന്ദ്രഗിരി കഴിഞ്ഞ് ചെറുവത്തൂർ കോട്ട വരെ ഉണ്ട് എന്നാണ് ചരിത്രം പറയുന്നത്. നീലേശ്വരം അതിൻ്റെ അതിർത്തി. അത് നീലേശ്വരം തൊട്ടിട്ട് ഒരു കുന്താപുരം വരെ അത്ര വരെ ആടത്തെ ജനപദങ്ങളെല്ലാം മനസ്സ് വെച്ചാൽ ഇത് നിഷ്പ്രയാസം തീരൂലേ. ಪ್ರಯಾಸವಾಗುತ್ತದೆ. ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಅಂಥದ್ದು ಯೋಗ ದೇವರು ಹೇಳ್ತಾ ಉಂಟು. ಇದುವರೆಗೆ ದೇವರನ್ನು ಪರಿಪೂರ್ಣವಾಗಿ ರಕ್ಷಣೆ ಮಾಡಿಕೊಂಡುವಂಥ ವೃಕ್ಷ, ಪ್ರಕೃತಿದತ್ತವಾದಂಥ ವೃಕ್ಷವನ್ನು ಛೇದನ ಮಾಡಿ ಯಾವುದೊಂದು ಆರಾಧನೆಗೆ ದೇವರಿಗೆ ಇಷ್ಟ ಇಲ್ಲ. ಆ ವೃಕ್ಷವನ್ನು ಉಳಿಸಿಕೊಂಡೇ ದೇವರ ಆರಾಧನೆಯ ವಿಧಿ ಏವುದು ಅಂತ ಹೇಳೋದು ದೇವರೇ ನಮಗೆ ತೋರಿಸಿಕೊಟ್ಟಾರು. ಅದನ್ನು ವಿಧಿ ಪ್ರಕಾರವಾಗಿ ನಾವು ಮಾಡ್ತೇವೋ ಇಲ್ವೋ ಅಂತ ಹೇಳುವ ಆ ವಿಷಯ ನಮಗೆ ಉಳಿದು. ಪ್ರಪಂಚದಾದ್ಯಂತ ನಮಗೆ ತುಳುನಾಡ ಸೀಮೆ ನೀಲೇಶ್ವರದಿಂದ ಗಂಗೊಳ್ಳಿ ಈ ಭಾಗದ ಆದರೂ ತುಳುನಾಡಿನ ವಿಷಯದಲ್ಲಿ ತುಳುನಾಡಿನಲ್ಲೂ ಎಲ್ಲಿಯವರೆಲ್ಲ ಇದ್ದಾರೆ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲಿ ಹೋಗಿ ಒಂದು ತುಳುವನ್ನು ಮಾತಾಡ್ತಿದ್ರು, ತುಳುವಿನ ವಿಷಯದಲ್ಲೊಂದು ವ್ಯವಸ್ಥೆ ಮಾಡ್ತಿದ್ರು. ಈ ದೇವರ ಅನುಗ್ರಹ ಇದ್ದಲ್ಲೂ ಅವರೆಲ್ಲ ಮನಸ್ಸು ಮಾಡಿದರೆ ಎಷ್ಟು ಸಲೀಸಾಗಿದ್ದು ಕಾರ್ಯ ಆದೀತು. ದೊಡ್ಡ ಸಂಗತಿಯಲ್ಲ. ನೀಲೇಶ್ವരം ಮೊದಲು ಗಂಗೊಳ್ಳಿ ಒಂದು ಗಂಗೊಳ್ಳಿ ಗಂಗೊಳ್ಳಿ ನಡೆದು ಅದು ಇಲ್ಲಿ ಕುಂದಾಪುರ ಕೈ ಶಿರೂರು ಬೈಂದೂರಲ್ಲಿ ಶಿರೂರು ಶಿರೂರು ವರೆ ತುಳುನಾಡು ಗಂಗಾವಳಿಯಲ್ಲ, ಶಿರೂರಿಲ್ಲ. ಶಿರೂರು ಅದು ತುಳುನಾಡ ಸೀಮಾ ಪರಿಧಿಯಲ್ವಾ? ತುಳುವರೆಲ್ಲಿದ್ದಾರೆ? ಲೋಕ ಇಡೀ ಇಲ್ವಾ? ತುಳುವರಿಲ್ಲದ ಲೋಕ ಉಂಟಾ? ಸರಿ. അല്ല, തുളുനാടിൽ സമ്പ്രദായത്തിലുള്ളതായ രാജവംശം കാഞ്ഞങ്ങാട് ഭാഗത്ത് ഭരിച്ചിരുന്നുള്ള ചരിത്രങ്ങളുണ്ട്. നീലേശ്വരത്തെ രാജാവ് തുളുനാടിന്റെ എല്ലാ രാജാക്കാരും കൊല്ലത്തിന്റെ സമ്പ്രദായം ഉണ്ട്. അന്നത്തെ രാജാക്കന്മാരെന്നെ പറഞ്ഞു, നാട്ട രാജാക്കന്മാർ തുളുനാടിന്റെ എല്ലാ രാജാക്കന്മാരെ വിളിച്ചിട്ട് ഓരോരോ ഭക്ഷണ പദ്ധതി നീലേശ്വര അമ്പലത്തിൽ നീലേശ്വരം തളിയിലമ്പലം അല്ലേ? നാട്ട രാജാക്കന്മാരെല്ലാം വിളിച്ചുകൊണ്ടായിരുന്നു.
അപ്പോൾ ആ പരിധി തൊട്ട് ശിരൂർ വരെയുള്ളതായ അങ്ങോട്ട് ആയിക്കോട്ടെ. എത്ര പരിധി? ഓ, ഇങ്ങനത്തെ എത്ര ക്ഷേത്രം നിർമ്മിക്കാം? 1 2 3 എത്രയോ. പക്ഷെ ജനപദം നമ്മൾ ഉണർന്നിട്ടില്ല. ജനപദ സ്ഥാനം അഷ്ടമരാശിയിലാണ്. രാജേഷണ്ണ അത് പിന്നാക്കപ്പാ. നിങ്ങൾ ബല്ലേ കൊല്ലേ ഇപ്പോൾ പറഞ്ഞ പരിധിക്ക് വെച്ചുകൊണ്ട് ഓരോരോ ആൾക്കാർ മനസ്സ് വെച്ച് കഴിഞ്ഞാൽ ഇങ്ങനെ 4 5 ക്ഷേത്രം നിർമ്മിക്കാം. രാജേഷ് യോഗം ഇങ്ങനെയുണ്ട്. പക്ഷേ ജനപദ സ്ഥാനം അഷ്ടമരാശി ജനപദം ഉണർന്നിട്ടേ ഇല്ല. ഉണർന്നിട്ടില്ല. ഇതിപ്പോൾ എല്ലാ വിഷയം കേൾക്കുന്നുണ്ടാവാം, കാണുന്നത് എല്ലാം ഉണ്ടാവാം. ജനപദങ്ങളെല്ലാം തുളുനാട് മാത്രമല്ല എല്ലാ വിഷയവും ഇതിൻ്റെ യോഗം കാണുന്നുണ്ടാവാം, കേൾക്കുന്നുണ്ടാവാം. പക്ഷേ ഇതിനു വേണ്ടിയുള്ള സാമ്പത്തിക സഹായ സഹകരണം നേരത്തെ ദൈവത്തിന് പറഞ്ഞ പോലെ പിന്നെ മനസ്സുകൊണ്ടും ശരീരത്തെ കൊണ്ടും ധനം കൊണ്ടും സഹായിക്കണ്ടേ? ഇതില്ലാണ്ട് എങ്ങനെ മുമ്പോട്ട് പോകും? രാശിക്ക് ധനപതിയും നിവർത്തിപതിയായിട്ട് ബുധൻ ചൊവ്വ അഷ്ടമരാശി നിൽക്കുന്നുണ്ട്. അപ്പോൾ എന്ത് ചെയ്യുന്നു? പറഞ്ഞു പോയാലും കേട്ടാലും ചായ കുടിച്ച് ചോറ് വെച്ച് പോയാൽ മതിയാ? ಯೋಗವನ್ನು ನಾವು ಇದ್ದದ್ದನ್ನು ಇದ್ದ ಹಾಗೆ ಅಗೌರವ ಅವು ಸಭಾಗೌರವ ಪೂರ್ಣ ಅದೇ പിന്നെ ಅಯ್ಯೋ ನಾವಿಲ್ಲಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಒಂದು ವಿಷಯವನ್ನು ನಾವು ಹೇಳಲೇಬೇಕಾಗ್ತದೆ. ಇಲ್ಲಿ ಕುಳಿತವರು ಇಷ್ಟು ಮಂದಿ ಕುಳಿತಿರುಕೊಂಡ್ರೆ ಸಾಲದು. ಯಾಕೆಂದರೆ ತುಳುನಾಡಿನ ಏಕೈಕ ಜಗತ್ತಿನಲ್ಲಿರುವಂಥ ತುಳುವೇಶ್ವರ ದೇವಸ್ಥಾನ ಇರುವುದೊಂದು. ಅದರ ಜೀರ್ಣೋದ್ಧಾರದ ವಿಷಯದಲ್ಲಿ ನಾವು ಹೇಳುವಂಥ ತುಳುನಾಡ ಸೀಮಾ ಪರಿಧಿ ಅಂಕೋಲದಿಂದ ನೀಲೇಶ್ವರ ವಿರುದ್ಧ ಅಲ್ಲ. ಈ ತುಳುವರೆಲ್ಲ ಮನಸ್ಸು ಮಾಡಿದರೆ ಇಂತಹ 7 ದೇವಸ್ಥಾನವನ್ನು ಕಟ್ಟಬಹುದು. 7 ದೇವಸ್ಥಾನವನ್ನು ಇಂಥದ್ದು 700 ನಾವು ಕಟ್ಬೋದು ಹೇಳಿ. ನಾವೊಂದು 7 ಹೇಳಿದ್ದು. ಆದರೆ ಇಲ್ಲಿ ಈಗ ಕೇಳಲಿಕ್ಕೆ ಜನ ಕಡಿಮೆ. ಎಷ್ಟೋ ಜನ ನೀವು ವಿವಿಸಿನಲ್ಲಿ ನೋಡ್ಬೋದು, ಕೇಳಿಕೊಂಡು ಇರ್ಬೋದು. 2ನೇ ರಾಶಿ ಧನರಾಶಿ. ಆ ಧನರಾಶಿ ಕುಜನು, ನಿವೃತ್ತಿ ರಾಶಿಯಾದಂತಹ ಬುಧನು ಅಷ್ಟಮದಲ್ಲಿ ಇರುವುದು. ಇಲ್ಲಿ ಈಗಲೂ ಈ ತುಳುನಾಡಿನ ಜನತೆ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿಲ್ಲ. ಬಂದಿರ್ಬೋದು, ಚಾಯ ಕುಡ್ದಿರ್ಬೋದು, ಬಿಸ್ಕೆಟ್ ರೊಟ್ಟಿ ತಿಂದಿರ್ಬೋದು, ಟಿ ವಿಯಲ್ಲಿ ನೋಡಿರ್ಬೋದು, ಮೊಬೈಲಲ್ಲಿ ನೋಡಿರ್ಬೋದು. ಅಲ್ಲದೆ ತುಳುವೇಶ್ವರ ದೇವಸ್ಥಾನವನ್ನು ನಾವು ತುಳುವನಾಗಿ ಹುಟ್ಟಿ ನನ್ನ ಜನ್ಮ ಸಾರ್ಥಕ ಆಗಬೇಕಿದ್ರೆ ನನ್ನ ಪಾಲು ಬೇಕು ಅಂತೇಳಿ ಒಂದು ತುಳುವನು ಈ ತನಕ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿ ವಿಷಯ ಉಂಟು. ಅದಾಗಬಾರ್ದು. ಇದು ನಮ್ಮ ಅಭಿಮಾನದ ಸಂಕೇತವಾಗಿ ತಿಳ್ಕೊಳ್ಬೇಕು, ನಮ್ಮ ಪ್ರತಿಷ್ಠೆಯ ಘನತೆಯಾಗಿ ತಿಳ್ಕೊಳ್ಬೇಕು. ನಾವು ಇಷ್ಟು ಸಾಲದು. ತುಳುವೇಶ್ವರನ ಹೇಳಿಸಿ ಬಲ ಇಲ್ಲಲ್ಲ. ಹಾಗಲ್ಲ. ಅಂದರೆ ಸರಿ, ಈಗ ಎದುರು ನಿಂತವರು ನಿಂತಿದ್ದೀರಿ, ನಿಮ್ಮನ್ನು ನಾವು ಹೇಳೋ ವಿಷಯ ಅಲ್ಲ. ಇಷ್ಟು ಜನ ನಿಂತರೆ ಆದೀತಾ ಸಾಕ? ಧನರಾಶಿ ಉಂಟಲ್ಲ, ನಾವು ಸ್ಪಷ್ಟವಾಗಿ ಹೇಳಬೇಕು. ಧನರಾಶಿಯಲ್ಲಿ ಗ್ರಹಗಳಿಲ್ಲ. ನಾವು ಎಷ್ಟು ಮಾಡಿದರೂ ಆರ್ಥಿಕವಾದಂಥ ವ್ಯವಸ್ಥೆ ಬೇಕಲ್ಲ. ಈ ಆರ್ಥಿಕ ಅವರು ಹೇಳಿದರು ದೈವಜ್ಞರು, ತನು ಮನ ಧನ, ಧನದ ವಿಷಯದಲ್ಲಿ ಶೂನ್ಯ, ಏನೂ ಇಲ್ಲ. ನೀವು ಧೈರ್ಯ ಹೇಳಿ ಅಲ್ಲ, ಓರ್ವರ್ನೇ ಇಪ್ಪೋ ಇಲ್ಲ ಅಂದ್ರೆ ಮುಂಬತ್ತ ಪರಿಸ್ಥಿತಿ അങ്ങനെ ആവല്ല. അല്ല അങ്ങോട്ട് ഇനി അങ്ങോട്ട് ഭാവിയിൽ ഇല്ല. ശരി ശരി. ഇങ്ങനെ 4 ആൾക്കാർ ഒരു ഭാഗത്ത് നിന്ന് കറക്റ്റായി. ಇದೇ ರೀತಿ 4 ಜನ ಮಾತು ಕೊಟ್ರೆ ಕರೆಕ್ಟ್ ಆಗಿ. ಒಬ್ಬೊಬ್ಬರು ಮಾತು ಕೊಟ್ರೆ, ಇವ್ರು ಹೇಳ್ದಲ್ಲ ವಾಗ್ದಾನ ಅಂತ, ಆಗ ಒಬ್ಬೊಬ್ಬರು ಈ ರೀತಿಯ ಮಾತು ಕೊಟ್ರೆ ಆದೀತು. ಎಚ್ಚೆತ್ತುಕೊಳ್ಬೇಕು ಮಾತ್ರ. ഇതിൽ പ്രശ്നാക്ഷരം 3 ഘട്ടത്തിലാണ് പ്രശ്നാക്ഷരം പറഞ്ഞത്. അതെ. പ്രശ്നാക്ഷരം ക്ഷേത്രനാഥാനം തന്ത്രണോ ബിജാം. പ്രശ്നാക്ഷരം ക്ഷേത്രനാഥന്മാർ ബീജാക്ഷരം മന്ത്രം ചിന്തിക്കുന്ന പ്രശ്നാക്ഷരം. അപ്പോൾ 1 2 3 ഘട്ടങ്ങൾ പറഞ്ഞു കഴിഞ്ഞു. 4ാമത്തെ ഘട്ടം. അപ്പോൾ ഗ്രഹയോഗപ്രകാരം ചിന്തിക്കുമ്പോൾ ഈ ദേവൻ്റെ ജീർണോദ്ധാരണം 3 കഴിഞ്ഞു. 4ാമത്താണ് നമ്മൾ സൃഷ്ടിക്കാൻ വേണ്ടി പോകുന്ന ലക്ഷണം കാണുന്നുണ്ട് ഇവിടെ. 4ാമത്തെ ജീർണോദ്ധാരണ പ്രവർത്തനമാണ് ഇനി വരാൻ വേണ്ടി പോകുന്നുള്ളത്. അത് അത്രയും ശ്രേഷ്ഠമായ രീതിയിലായിരിക്കും. ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ದೈವಜ್ಞರಲ್ಲಿ ಹೇಳಿದಂಥ ಧೂತವಾಕ್ಯ ಉಂಟಲ್ಲ, ಆ ಧೂತವಾಕ್ಯ ನೀವು 3 ಹಂತವಾಗಿ 3 ವಾಕ್ಯಗಳಾಗಿ ಹೇಳಿದ್ದು, 3 ವಾಕ್ಯಗಳಾಗಿ ಬೇರೆ ಬೇರೆಯಾಗಿ ಹೇಳಿದಂಥ ವಿಷಯ. ಆ ಧೂತವಾಕ್ಯದಲ್ಲಿ ಕ್ಷೇತ್ರನಾಥ ಅಂದರೆ ಕ್ಷೇತ್ರವನ್ನು ಆಳುವವರ ವ್ಯವಸ್ಥೆಯು, ತಂತ್ರಿಗಳನ್ನೆಲ್ಲ ಆ ಪ್ರಶ್ನವಾಕ್ಯದಲ್ಲಿ ಚಿಂತನೆ ಮಾಡಬೇಕು. 3 ಮಾತು ಆಗಿದೆ.
ಈ ತುಳುವೇಶ್ವರ ದೇವಸ್ಥಾನ 3ನೇ ಸಲ ಪ್ರತಿಷ್ಠೆ ಪುನರ್ಪ್ರತಿಷ್ಠೆಯಾಗಿ ಇನ್ನು 4ನೆಯ ಪುನಃಪ್ರತಿಷ್ಠೆ ಅಂತ ಹೇಳುವ ಯೋಗ ಕಾಣ್ತಾ ಉಂಟು. ಈ 4ನೇ ಪುನಃಪ್ರತಿಷ್ಠೆ ವಿಧಿವತ್ತವಾಗಿ ಗಂಭೀರವಾಗಿ ಸರ್ವ ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲೇ ಆಗಬೇಕು ಅಂತ ದೇವರ ಇಚ್ಛೆ. ಮೂಜಿ ಸತ್ಯ ಪುನಃಪ್ರತಿಷ್ಠೆ ಆತನೊಂದುಂಡು ಅಗ್ಲಿ ಪನ್ನ ಮೂಜಿ ವಾಕ್ಯ ಆತ ಉಂಡು ಸ್ವಾಮಿಲಿ ಅಂತ പുനഃപ്രതിഷ്ഠ ಒಂದು 4ನೇ ಪುನಃಪ್ರತಿಷ್ಠೆ. അത് വ്യക്തമായി നമുക്ക് ചിന്തിക്കാം. ക്ഷേത്രനാശത്തിന് കാരണങ്ങളുണ്ടാവുമല്ലോ. ഈ ബീജാക്ഷരം നശിപ്പിക്കുമ്പോഴാണ് ക്ഷേത്രത്തിന് നാശം വരുന്നത്, അല്ല ദേവിന് നാശമില്ല. അങ്ങനെയല്ലേ പറഞ്ഞത്? അങ്ങനെ അമരഘോഷകാരം അമര നിർജ്ജര ദേവ എന്നാണ്. ദേവന് മരണമില്ല. ദേവന് അവിടെ പ്രതിഷ്ഠിച്ചതായ തന്ത്രിയുടേതായ മൂലമന്ത്രം ഉണ്ടല്ലോ, ആ മൂലമന്ത്രം ക്ഷയം വരുമ്പോഴാണ് ക്ഷേത്രം നശിക്കൽ. അപ്പോൾ ആ സന്ദർഭത്തിൽ അർച്ചകനായിട്ടതായ വ്യക്തി ദേവനോട് പ്രാർത്ഥിച്ചിട്ടുണ്ടാവാം. ഏതെങ്കിലും കാലം ഭക്തന്മാർ നിൻ്റെ സന്നിധിയിൽ എത്തുമ്പോൾ ആ ഭക്തന്മാരുടെ കൂട്ടായ്മയോട് വീണ്ടും ഒരു ക്ഷേത്രം പുനരുദ്ധരിക്കട്ടെ എന്നുള്ള പ്രാർത്ഥനയോടുകൂടി ആയിരിക്കാം അവിടുന്ന് അർച്ചകർ വിട്ടുപോയിട്ടുണ്ടാവില്ല. അപ്പോൾ അത് 3 കഴിഞ്ഞു 4ാമത്തെ വിഷയം വരുമ്പോൾ അത് പൂർണ്ണമായിട്ടും പുനഃസൃഷ്ടി ആവേണ്ട യോഗം നമുക്കുണ്ട്. മനസ്സ് വെച്ചാൽ മാത്രം മതി, അത്രയേ ഉള്ളൂ. ಸಾಧಾರಣ ದೇವರಿಗೆ ನಾಶ ಕ್ಷಯ ಅಂತೇಳಿ ಇಲ್ಲ. ದೇವರು ಯಾವಾಗಲೂ ಅಮರ. ಆ ಪ್ರತಿಷ್ಠೆ ಮಾಡಿದಂಥ ತಂತ್ರಿಗಳ ಮೂಲಮಂತ್ರ ಬೀಜಾಕ್ಷರಿ ಮಂತ್ರಗಳುಂಟಲ್ಲ, ಆ ಬೀಜಾಕ್ಷರಿ ಮಂತ್ರಗಳಲ್ಲಿ ಲೋಪಕ್ಷಯ ಬರುವಾಗಾಯಿತು. ಸಾನ್ನಿಧ್ಯದ ವಿಷಯದಲ್ಲಿ ಕ್ಷೇತ್ರ ನಾಶವಾಗುವುದು, ದೇವರಿಗೆ ನಾಶ ಅಂತ ಹೇಳುವ ವಿಷಯ ಇಲ್ಲ. ಆ ಕಡೇ ಕಾಲಘಟ್ಟದಲ್ಲಿ ಆ ಮೂಲಮಂತ್ರ ಬೀಜಾಕ್ಷರಿ ಕ್ಷಯದ ವಿಷಯ ಬರುವಾಗ ಅರ್ಚಕರು ಯಾವ ಕಾಲಘಟ್ಟದಲ್ಲಿ ಭಕ್ತರು ನನ್ನನ್ನು ಪುನಃಪ್ರತಿಷ್ಠೆ ಮಾಡುತ್ತಾರೋ ದೇವರೇ, ಆ ಸಮಯ ಕಾಲಘಟ್ಟದಲ್ಲಿ ನೀನು ಎದ್ದು ನಿಲ್ಲು, ಪ್ರತಿಷ್ಠೆ ಆಗುವಂತ ಹೇಳುವ ಪ್ರಾರ್ಥನೆ. ಆ ಪ್ರಾರ್ಥನೆಯ ಕಾಲಘಟ್ಟ ಬಂದು ಆಗಿದೆ. ಈಗ ಕಾಲ ಬಂದು ಕೂಡಿದೆ. ಪ್ರತಿಷ್ಠೆಯಾಗುವಂಥ 4ನೇ ಸಲದ ಪ್ರತಿಷ್ಠೆ ಕಾಲ ಈಗ ಕೂಡಿ ಬಂದಿದೆ. ಅದ ಕಾರಣ ದೇವರಿಗೆ ತುಳುವೇಶ್ವರನಿಗೆ ನಾಶವೋ ಕ್ಷಯವೋ ಇಲ್ಲ. അല്ല, ധനപതി അഷ്ടമത്തിലുണ്ടെങ്കിൽ സ്വാമികളെ ഇവിടെ രാശിക്ക് ധനരാശി 2ാമത്തെ രാശിയല്ലേ. നിധികോശ ധനായാനം രക്ഷകാൻ അർത്ഥരാശിന. നിധികോശത്തെയും ധനത്തെയും രക്ഷകഭാവം ചിന്തി 2ാമത്തെ ഭാവം. ആ ഭാവാദിയൻ ഭാവത്തിലേക്ക് നോക്കുന്നുണ്ട്. ഭാവാദി ചൊവ്വ ഭാവതി പൂർണ്ണ ദൃഷ്ടിയാണ്. ധനരാശിയിലേക്ക് ഗ്രഹദൃഷ്ടിയുണ്ട്. അതുപോലെ ആരൂഢപതിയായിട്ടത് വ്യാഴം ധനപതി നോക്കുന്നുമുണ്ട്. അഭിവൃദ്ധി യോഗമാണ്. മനസ്സ് വെച്ച് കഴിഞ്ഞാൽ യാതൊരു പ്രയാസങ്ങളും ഇല്ലാതെ ധനം ആകെ വരേണ്ട എല്ലാ സാധ്യതയും പ്രശ്നവിചാര യോഗത്തിൽ ദേവൻ കാട്ടി തരുന്നുണ്ട്. ರಾಶಿಯೋಗ ಅದೇ ರೀತಿ ಉಂಟು. 2ನೇ ರಾಶಿಯನ್ನು ನಿಧಿ, ಕೋಶ, ಧನ, ರಕ್ಷಕ ಚಿಂತನೆ ಮಾಡಬೇಕು. ಅದು ಮೇಷರಾಶಿ ಕುಜಕ್ಷೇತ್ರ. ಆ ಕುಜನ ಪರಿಪೂರ್ಣ ದೃಷ್ಟಿಯು ಅದೇ ರೀತಿ ಗುರುವಿನ ದೃಷ್ಟಿಯೂ ಅಲ್ಲಿಗೆ ಉಂಟು. ಈಗ ನಮಗೆ ಆ ರಾಶಿಯಲ್ಲಿ ಯಾವುದೇ ಗ್ರಹಗಳು ಇಲ್ಲ. ಆದರೆ ನೀವೆಲ್ಲ ಮನಸ್ಸು ಮಾಡಿದರೆ, ಭಕ್ತರೆಲ್ಲ ಮನಸ್ಸು ಮಾಡಿಕೆ ಬಂದರೆ ಎಲ್ಲ ನಿಧಿಯ ಪ್ರವಾಹವೇ ಇಲ್ಲಿಗೆ ಬರುವಂಥ ಎಲ್ಲ ಯೋಗ ഭാഗಗಳು ഉണ്ട്. അപ്പോൾ ആദ്യമായി ദേവൻ അതിൽ പറയുന്നു നിധികോശ ധനായാനം രക്ഷകാൻ. രക്ഷകഭാവം എന്ന് ഒഴിഞ്ഞിട്ടാണ് ഉള്ളത്. രാശി രക്ഷകരാശി ഗ്രഹങ്ങളിൽ ഒരു രാഹുവിൻ്റെ അംശകം അത്രയേ ഉള്ളൂ. ഗ്രഹങ്ങളാണ്. പക്ഷേ ദൃഷ്ടി ബുധൻ്റെയും ചൊവ്വയുടെ ദൃഷ്ടിയുണ്ട്. അപ്പോൾ രക്ഷകാൻ, രക്ഷകഭാവത്തെ ആദ്യം സൃഷ്ടിക്കണമെന്ന് ദേവൻ പറയുന്നു. ഇതിൻ്റെ ജീർണോദ്ധാരണ പ്രവർത്തനത്തിനായിട്ട് ഒരു രക്ഷകഭാവത്തെ സൃഷ്ടിക്കണം. നിങ്ങളുടെ മനസ്സിലുണ്ടാവാം, എന്നാലൊന്ന് വേണമെന്ന് ദേവൻ പറയുന്നു. 2ನೇ ರಾಶಿ ಉಂಟಲ್ಲ, 2ನೇ ರಾಶಿ ರಕ್ಷಕ ರಾಶಿ. ಆ ರಕ್ಷಕ ರಾಶಿ ಮೇಷರಾಶಿಗೆ ಗ್ರಹಗಳೇ ಇಲ್ಲ. ಒಂದು ರಾಹುವಿನ ಅಂಶಕ ಮಾತ್ರ ಇರುವುದು. ವಿಧಿವತ್ತವಾಗಿ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥ ವ್ಯವಸ್ಥೆಗೆ ಪರಿಪೂರ್ಣವಾದಂಥ ಸದೃಢವಾದಂಥ ಒಂದು ವ್ಯವಸ್ಥೆಯ ಸಮಿತಿ ಇಲ್ಲ ಅಂತ ಕಾಣ್ತಾ ಉಂಟು. ಏನೋ ಒಂದು ನೀವು ತಾತ್ಕಾಲಿಕವಾಗಿ ಏನೋ ಮಾಡಿದ್ದೀರಿ, ರಾಹುನ ಅಂಶಕ ನಿಮ್ಮ ಅಂದಾಜಿಯಲ್ಲಿ ಇರ್ಬೋದು ಹಾಗೆ ಹೀಗೆ ಅಂತ. ಆದರೆ ನನ್ನ ಕ್ಷೇತ್ರದ ವಿಷಯದಲ್ಲಿ ಪರಿಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಒಂದು ಸದೃಢವಾದಂತಹ ಸಮಿತಿಯ ಒಂದು ವ್ಯವಸ್ಥೆ ಆಗಲೇಬೇಕು ಅಂತ ಹೇಳುವ ದೇವರ ಒಂದು ಆಜ್ಞೆ ಉಂಟು. അപ്പം അങ്ങനെ ആകുമ്പോൾ ചുരുക്കം ചില ആൾക്കാർ കൊണ്ടൊരു രക്ഷകഭാവം എങ്ങനെ രാജേഷണ്ണ ദേവൻ അങ്ങനെ ആഗ്രഹിക്കും. സുദൃഢമായൊരു കമ്മിറ്റി ബ്രഹ്മകലശ കാലഘട്ടം വരെയോ അല്ല ഉത്സവ കാലഘട്ടം വരെയോ ആവണം. അങ്ങനെ ദൈവം പറഞ്ഞു. ഇപ്പോൾ രക്ഷകഭാവ സ്വാമി ഗ്രഹങ്ങളില്ല. ದೇವರ ಜೀರ್ಣೋದ್ಧಾರ ಮಾಡಿ ಪುನಃಪ್ರತಿಷ್ಠಾ ಬ್ರಹ್ಮಕಲ ಮಾಡಿ ದೇವರ ಒಂದು ಉತ್ಸವ ಆಗುವ ತನಕದ ಜವಾಬ್ದಾರಿಗೆ ಒಂದು ಸದೃಢವಾದಂತಹ ಸಮಿತಿ ನನಗೆ ಬೇಕೇ ಬೇಕು ಅಂತ ದೇವರ ಇಚ್ಛೆ. പക്ഷെ അതിലൊരു വിഷയം ഒന്നും കൂടി പറയാം. ആ രാശിക്ക് ഏകസ്ഥേ ചതുരാതി ബലയുധ ജാഥ പൃഥക് വീരകേഹി ശാക്യ ആജീവക ഭിക്ഷു. നേരത്തെ സ്വാമി വന്ന് സ്വാമിക്ക് ഒരു പ്രണാമം അർപ്പിച്ചു, ആദരവ് അർപ്പിച്ചു.
അത് നല്ലൊരു നിമിത്തത്തിൻ്റെ ഭാഗം തണുപ്പ് വീശുന്ന രോഗലക്ഷണമാണ്. മൃത്യുഞ്ജയേശനെ പ്രാർത്ഥിച്ചാൽ മാത്രം മതിയാവും, വേറെ പരിഹാരം വേണ്ട. ആ യോഗം തന്നെ സ്വാമിയോട് കാണിച്ചത് പറഞ്ഞല്ലോ. അതേ യോഗത്തിൽ തന്നെ യാദൃശീ താദൃശീ വാച്ച ഈ പറഞ്ഞതായ സ്ഥലങ്ങളുണ്ടല്ലോ, നേരത്തെ പറഞ്ഞ ആ സ്ഥലം നീലേശ്വരം തൊട്ട് ഇങ്ങോട്ട് ശിരൂർ വരെയുള്ള സ്ഥലങ്ങളിലുള്ളതായ സ്വാമിമാരുടെ യോഗം ഇതിലേക്ക് വേണ്ട യോഗം പൂർണ്ണമായി വേണമെന്ന് പറഞ്ഞ ദൈവം പറഞ്ഞത് ಎಲ್ಲ ಸ್ವಾಮಿಮಾರುಡಿ. ಅದು ಆಗ ನಾವು ಹೇಳಿದವಲ್ಲ, ಇಂಥ ಒಂದು ಶೀತರಶ್ಮಿ ಯೋಗ ಉಂಟು, ಮರಣದ ಯೋಗ ಉಂಟು, ಆಪತ್ತಿನ ವಿಷಯ ಉಂಟು, ಏನಾದರೂ ಪರಿಹಾರ ನಾವು ಮಾಡಬೇಕು ಅಂತ ಹೇಳುವ ಸಮಯದಲ್ಲೇ ನಮಗೆ ದೇವನಿಮಿತ್ತವಾಗಿ ನಮಗೆ ಒಂದು ಯತಿಶ್ರೇಷ್ಠರ ಆಗಮನ ಇಲ್ಲಿಗೆ ಆದ್ದು. ಆ ನಿಮಿತ್ತ ಒಳ್ಳೆಯ ನಿಮಿತ್ತ, ತಂಪಿನ ಗಾಳಿ ಬೀಸಿದಾಗೆ ಆಗಲೇ ನಮಗೆ ಕಂಡಿತು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಸಾಕು ಅಂತ. ಸದೃಢವಾದಂತಹ ಸಮಿತಿಗೆ ಬೇಕಾಗಿ ನಾವು ಹೇಳಿದಂಥ ಇಲ್ಲಿ ನೀಲೇಶ್ವರದಿಂದ ನಿಮ್ಮ ಅಂಕೋಲವರೆಗೆ ಇರುವಂಥ ಎಲ್ಲ ಮಠ ಮಂದಿರಗಳ ಸ್ವಾಮೀಜಿಗಳನ್ನು ನಾವು ಇದರಲ್ಲಿ ಪರಿಪೂರ್ಣವಾಗಿ ಅವರ ಉಪಸ್ಥಿತಿಯಲ್ಲಿ ಈ ಸಮಿತಿಯ ವಿಷಯ ಬೇಕು. അതുപോലെ വ്യാഴക്ഷേത്രമാണ്, ആദിത്യ ദൃഷ്ടിയാണ് രാശിക്കുള്ളത്. വ്യാഴം നേരത്തെ പറഞ്ഞു ബൃഹത്തനു പിങ്കളമൂർധജക്ഷണ ബൃഹസ്പതി ശ്രേഷ്ഠമതി കവാത്മക, ശ്രേഷ്ഠന്മാരായ സന്യാസിവരന്മാരുടെ ഭാഗം മാത്രമല്ല ശിവൻ്റെ അവതാരങ്ങളാണെന്ന് കൽപ്പിക്കപ്പെടുന്നതായ നവനാഥന്മാരുടെ ഭാഗം യോഗം ചെയ്യുന്ന വിഭാഗക്കാർ ഇതിലേക്ക് ഉൾപ്പെടുത്തണമെന്നും കൂടി ആദിത്യ ദൃഷ്ടിയോട് പറയുന്നുണ്ട്. ಒಂದು ಪ್ರತ್ಯೇಕ ಯೋಗ ಇದು ನಮಗೆ. ಅದು ಗುರುಕ್ಷೇತ್ರವು ಆದಿತ್ಯ ದೃಷ್ಟಿವಾದ ಕಾರಣ ನಮಗೆ ಸ್ವಾಮಿಗಳು ಮಾತ್ರವಲ್ಲ, ಶಿವನ ಯೋಗ ಇರುವಂತಹ ನವನಾಥರು ಇದ್ದಾರಲ್ಲ, ಶಿವನ ಯೋಗ ಇದ್ದಂತಹ ನವನಾಥರ ವಿಷಯದಲ್ಲಿ ಒಳಕೊಂಡವರನ್ನೂ ನಾವು ಇದಕ್ಕೆ ಸೇರಿಸಿಕೊಳ್ಬೇಕು ಅಂತ ಹೇಳುವ ಒಂದು ವಿಷಯ ಕಾಣ್ತಾ ಉಂಟು. ನವನಾಥ ಉಳ್ಳರತೆ ಯೋಗಿ ನಗರ അങ്ങനെ മഠങ്ങളുണ്ടോ? ಅಂಚಿನ ಯೋಗಿ ಮಠ ಜೋಗಿ ಮಠ ಒಂದುಂಟಾ? ನವನಾಥ ಮಠ ಉಂಟಾ? ಇಲ್ಲ ಉಂಟಾ? ಹಾಂ, ಅಂಥವರು ದೇವರ ಒಂದು ಇಚ್ಛೆ ಆ ರೀತಿ ಉಂಟು. ನಾಥ ಪಂಥದವರವರ ಅವರನ್ನು ಇದರಲ್ಲಿ ಸೇರಿಸಿಕೊಳ್ಳಬೇಕು ಅಂತ ಏನೋ ಒಂದು ಸೂಚನೆ ದೇವರು ಕೊಡ್ತಾರೆ. ಆದಿತ್ಯ ದೃಷ್ಟಿ. ಹೌದಾ? ചെയ്യുന്നുണ്ടോ? ಅಲ್ಲ, ಪಂಡು ಇಡ ನಾಥ ಪಂಥಕರ ಮಠ ಉಂಟಲ್ಲ, ಉಂಟಿಗತ್ತೆ. ಸೊ ಅವರು ಹೇಳಿದ್ರು ಇಲ್ಲಿದ್ದಾರೆ. ಮಠ ಉಂಟು, ಮಠ ಉಂಟು. ನವನಾಥ ಬಂದ ನವನಾಥ എന്തത് ಯೋಗಿ ಆದಿತ್ಯನടുത്ത് ഫോൺ പറഞ്ഞിട്ട് സങ്കല്പമാക്കി. ആശീർവാദം വേണ്ട, ആശീർവാദം അയാൾ ഇടയ്ക്കിടയ്ക്കൊരു ಖುಷಿ വരും. കാളഭൈരവ ക്ഷേത്രം ഉണ്ടല്ലേ? അപ്പോൾ ക്ഷേത്രത്തിൽ വിവരം കൊടുത്തിട്ടുണ്ടല്ലോ. ಕಾಳಭೈರವ ಕ್ಷೇತ್ರ ಉಂಡತ್ತ ಮೂಲು ಅಕ್ಲ ಜೋಗ ಅಕ್ಲೆಗೆ ಈ ಅಷ್ಟಮಂಗಲ ಪೃಷ್ಠದ ವಿಷಯದ ಆಮಂತ್ರಣ ಕೊಡ್ತಾನ. ಆಮಂತ್ರಣ ಕೊಟ್ಟಿದ್ದೀರಾ? ಅವೆ ಸ್ವಾಮಿದು ಪನ್ಪುನ ಎಲ್ಲದೇ ಕಾಲ ಅಕ್ಲೆ ಕೊಂಚ ವಿಚಾರವನ್ನು ತೆರಿಪವನೆಡ್ಡೆ ಅಂದ ವಿಷಯ ಬರ್ತೇನೆ. ರಾಜೇಶಣ್ಣ, ಸ್ವಾಮಿಗಳು ಹೇಳೋದು ಈಗ ನಮಗೆ ಪ್ರಶ್ನಾ ಚಿಂತನೆಯಲ್ಲಿ ಅಂಥದ್ದು ಯೋಗ ಬಂತಲ್ಲ, ನವನಾಥರ ವಿಷಯದಲ್ಲಿರುವಂಥ ವಿಷಯ ಆಗುವಾಗ ನಾಳೆಯ ವಿಷಯಕ್ಕೆ ನೀವೇ ಹೋಗಿ ಫೋನಿನಲ್ಲಿ ಹೇಳಬೇಡಿ, ಡೈರೆಕ್ಟ್ ಹೋಗಿಯೇ ಒಂದು ವಿಷಯ. ಹಾಂ ಹಾಂ, ಎಡಮುಗ್ಗರು. ಹಾಂ, ಅಲ್ಲ ಇಲ್ಲೆಲ್ಲ ಉಂಟು ಅಂತ ಅಡ್ಡಿ ಅಂತ ಹೇಳಿದ್ರು. ದೇವಸ್ಥಾನ ಅಲ್ಲ, ಅದು ಮಠ. ಅವರು പറഞ്ഞ ಮಠ ಅದು ಎಡಮೊಗೆಲಿ, ಅದರಿಂದ ಮಠ. ಇದು ಅವರು പറഞ്ഞ ಕ್ಷೇತ್ರ. ಓ ಹಾಂ, ಹೇಳಿ ರಾಜೇಶಣ್ಣ. ದಾನ ಅವಲೊಂಜಿ ಹೇಳಿ ಸರ್, ಹೇಳಿ. ಹಾಂ, ಹೌದು. ಅದು ಅಂಥವರನ್ನು ಸೇರಿಸಿಕೊಳ್ಬೇಕು. ಅಲ್ಲ, ಈ ಪ್ರಶ್ನಾ ಚಿಂತನೆಯಲ್ಲಿ ಅಂಥ ಯೋಗ ಬಂತಲ್ಲ. ಸರಿ. ಹಾಂ ಹಾಂ, ಯಾಕೆಂದರೆ ಏನೋ ಒಂದು ವಿಷಯ ಇಲ್ಲದೆ ಪ್ರಶ್ನಾ ಚಿಂತನೆಯಲ್ಲಿ ಬರಲಿಕ್ಕಿಲ್ಲಲ್ಲ. നവനാഥ യോഗീവരന്മാർ മഠാധിപന്മാർ അല്ലേ? ಹಾಂ,
ಹೌದು. ನಾವು ಮಾತಾಡೋದಕ್ಕಿಂತ ಪ್ರಶ್ನೆಯಲ್ಲಿ ಎಂತ ಬರ್ತದೆ ಅಂತ ನಾವು ಪ್ರಶ್ನೆಯಲ್ಲಿ ಏನು ಪ್ರಶ್ನೆ ಹಿಡಿತೆ ಏನು ಗೊತ್ತಿಲ್ಲ ಎನ್ನ ಆದ್ರೆ ಅಲ್ಲ ಪ್ರಶ್ನೆಯಲ್ಲಿ ಅಲ್ಲ ಅವರ ಅದು ಹೇಳಿದಲ್ಲ, ಆ ವಿಷಯ ಹೇಳಿದಲ್ಲ. ದೈವಜ್ಞರು ಹೇಳಿದ ವಿಷಯ ಅಂತ ಹೇಳಿದರೆ ಎಲ್ಲ ಸ್ವಾಮಿಗಳನ್ನು ನಾವು ಅವರ ಆಶೀರ್ವಾದ ತಗೊಂಡು ಇದಕ್ಕೆ ಸೇರಿಸಬೇಕು ಜೀರ್ಣೋದ್ಧಾರಕ್ಕೆ. ಅದೇ ರೀತಿ ಆದಿತ್ಯನ ದೃಷ್ಟಿ ಇರುವಾಗ ನಾಥಪಂಥಕ್ಕೆ ಹುಟ್ಟಂಥ ಶಿವಭಕ್ತರ ವಿಷಯದಲ್ಲೂ ಅವರನ್ನು ನಾವು ಇದಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಹೇಳೋ ವಿಷಯ. ನಮಗೆ ನಾಥಪಂಥದ ಸಂಬಂಧ ಉಂಟೋ ಮಠದ ಸಂಬಂಧ ಉಂಟೋ ಅದು ಪ್ರಶ್ನಾಚಿಂತನೆ ಮುಂದೆ ನಾವು ನೋಡುವ ಹೇಗುಂಟು ಅಂತೇಳಿ. ಅಲ್ಲ ಈಗ ಪ್ರಶ್ನಾಚಿಂತನೆಯಲ್ಲಿ ನೀವು ಎಂತ ನೋಡಿ ಅಂತ ಹೇಳಿದ್ರೆ ಇದಕ್ಕೆ ಮಠದ ಸಂಪರ್ಕ ಉಂಟಾ, ಉಂಟಾ? ಅಷ್ಟು ಸಂಬಂಧಪಟ್ಟದ್ದು ಯಾವುದಾದ್ರೂ ಉಂಟಾ? ಮಠ ಉಂಟಾ ಅಂತೇಳಿ ಅದನ್ನು ಚಿಂತನೆ ಮಾಡಿ ಅವೇ ಚಿಂತನೆ ಮಲ್ಪಾಡು. ಸರಿ ಅಂದ ಅದಕ್ಕನ್ನ ಈಗ ಕೋಟ್ ಬರೋಲಿ ಅದಂದು ಒಂದು ಬಣ್ಣ ಕದ್ರಿ ಆ ಕದ್ರಿ ಮುಗುಲ್ ಪನ್ಯ ಮುಗುಲು ಅದರ ಮೂರು ಪನ್ಯ ತೂಕ ಸ್ವಾಮಿ. ഈ പ്രദേശ ആശീർവാദം മറ്റുകൊണ്ട് അവിടെ പറഞ്ഞിട്ടില്ല എന്നാണ് പറഞ്ഞു സ്വാമി. ഈ പ്രദേശത്തിൽ മറ്റുകൊണ്ട് അവിടെ പറഞ്ഞിട്ടില്ല, വിഷയം പറഞ്ഞിട്ടില്ല. അവിടെ പറഞ്ഞില്ല. ರಾಜೇಶಣ್ಣ ಅಲ್ಲಿ ಕ್ಲಿಯರ್ ಮಾಡ್ತೀವಿ. ಪ್ರದೇಶ ಇದರ ಪ್ರದೇಶ ವ್ಯಾಪ್ತಿಗೆ ನಾಥಪಂಥದ ಮಠ ಉಂಡ ಅದು ಕ್ಷೇತ್ರ ಉಳ್ಳ ಇನ್ನ ಹಾಂ ಅವೇ ಕ್ಲಿಯರ್ ಮಾಡ್ತೀವಿ ಉಡೆ ಮನೋಡು ಕದ್ರಿಗ കദ്രി ನಾನು ಒಯ್ಕ್ ಆ ಮಠಕ್ಕ ಅದ್ರ ಅಕುಲ್ ಪನ್ಯ ಕೊಂಚ ಕ್ಲಿಯರ್ ಮಾಡ್ತೀವಿ ಮನೋಡದ ಒಯ್ ಆಯ್ತು ರಾಶಿ ಬರೋಡದ ಅದು അതെ ഇവിടെ സ്വാമി ഇവിടെ പറഞ്ഞ വിഷയം എന്ന് വെച്ചാൽ അതെ അല്ല ചർച്ച ചെയ്തത് ഇതാ ഇവിടെ പറഞ്ഞത് വിഷയം അഷ്ടമംഗലം പറഞ്ഞ വിഷയം രണ്ടാമത്തെ രാശി രക്ഷക രാശിയാണ്. നിധികോശ ധനായാനം രക്ഷകാൻ അർത്ഥരാശിന. നിധികോശവും അർത്ഥവും ധനവും കാര്യ രക്ഷകഭാവനും ചിന്തിക്കുന്ന രാശിയാണ് രണ്ടാമത്തെ രാശി. ആ രാശി ഗ്രഹങ്ങളില്ലാന്ന് ഇവിടുത്തെ ഭഗവാൻ പറയുന്നു. അതുകൊണ്ട് ജീർണോദ്ധാരണ വിഷയത്തിന് വേണ്ടി ബ്രഹ്മകലശ കാലഘട്ടം ഉത്സവ കാലഘട്ടം വരെയോ ഒരു ശ്രേഷ്ഠമായ കമ്മിറ്റിയുടെ ഭാഗം വേണമെന്ന് പറയുന്നത്. അതിൽ ശ്രേഷ്ഠ സന്യാസിമാരുടെ ഭാഗവും അതുപോലെ നവനാഥ യോഗി മഠന്മാരുടെ ഭാഗവും മഠാധിപന്മാരുടെ ഭാഗവും രാജബഹുമാനുള്ള വ്യക്തികളും ജനപദങ്ങളും 5 വിഭാഗം ചേർന്നുകൊണ്ടുള്ള കമ്മിറ്റിയുടെ വിഷയമാണ് പറഞ്ഞത്. ಇಲ್ಲಿ ವಿಷಯ ಅಷ್ಟೇ ಬಂದದ್ದು. ಸ್ವರ್ಣ ಪ್ರಶ್ನಾರೂಢ ರಾಶಿಯ 2ನೇ ರಾಶಿ ಅದು ನಿಧಿ ಕೋಶ ಧನ ರಕ್ಷಕರನ್ನು ಚಿಂತನೆ ಮಾಡುವಂಥ ವಿಷಯ. ನಿಧಿ ಅಂದರೆ ಹಣ, ಕೋಶ ರಕ್ಷಕ, ಅರ್ಥ ಇದನ್ನೆಲ್ಲ ಚಿಂತನೆ ಮಾಡುವಂಥ ರಾಶಿ. ಆ ರಾಶಿಯಲ್ಲಿ ಗ್ರಹಗಳಿಲ್ಲ. ವಿಧಿ ಪ್ರಕಾರವಾಗಿ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ವಿಷಯದಲ್ಲಿ ಎಲ್ಲ ಮಠಗಳ ಸ್ವಾಮಿಗಳನ್ನು ನವನಾಥ ಸಂಬಂಧವಾದ ಯೋಗಿವರಿಯರವರ ಭಕ್ತರನ್ನು ಅವರನ್ನು ರಾಜ ಬಹುಮಾನ ಇರುವವರನ್ನು ಭಕ್ತರನ್ನು ಇವರೆಲ್ಲ ಸೇರಿಕೊಂಡು ಸದೃಢವಾದಂತಹ ಒಂದು ಸಮಿತಿ ಪ್ರತಿಷ್ಠಾ ಕಾಲದವರೆಗೆ ಇರುವಂಥ ಒಂದು ಸಮಿತಿಯನ್ನು ರೂಪಿಸಿಕೊಳ್ಬೇಕು ಅಂತ ದೇವರು ಹೇಳಿದ್ದು. ಬಾಕಿ ವಿಚಾರಧಾರೆಗಳು ಮತ್ತೆ ನೋಡಿ. ബാക്കി ക്ഷേത്ര സംബന്ധം ഇതുവരെയുള്ള ബന്ധങ്ങളുണ്ടോ പിന്നെ നോക്കാം. ದೇವಸ್ಥಾನ ಬಂಧ ಉಂಟಾ, ನಾಥ ಬಂಧ ಉಂಟಾ, ಮಠ ಬಂಧನ ಸಂಬಂಧ ಉಂಟಲ್ಲ ನಾನು ನೋಡುವ. ಆರಂಭದಲ್ಲೆಲ್ಲೋ ನಾವು ಇರುವುದೀಗ. അല്ല അവിടെ വേറെ വിഷയമുണ്ട്. രാശി 8ാമത്തെ രാശി ശുക്രക്ഷേത്രമാണ്. അപ്പോൾ ഇവിടുത്തെ ഗ്രാമവാസികളായ നിങ്ങൾ പറയുകയാണെങ്കിൽ വാഗ്പതിയായിട്ട് ചൊവ്വയാണ് ആ രാശിക്ക് ദൃഷ്ടിയുള്ളത്. ഒരു ക്ഷേത്രം തന്നെ ഏറ്റെടുത്ത് നടത്തേണ്ടതായ വാക്കുവരിയുടെ വരും. പക്ഷെ അങ്ങനെ നിങ്ങൾ പോകണമെന്ന് അദ്ദേഹം ചോദിക്കുന്നത്. ಒಂದು ಯೋಗ ಇಲ್ಲಿ ಕಾಣ್ತಾ ಉಂಟು. 8ನೇ ರಾಶಿ ಶುಕ್ರಕ್ಷೇತ್ರ ತುಲಾ ರಾಶಿ. ಅಲ್ಲಿಗೆ 2ನೇ ರಾಶಿಯ ಕುಜ ಆಯಿತು ಪರಿಪೂರ್ಣವಾಗಿ ದೃಷ್ಟಿ ಇರುವುದು. ಕ್ಷೇತ್ರ ಸಂಬಂಧವಾದ ವಿಷಯದಲ್ಲಿ ಜೀರ್ಣೋದ್ಧಾರ ಮಾಡುವಾಗ ನೀವು ಅದಕ್ಕೆ ಹೊರಡುವ ರೀತಿ ಆದರೆ ಒಂದು ದೇವಸ್ಥಾನದ ವಿಷಯದಲ್ಲೇ ಪರಿಪೂರ್ಣವಾದಂಥ ಜೀರ್ಣೋದ್ಧಾರ ಆಗುವಂಥ ಲಕ್ಷಣ ಇಲ್ಲಿ ಕಾಣ್ತಾ ಉಂಟು. ಒಂದು ದೇವಸ್ಥಾನದ ಯಾರೋ ದೇವಸ್ಥಾನ ಸಂಬಂಧಪಟ್ಟವರೇ ಇದರ ಜೀರ್ಣೋದ್ಧಾರವನ್ನು ಪರಿಪೂರ್ಣವಾಗಿ ಕೈಗೆತ್ತಿಕೊಳ್ಳುವಂಥ ಒಂದು ಲಕ್ಷಣ ಕಾಣ್ತಾ ಉಂಟು. ಆ ರೀತಿ ನೀವು ಹೋಗುವುದು ಬೇಕಾ ಅಂತ ದೇವರೇ ನಿಮ್ಮಲ್ಲಿ ಕೇಳುವುದು. ಹಾಂ
ಮುಂದುವರಿಯುವ ಅಂತ ಹೇಳಿದ್ದಾರೆ. ಅದು ಮುಂದುವರಿಯುತ್ತಿದ್ರು ಕೂಡ ತುಂಬಾ ಕಂಡೀಷನ್ ಅಲ್ಲಿ ಇದ್ದಾರೆ. ಅದು ಸುಲಭ അതെ അതാണ് ദൈവം പറയുന്നുള്ളത്. ഈ പറയുന്ന വിഷയത്തിൽ അങ്ങനെ ഒരു വാഗ്ദത്തം വരും. സമ്പൂർണ്ണ ജീർണോദ്ധാരണ വിഷയം ഏറ്റെടുക്കേണ്ടതായ ആൾക്കാർ ഒരു ലകത്തുണ്ട്. അത്ര ശ്രേഷ്ഠമായ യോഗസ്ഥലത്തിന് ഭാഗമാണത്. അപ്പോൾ ആ രീതിയിൽ വേണോ എന്നാണ് ദേവൻ ആഗ്രഹിക്കുന്നത്. കാരണം വെച്ചാൽ എല്ലാ ഈ പറഞ്ഞതായ ശ്രേഷ്ഠ സന്യാസിമാരുടെ ഭാഗവും നവനാഥ യോഗി വ്രത വിഷയം മഠാധിപന്മാരുടെ രാജബഹുമാരുടെ ഭാഗവും ജനപദങ്ങളും ചേർന്നുകൊണ്ട് ഈ ക്ഷേത്ര ജീർണോദ്ധാരണം ചെയ്താൽ മാത്രമേ ദേവൻ ആഗ്രഹിക്കുന്ന പൂജാവിധികൾ നടക്കൂ. അല്ലെങ്കിൽ നടക്കൂല. എല്ലാ സമസ്ത വീട്ടിൽ നിന്നും കുറച്ചെങ്കിലും പിടിധനം എടുത്തു വെച്ചാൽ തന്നെ ಕ್ಷೇತ್ರ ನಿರ್ಮಾಣ ಭಾಗವು ಆ ರೀತಿಯಾಗಿ ಕಾಣ್ತಾ ಉಂಟು. ಒಂದು ಕ್ಷೇತ್ರದವರೇ ಇದರ ಪರಿಪೂರ್ಣವಾದಂಥ ವ್ಯವಸ್ಥೆಯನ್ನು ಹಿಡಿದುಕೊಂಡು ಜೀರ್ಣೋದ್ಧಾರ ಮಾಡುವಂಥ ಲಕ್ಷಣಗಳು ರಾಶಿಯಲ್ಲಿ ಕಾಣ್ತಾ ಉಂಟು. ಆ ರೀತಿ ಹೋದರೆ ಕೆಲವು ಮಾತು ತರ್ಕಗಳು ಆಗುವಂಥ ಸಾಧ್ಯತೆ ಉಂಟು. ದೇವರಿಗೆ ಅದು ಪರಿಪೂರ್ಣವಾಗಿ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಏನು ಅಂತ ಹೇಳಿದರೆ ಹಾಗೆ ಹೇಳಿದಾಗೆ ಸ್ವಾಮಿವರಿಯರು ನವನಾಥ ಯೋಗಿವರಿಯವರು ಆ ರೀತಿ ದೇವಸ್ಥಾನವನ್ನೇ ಒಬ್ಬೊಬ್ಬರು ಕಟ್ಟುವರಿದ್ದಾರೆ. ಇಡೀ ದೇವಸ್ಥಾನ ಗುಡಿಯನ್ನೇ ಕಟ್ಟುವಂಥ ವಿಷಯ ಅಷ್ಟು ಸಾನ್ನಿಧ್ಯ ಇಲ್ಲಿಗೆ ವಿಷಯ ಉಂಟು. ದೇವರು ಬಯಸುವುದಾಗಲ್ಲ. ಎಲ್ಲ ಮನೆಯಿಂದ ಒಂದೊಂದು ಮುಷ್ಟಿ ಹಣ ಪುಂಡಿಪಣವು ಹಣ ಎನ್ನ ಪಾಲ್ಗೆ ಬರ್ತದೆ, ಜೀರ್ಣೋದ್ಧಾರ ಆಗಬೇಕು ಅಂತ ದೇವರ ಇಚ್ಛೆ. ಅದೇ ಅದೇ ಅದ ದೇವನ ಆಗ್ರಹ ವಿಷಯ ಅದನ್ನು ಒಂದೊಂದು ಮನೆಯಿಂದ ಮುಷ್ಟಿ ಹಣ ಬಂದರೂ ಈ ದೇವಸ್ಥಾನ ಆಗುವಂಥ ದೇವರ ಆಸೆ. ಅದು ಆ ರೀತಿಯ ಪೂಜೆ ಪುರಸ್ಕಾರ ನನಗೆ ಒಳ್ಳೆಯದು. ಅದೇ ಸರಿ, ₹1 ಇಟ್ಟದನ್ನ ಧನಾಯಿ പിന്നെ ಹೇಳಿದಾಗೆ ₹1 ಇಟ್ಟರೆ ಆಯಿತು. ಎಲ್ಲ ಮನೆತನವರು ಎಲ್ಲ ಮನೆಯವರು ಇಟ್ಟರೆ ಅದೇ ಸಾಕು. അപ്പോൾ അത് ഇപ്പോൾ നിങ്ങൾ രാജേഷേട്ടൻ പറഞ്ഞപ്പോൾ ധർമ്മസ്ഥല വിഷയം മാത്രമേ ഞങ്ങൾ പറഞ്ഞിട്ടുള്ളത്. അല്ലാതുള്ളതായ ഭാഗത്ത് വരെ നിങ്ങൾക്ക് യോഗം വരാൻ സാധ്യതയുണ്ട്. ಜನರು ಕೂಡ ಹೇಳಿದ್ದಾರೆ. ನಾವೊಂದು ಕ್ಷೇತ್ರವನ್ನು ಉದ್ದೇಶ ಮಾಡಿ ಇಟ್ಟು ಹೇಳಿದ್ದಲ್ಲ, ಎಲ್ಲ ವಿಷಯದಲ್ಲೂ ಎಲ್ಲವನ್ನೂ ಒಬ್ಬರೇ ಮಾಡುವಂಥ ಲಕ್ಷಣ ಇದ್ದರೂ ಆ ರೀತಿ ಅದೇ ಅಲ್ಲ, ಅವರ ಸಹಾಯ ಬೇಕು, ಅವರನ್ನು ಬಿಟ್ಟಲ್ಲ. ಅದರ ಪೂರ್ಣ ರೀತಿಯಲ್ಲಿ ಒಬ್ಬರೇ ಮಾಡುವಂತ ಹೇಳೋದು ಅವರಿಗೆ ಇಷ್ಟ ಇಲ್ಲ ಅಂತ. ಬರಬೇಕು ಸಮಸ್ತ ಅದು അങ്ങനെ തന്നെ അതേ രീതിയിൽ തന്നെ. അപ്പോൾ ആ രീതിയിൽ പോകുന്നതിൽ നമുക്ക് ഈ പറഞ്ഞ ഇത്ര സ്ഥലത്ത് വരെയുള്ളതായ ആൾക്കാരുടെ ഭാഗത്ത് എങ്ങനെ ഇതിൻ്റെ വിവരമെല്ലാം എത്തിക്കൽ? നീലേശ്വരം തൊട്ട് ഇവിടെ പണമ്പുര ಅಂಗೋಳ ವರೆ ಅವರಿಗೆಲ್ಲ ಅವರ ವಿಷಯಕ್ಕೆ ಮನದಟ್ಟು ಮಾಡುವಂಥ ವಿಷಯ, ಅವರಿಗೆ ಸಂದೇಶಗಳ ವಿಚಾರಧಾರೆಗಳು ಅವರಿಗೆ ತಲುಪುವಾಗೆ ಮಾಡುವಂಥ ದಾರಿ ಯಾವುದು ಅಂತ ಸ್ವಾಮಿಗಳನ್ನಾಗಲಿ ರಾಜಮನೆತನರಾಗಲಿ ಉದ್ಯಮಿಗಳಾಗಲಿ ಭಕ್ತರಾಗಲಿ ಎಲ್ಲರಿಗೆ ವಿಷಯ ಮನ ಮುಟ್ಟಬೇಕಲ್ಲ. ಸರಿ, ಕಂಡು ಭಯಂಕರ ಉಂಟು ಅದೇ ಇಲ್ಲ ಸಂಚಾಲಕರಾಗಿದ್ದಾರೆ. ನಮ್ಮ ಅಧ್ಯಕ್ಷರು ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ್ರೆ ಅದು ದೊಡ್ಡ ಶ್ರೇಷ್ಠವಾಗ್ತದೆ. ನಾವು
അപ്പോൾ രാജേഷിൻ്റെ ഭാഷയിൽ ക്ഷേത്രമായി. ആ ക്ഷേത്രമായി. ആ ആ ആ ನಿಮಿತ್ತ 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 ಪ್ರಶ್ನಾ ಚಿಂತನೆಯಲ್ಲಿ ನವನಾಥ ಸಂಬಂಧವಾದ ವಿಷಯ ಬಂತು. ದೇವರ ನಿಮಿತ್ತ, ಇಲ್ಲಿ ಎಲ್ಲ ದೇವರ ನಿಮಿತ್ತದಲ್ಲೇ ನಡೆಯುವುದು. ಅವರಿಗೆಲ್ಲರ ಭಾಗವಾಗಿ ಒಂದು ಸ್ವಾಗತ ಕೊಡುವ. ಇದು ಮಾಡ್ತೀನಿ കളപുരവീശ്വരൻ കളപുരവീശ്വരൻ്റെ ആ സമയം വന്നു, ആ സമയം വന്നു അല്ലേ? എല്ലാം ആ സമയം ആകുമ്പോഴേക്ക് ദേവൻ നിമിത്തം കാണിച്ചുകൊണ്ടേയുണ്ട്. അപ്പോൾ അത്രയും ശ്രേഷ്ഠമായ വ്യക്തി നമ്മുടെ സഭയിൽ തന്നെ ഉണ്ടാകുമ്പോൾ പിന്നെ എന്തിനു പഠിക്കാനുള്ളത്? പിന്നെ ഒരു ക്ഷേത്രം തന്നെ ഏറ്റവും നടത്താമെന്ന് പറഞ്ഞാൽ നമ്മൾ നിന്ന് കൊടുക്കണം. അതിൻ്റെ ആവശ്യകതയില്ല. ഉണ്ട് അത് എല്ലാ നിർദ്ദേശം കൊണ്ട് സ്വാമിമാരുണ്ട്, എല്ലാവരും ഉണ്ട്. പിന്നെ എന്തിനും ഒരു ക്ഷേത്രത്തിന് അതിനെല്ലാം പോകുന്നതിന് ആ പറഞ്ഞിട്ടുണ്ട്. ആ ആ ആ ആ ഇല്ല ആ ഇല്ല. വിഷയമായി. എൻ്റെ അഷ്ടമംഗലത്ത് ഏതെല്ലാം ദൈവങ്ങളുണ്ട്, എങ്ങനെയുണ്ട്, ഏത് രീതിയിൽ ചിന്തിച്ചാൽ മാത്രമായി. പിന്നെ ബ്രഹ്മകലശ മുഹൂർത്തം. ಸದೃಢವಾಯಿನಿಂಚಿನ ಸಮಿತಿ ನೀವು ಹೇಳಿದಾಗೆ ದೇಶ ವಿದೇಶದಲ್ಲಿ ಸದೃಢವಾದಂತಹ ದಾನಿಗಳನ್ನು, ಉದ್ಯಮಿಗಳನ್ನು, ಸ್ವಾಮೀಜಿಯವರನ್ನು ಎಲ್ಲರನ್ನೂ ಭೇಟಿ ಮಾಡಿ ತುಳುನಾಡಿನ ಪ್ರತಿಯೊಂದು ಜನತೆಯ ಮನೆಗಳಲ್ಲಿ ಹೇಳಿದರೆ ನಿಮ್ಮ ಕಲ್ಪ ನಮಗೆ ಕ್ಷೇತ್ರ ಆಯಿತು. ನಮಗೆ ಇಲ್ಲಿ ಚಿಂತನೆ ಇರೋದು ಪ್ರಧಾನ ದೇವರ ವಿಷಯಕ್ಕೆ, ಪರಿವಾರ ದೈವಗಳ ವಿಷಯಕ್ಕೆ, ಕ್ಷೇತ್ರ ಸಾನ್ನಿಧ್ಯದ ವ್ಯವಸ್ಥೆ ಹೇಗೆ ಅಂತೇಳಿ ಚಿಂತನೆ ಹೇಳ್ತಾರೆ. ಬ್ರಹ್ಮಕಲಶಕ್ಕೆ ದಿನನಿಗಂಟು ಮಾಡ್ಬೋದು. എവിടെയാണ് ಅದು ಇಲ್ಲಿಂದ എവിടെ ಯಾವ ಭಾಗ ಬರ್ತದೆ? കിഴക്ക് ಪೂರ್ವಕ್ಕೆ ದಕ್ಷಿಣ ಪೂರ್ವ ಹೀಗೆ ಪೂರ್ವ ಅಲ್ವ? ಇದು ಪೂರ್ವ ಅಲ್ವ? ಹೀಗೆ ಬರ್ತದೆ. ಸಾಧಾರಣ ಆಗ್ನೇಯ ಭಾಗಕ್ಕೆ ಬರ್ತದೆ ಪೂರ್ವ. ಹಾಂ, ದಕ್ಷಿಣ ಇದು ಅದು ಯೋಗಿ ಮಠ പേര് ജനാർദ്ദന സദാനന്ദ സ്വാമി എന്ന് പറയുന്ന കാടുകൾ. ഇതിന്റെ അഗ്നിയാണ് ഇപ്പോൾ നശിച്ചിട്ടുണ്ട്. അതുപോലെ മറ്റൊന്ന് ശ്രദ്ധിക്കേണ്ടത് വെച്ചാൽ ഇങ്ങനെ കമ്മിറ്റിയുടെ ഭാഗം രൂപീകരിച്ച് മുമ്പോട്ട് പോകുമ്പോൾ രണ്ടാമത്തെ രാശി വാങ്കുരാശിയാണ്. രണ്ടാമത്തെ രാശി വാക്കും കുടുംബം ച ധനം ദ്വിതീയം. അങ്ങനെ വാങ്കുരാശി കൂടിയാണ് ഈ രണ്ടാമത്തെ ഭാവം. ആ ഭാവാധിപത്യത്തിൽ ലാഭൻ രാശി നിൽക്കുന്നുള്ളത്. അങ്ങനെ ഒരു പ്രശ്നം കൂടി ദേവനെടുത്ത് ചൂണ്ടിക്കാട്ടുന്നുണ്ട്. അങ്ങനെ ഉണ്ടല്ലോ. അങ്ങനെ ആകുമ്പോൾ ഭാഷ, രണ്ടാമത്തെ രാശി ഭാഷയെ ചിന്തിക്കണം. ആ ഭാവാതിരെ തുലാവൻ്റെ തട്ടുരാശിയെ നിൽക്കുന്നുള്ളത്. അങ്ങനെ ഒരു പ്രശ്നങ്ങൾ ഈ സന്നിധിയിൽ നടക്കുന്നുണ്ട് എന്ന് ദേവൻ പറയുന്നു. ഭാഷാന്തരമുള്ളതായ ചില പ്രശ്നം ഇതിൻ്റെ അകത്തുണ്ട്. അതും കൂടി പൂർണ്ണതയിലെത്തിക്കണം. അതുമില്ലാണ്ടാവണം. ചിലവരൊക്കെ അതങ്ങനെ ഒരു മനസ്സിൽ എന്തോ സ്ഥിതി വിഷയം കാണുന്നുണ്ട്. ദൈവം പറയുന്നു അതും ഇല്ലാണ്ടാക്കണം. വിഷയം പറഞ്ഞ് ഇല്ലാണ്ടാക്കണം. ಅದೇ ಯೋಗ ಹೇಳ್ತೇನೆ ನಾನು. ರಾಶಿ ಎರಡನೇ ರಾಶಿ ಮಾತಿನ ರಾಶಿ. ಆ ರಾಶಿ ಆಯಿತು ತುಲಾರಾಶಿಯಲ್ಲಿ ಆಶ್ರಯ ಕೊಡೋದು. ತುಲಾರಾಶಿದ ಎರಡು ತಟ್ಟಿನ ರಾಶಿ, ತಕ್ಕಡೆಯ ರಾಶಿ. ಮಾತು ಎಂದರೆ ಭಾಷೆ. ಈ ಭಾಷೆಯ ವಿಷಯದಲ್ಲೂ ಕ್ಷೇತ್ರ ಸಂಬಂಧವಾದ ಕೆಲ ಗೊಂದಲಗಳು ಉಂಟು. ಅದನ್ನು ನನ್ನ ಎಲ್ಲ ಭಕ್ತರಿಗೆ ತಿಳಿಸಿ ಅದನ್ನು ನೀವು ಪರಿಹರಿಸಿಕೊಳ್ಬೇಕು ಅಂತ ದೇವರು ಹೇಳೋದು. ಭಾಷಾ ವಿಷಯದಲ್ಲಿ ಬರುವಂತಹ ದ್ವಂದ್ವಗಳು ಉಂಟಲ್ಲ, ಅದು ಆ ಭಾಷೆಗೆ ಸಂಬಂಧಪಟ್ಟ ಕ್ಷೇತ್ರ, ಈ ಭಾಷೆಗೆ ಸಂಬಂಧಪಟ್ಟ ಕ್ಷೇತ್ರ, ಅದು ನಮಗಿಲ್ಲ ಅಂತ ಹೇಳುವ ಆ ಗೊಂದಲಗಳುಂಟಲ್ಲ, ಅದನ್ನೂ ನೀವು ನಿವಾರಿಸಿಕೊಳ್ಬೇಕು ಅಂತ ಒಂದು ಗೊಂದಲ ಬರದಾಗೆ ನೀವು ನೋಡಿಕೊಳ್ಳಬೇಕು ಅಂತ ಹೇಳುವ ವಿಷಯವು ದೇವರು ಹೇಳ್ತಾರೆ. അങ്ങനെ വലിയൊരു പ്രശ്നങ്ങൾ ഇതിൻ്റെ അകത്തുണ്ട്. തുലാവിൻ്റെ രാശിയിൽ കേതുഗ്രസ്തൻ്റെ അംശത്തോട് വെക്കുന്ന ചൊവ്വ യോഗമാണ് ഉള്ളത്. വലിയ പ്രശ്നങ്ങളുടെ സാധ്യതയുണ്ട് രാശിക്ക്.
ദേശമാണ്. അല്ല, ಅಲ್ಲ, ತುಳುನಾಡಿಗೆ ಹೌದೌದು. സാറ് പറഞ്ഞേ തുളുനാട് എന്ന് പറയുന്നത് ഒരു ഭാഷേൻ്റെ വിഷയമല്ല. തുളുനാടാണ് ഒരു ദേശം. ഇവിടെ സാധാരണ കൂടുതൽ 16 ഭാഷകളും സംസാരിക്കുന്ന വിഷയമാണ് ഇവിടെ ഉള്ളത്. എല്ലാ ഭാഷകളും ഒന്നായിട്ട് നല്ല സംസ്കൃതി നല്ല വ്യവസ്ഥയുള്ള വിഷയമാണ്. എല്ലാ ഭാഷക്കാരും ആരാധിക്കുന്ന ദേവനാണ്. അതുകൊണ്ട് ഭാഷയ്ക്ക് സീമിത വിഷയം ഇല്ലാന്ന് അത് രാജേഷിന്റെ കൽപ്പന വിഷയം മാത്രമാണ്. ഇവിടെ ദേവൻ പറയുന്നു ഈ വാക്പതിയുടെ ചൊവ്വ ഈ അഷ്ടമരാശി നിൽക്കുന്നത് കൊണ്ട് ത്ലാവിന് തട്ടുരാശിയാണ്. അങ്ങനെ ഒരു ഭാഷാ പ്രശ്നം നിലനിൽക്കുന്നുണ്ട്. അത് പരിഹരിക്കണം. ഇപ്പോൾ രാജേഷിനെ പറഞ്ഞ് ഞങ്ങൾ അംഗീകരിച്ചു ഉണ്ട്, ഇല്ല സത്യത്തിനകത്ത് അങ്ങനെ ഒരു ദേശമാണിത്, അതൊരു ഇതല്ല സംസ്കാര വിഷയങ്ങളല്ല, ദേശത്തിൻ്റെ ഭാഗമാണ്. അതിലൊരു ഇത് മാത്രം വാക്ക് മാത്രം ഇത് മാത്രമല്ല ഇതിൽ പറയേണ്ടതുള്ളൂ. എല്ലാവർക്കും മനസ്സിലാക്കി കൊടുക്കണം, അതാ വേണ്ടത്. ನೀರು ಪಣ್ಣ ಪಾತ್ರ ವೀರನ ಅಭಿಪ್ರಾಯದ ವಿಷಯ ಸರಿಯೇ, ನೀವು ಹೇಳಿದ ಮಾತು ಅದು ಕರೆಕ್ಟ್. ಇದು ಇಲ್ಲಿ ಈ ಭಾಷೆಯ ವಿಷಯದಲ್ಲಿ ಎರಡು ತಕ್ಕಡಿಯಾಗಿ ನಿಲ್ತಾ ಉಂಟು ಅಂತ ದೇವರೇ ಹೇಳುವುದು. ಆ ಗೊಂದಲವನ್ನು ನೀವೇ ಪರಿಹರಿಸಿಕೊಳ್ಬೇಕು ಅಂತ ಎಲ್ಲರಿಗೂ ಇದು ಮನದಟ್ಟಾಗಬೇಕು. ಹಾಂ ಹಾಂ ಹೌದೌದು, ಇಲ್ಲ ಬರಾದೆ ಇರಲಿ ಅಂತಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತದೆ. പക്ഷെ അങ്ങനത്തെ ഒരു കൽപ്പന അല്ല, എവിടെയോ ഒരു അങ്ങനത്തെ ഒരു ഘടന രൂപപ്പെടുന്നുണ്ടെന്നാണ് പറയുന്നത് രാജേഷനാ. അങ്ങനെ ഒരു ഭാഷാ പ്രധാനമായിട്ടുള്ളതായ ഒരു ചർച്ചയുടെ ഭാഗം എവിടെയോ രൂപപ്പെടുന്നുണ്ട്. നാളെ മറ്റൊരു ചോദ്യം വന്നേക്കാം. അപ്പോൾ അതിനു മുമ്പ് ജനപദങ്ങളെ വിഷയം പറഞ്ഞ നേരത്തെ നിങ്ങൾ പറഞ്ഞ പോലെ ഇതൊരു തുളു ദേശമാണ്, ഭാഷയല്ല. ആ ആ തുളു തുളു ഈ പ്രദേശം ആ ഇതാണ് ദേവതേ. ಅದನ್ನೆಲ್ಲ ಎಲ್ಲರಿಗೂ ಮನದಟ್ಟು ಮಾಡಿಕೊಡಬೇಕು ಅಂತ. അതെ, അതായത് ഇവിടുത്തെ ഇതെന്നെ പറഞ്ഞത് സംഗീതം സാഹിത്യം സരസ്വത്യാഹ കുജദ്വയം ഏവം ആഘാതമതൊരു അന്യത ആലോചനാമൃതം. സംഗീതവും സാഹിത്യവും എന്നുപോലെ തുളുവായാലും കന്നഡമായാലും ഈ സരസ്വതി സ്തനദ്വയങ്ങളെന്നാണ് പറഞ്ഞത്. സംഗീതം സാഹിത്യം സരസ്വത്യാഹ കുജദ്വയം ഏകം ആവാദമധുരം അന്യത ആലോചനാമൃതം. ഈ രണ്ട് സ്ഥലങ്ങൾ ആ രീതിയിലുള്ള ഭാഷ വിഷയം മാത്രം കണക്കാക്കിയാൽ മതി എന്നാണ് ദൈവം പറയുന്നത്. അത് ഉൾക്കൊണ്ടാൽ കാര്യം ശരിയായി. ದೇವರು ಹೇಳುವ ವಿಷಯ ಹೀಗೆ: ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿ ದೇವಿಯ 2 ಸ್ಥಾನಗಳಿದ್ದಾಗೆ, ಅದೇ ರೀತಿ ಈ ದೇವರ 2 ಸ್ಥಾನಗಳಿದ್ದಾಗೆ ತುಳು ಮತ್ತು ಕನ್ನಡ. ಆ ರೀತಿಯನ್ನೇ ನೀವು ಒಪ್ಪಿಕೊಂಡ್ರೆ ಆಯಿತು. ದೇವರ 2 ಸ್ಥಾನಗಳಿದ್ದಾಗೆ ಸಂಗೀತ ಮತ್ತು ಸಾಹಿತ್ಯ ಹೇಗೆ ಸರಸ್ವತಿ ದೇವಿಯ ಸ್ಥಾನಗಳು, ತುಳು ಮತ್ತು ಕನ್ನಡ ಈ ದೇವರ 2 ಸ್ಥಾನಗಳಂತಲೇ ನಾವು ಒಪ್ಪಿಕೊಂಡ್ರೆ ಆಯಿತು ಎಲ್ಲರೂ. അത്ര അല്ല, ഭാഷാ വ്യത്യാസങ്ങളില്ല. അതെവിടെയോ ഒന്ന് രൂപപ്പെട്ടിട്ടുണ്ടോ എന്നുള്ള ലക്ഷണം അഷ്ടമംഗല ഗ്രഹയോഗത്തിൽ ഉണ്ട്. അങ്ങനെ ഇതിനെതിരായി എന്തോ, എതിരെന്നല്ല, എന്തോ ചോദ്യമോ അങ്ങനെ എന്തോ വിഷയം പ്രശ്നബദ്ധി വരാൻ സാധ്യതയുണ്ട് ಭಾವಿಕೆ ಎಂದು പറയുന്നുണ്ട്. ಸ್ವಲ್ಪ ಅದರ ಒಂದು ಹೊಗೆ ಹೇಳುವಂಥ ಸಾಧ್ಯತೆ ಉಂಟು ಅಂತ. ಅಷ್ಟಮಂಗಲ ಪ್ರಶ್ನೆ ಅಂತ ಯೋಗ ಇದ್ದದನ್ನು ಹೇಳಬೇಕಲ್ಲ, ಹಾಗೆ. നമ്മൾ ഇന്ന് അഷ്ടമംഗല രാജേഷണ്ണ ഇന്ന് അഷ്ടമംഗലത്തിൻ്റെ ആമുഖം മാത്രമാണ് നമ്മളിവിടെ പറഞ്ഞത്. നമ്മൾ തിരുവേശ്വര സന്നിധിയിൽ വെച്ചതായ അഷ്ടമംഗല പ്രശ്നത്തിൻ്റെ ആമുഖമാണ് ഇപ്പോൾ ചിന്തയാക്കിയത്. നമ്മൾ ഗണിതകാര്യങ്ങളാകിയ ആറാരൂഢത്തിൻ്റെതായ വിഷയം ദൂതന്മാർ അതുപോലെ ദൈവത്തിൻ്റെ അടുത്ത് വരാൻ വേണ്ടി പറഞ്ഞത്
1, 2, 3 പ്രാവശ്യം പറഞ്ഞു എത്തിയിട്ടില്ല. എത്തിയത് ഇന്നലെ. ഡേറ്റ് കൊടുത്ത് വരുന്നില്ല. രാജേഷിനപ്പം നാളെ ഇല്ല, പിന്നെ അടുത്ത ഞായറാഴ്ച ആയിക്കോട്ടെ, അടുത്ത ഞായറാഴ്ച ഇല്ല, പിന്നെ വേറെ ഞായറാഴ്ച, അന്ന് ഞങ്ങളില്ല. അങ്ങനെ പറഞ്ഞ് എത്തിയത് ഇന്നലെ. അപ്പോൾ അതിൻ്റെ ലക്ഷണം നാളെ മുതൽ ചിന്തിക്കേണ്ടതാണ് വിഷയം. നാളെ രാവിലെ മുതൽ അതിൻ്റെ ചിന്തയാണ് വേണ്ടത്. ಇನ್ನು പറഞ്ഞ ಆಮುಖ ಮಾತ್ರ. ಇವತ್ತು ನಾವು ಅಷ್ಟಮಂಗಲ ಪ್ರಶ್ನೆಯ ಆಮುಖ ಮುನ್ನುಡಿಯನ್ನು ಮಾತ್ರ ಚಿಂತನೆ ಮಾಡಿದ್ದು. ನಮಗೆ 6 ರಾಶಿಗಳು ಯಾವುದು, 6 ರಾಶಿಗಳಿಗೆ ದೇವರ ಅನುಗ್ರಹ ಹೇಗೆ, ಇದಕ್ಕೆ ಮೇಲ್ಮಟ್ಟ ವಿಷಯದ ಸತ್ಯಾಂಶಗಳು ಏನು ಅಂತ ಹೇಳುವ ವಿಷಯ ಆಯಿತು ನಮಗೆ ಇವತ್ತು ಚಿಂತನೆ ಮಾಡಿದ್ದು. ಇನ್ನು ಅಷ್ಟಮಂಗಲಕ್ಕೊಂದು ಕ್ರಮ ಉಂಟು ಚಿಂತನೆಗೆ, ವಿಧಿವಿಧಾನ, ಅದಕ್ಕೆ ಹೋಗುವ ದಾರಿ ಉಂಟು, ವಿಧಿವಿಧಾನ ಪ್ರಕಾರ. ಆ ಪ್ರಕಾರ ನಾವು ಚಿಂತನೆ ಮಾಡಲಿಕ್ಕುಂಟು. ದೈವಜ್ಞರಲ್ಲಿಗೆ ನೀವು ಹೋದದ್ದು, ಹೋಗುವ ವಿಷಯದಲ್ಲಿ ಮಾತನಾಡಿದ್ದು, ತಾಂಬೂಲ ಕೊಟ್ಟದ್ದು, ಬಾಕಿ ಇದ್ದದ್ದೆಲ್ಲ ವಿಷಯ ಉಂಟು. ಅದರಲ್ಲಿ ಪ್ರಧಾನ ನಿಮಿತ್ತವೇ ಆವತ್ತೇ ನಾವು ಹೇಳಿದ ಹಾಗೆ ದೈವಜ್ಞರ ಬಳಿಗೆ ನೀವೊಮ್ಮೆ ಹೋಗಬೇಕು, ಮುಖತಃ ಕಾಣಬೇಕು ಅಂತ ಹೇಳಿದ್ದೇವೆ. ಡೇಟು ಮೊದಲನೇ ಆದಿತ್ಯವಾರ, ಅದಕ್ಕಿಂತ ಮೊದಲನೇ ಆದಿತ್ಯವಾರ ಎಲ್ಲ ಕ್ಯಾನ್ಸಲ್ ಆಗಿ ಕಡೆಗೆ ನಿನ್ನೆ ಬಂದದ್ದು. ಅದಕ್ಕೊಂದು ಕಾರಣ ಉಂಟು. അതിൽ ഫല താമ്പൂലങ്ങളെല്ലാം ഉണ്ടതിൽ ഇല്ല അത് എന്തോ ലെക്ക മാടിയ വിധി ഇല്ലത് അങ്ങനെ പറഞ്ഞാൽ അവരോട്. അപ്പോൾ അവർ പറഞ്ഞ് ലെക്ക മാടിയിട്ടില്ല എന്ന് പറഞ്ഞു. അവർ ಲಕ್ಷಣ ಲೆಕ್ಕ ಮಾಡಿದ್ದನ್ನೇ. ಫಲತಾಂಬೂಲ ನೀವು ಕೊಟ್ಟಿದ್ದೀರಿ, ಆ ತಾಂಬೂಲದಲ್ಲಿ ಒಂದು ಲೆಕ್ಕ ಮಾಡಿ ಕೊಟ್ಟಾಗಿ ಉಂಟು. ನೀವು ಹೇಳಿದ್ದು ಲೆಕ್ಕ ಅಲ್ಲ, ನಾವು ಎಣಿಸದೆ ತಂದದ್ದು ಅಂತ ಲೆಕ್ಕ ಮಾಡಿ ತಂದಾಗಿ ಉಂಟು, ನಿನ್ನೆ ಕೊಟ್ಟದ್ದು. ಅದರ ವಿಧಿಯೆಲ್ಲ ನಾವು ಚಿಂತನೆ ಮಾಡಲಿಕ್ಕುಂಟು. ಆ ಕೊಡ್ತ ಆಳುണ്ട്, ತಾಂಬೂಲ എടുത്താൾ ಆರು ಏರೇ ಅಲ್ಲಿಗೆ ನೀವು ಹೋಗಿದ್ದೀರಾ? ಅಲ್ಲಿ ಇಲ್ಲ, ನೀವು ಕೊಟ್ಟದ್ದು, ಇಲ್ಲಿಂದ ಕೊಟ್ಟದ್ದು ನೀವಾ? ಎಣಿಸಿಕೊಟ್ಟದ್ದು ಅವರು ಲೆಕ್ಕ ಮಾಡಿ ಕೊಟ್ಟದಲ್ವಾ? ನೀವು ಲೆಕ್ಕ ಮಾಡಿ ಕೊಟ್ಟದ್ದಾ? ಹಾಗೆ ಎತ್ತು ಕೊಟ್ಟದ್ದು? ಹಾಗೆ ಎಟ್ಟು ಕೊಡೋದು. അതിന് ಪೂರ್ಣಫಲ ನೋಡಬೇಕು. 5 ಬೆಳ್ಳದಲ್ಲಿ ಎಲ್ಲಿ ಉಂಟು, ಅದೆಂಥದ್ದು 5 ಎಂಥದ್ದು ನೋಡಬೇಕು. 5 ತಾಂಬೂಲ ಅದರಲ್ಲಿ ಇತ್ತು ನಿನ್ನೆ ಕೊಟ್ಟದಲ್ಲಿ. ಇವತ್ತಂದರೆ ಎಣಿಸದೆ ಕೊಟ್ಟದ್ದು 20 ಇತ್ತು. ನಿನ್ನೆ ಕೊಟ್ಟದ್ದು 5 ತಾಂಬೂಲ. 5 ಸಾಧಾರಣ ನಾವು ಎಲ್ಲ ಶುಭ ಕಾರ್ಯಗಳಿಗೂ 5 ತಾಂಬೂಲವೇ ಎಣಿಸಿ ಕೊಡುವುದು ಅಲ್ವಾ? ಆಗ ನಾವು ಅಂದಾಜು 5 ಕೊಡುವಾಗ ಇದು ಎಣಿಸಿ ಕೊಟ್ಟಾಗೆ ಉಂಟು. ನೀವು ಎಣಿಸಲೇ ಇಲ್ಲ ಅಂತ ಹೇಳಿದರೆ ಏನು ನಿಮ್ಮ ಕೈಗೆ 5 ತಾಂಬೂಲ ಬಂತು ಅಂತ ನಮಗೆ ನೋಡ್ಲಿಕ್ಕೆ ಉಂಟು. ಅದೇ ಲೆಕ್ಕ ಮಾಡಿ ತನ್ನದು. ಲೆಕ್ಕ ಮಾಡಿ ತಂದು ಲೆಕ್ಕ ಮಾಡಿ ತಂದು ಕೊಟ್ಟದೇ ಇದು. ತಾಂಬೂಲ ಕೊಡಿಗೆ 5 ಎತ್ತಲೆ ಕೊಡ್ತು ಪೀಡಿಯನ್ನು. ತಾಂಬೂಲ ಪೀಡಿಯನ್ನು 5 ಎತ್ತಲೆ ಕೊಡ್ಕೂല. ಪೀಡಿಯನ್ನು ಅಂಗಡಿಯಿಂದ 5 ತಾಂಬೂಲ ಕೊಟ್ಟದ್ದ. ಕವಲಿ ಎത്ര 80 8 ಅಲ್ಲ 25 5 ಹೌದಾ? 5 ಕೊಡು. ನಮ್ಮ ಕಡೆಯಲ್ಲಿ ವೀಳ್ಯದನ್ನ ಎത്ര 25 ಸೂಡಿ 80 100 ಅಲ್ಲ, ಈಗ 80 ಆಗಿದೆ. ಈಗ 80 100 ಇಲ್ಲ. ಒಂದು ನಾವು ಸಾಧಾರಣ ವೀಳ್ಯದೆಲೆ ತೆಕ್ಕೊಳ್ಳುವಾಗ ಯಾವ ಕಾರ್ಯಕ್ರಮ ಆದರೂ ಒಂದು ಕವಳೆ ತೆಕ್ಕೊಳ್ಳೋದು. ಮೊದಲು ಒಂದು ಕವಳೆಯಲ್ಲಿ 25, ಒಂದು ಸೂಡಿ 100 ಇತ್ತು. ಈಗ ಒಂದು ಕವಳೆಯಲ್ಲಿ 20 ಬರ್ತದೆ, ಸೂಡಿಗೆ 80 ಬರುದು ಮಾತ್ರ. ಹಾಗೆ ಆಗಿದೆ. 5 ಪಟ್ಟಿ ಅಂದರೆ 5 ಅವರೇ ಕೊಡ್ತಾರೆ. അപ്പോൾ അത് പ്രാമാണിക എടുത്ത ദേശവിഷയം, അത് ചിന്തിക്കാനില്ല. 5 എടുത്തു കൊടുത്തത് ಅದು ನಿಮಿತ್ತ ಅಲ್ಲ, ಪ್ರದೇಶ ಸಂಪ್ರದಾಯ. ಪ್ರದೇಶ ಸಂಪ್ರದಾಯ ನಿಮಿತ್ತ ಅಲ್ಲ, ಅದು ನಿಮಿತ್ತ ಅಲ್ಲ, ಪ್ರದೇಶ ಸಂಪ್ರದಾಯ. അപ്പോൾ ഇപ്പം നിർത്താം. അപ്പോൾ ഇന്ന് ಸ್ವಾಮಿ നിർത്താം. ಇವತ್ತು ನಾವು ಅಷ್ಟಮಂಗಲ ಪ್ರಶ್ನೆ ಚಿಂತನೆಯ ವಿಷಯದಲ್ಲಿ ಇಲ್ಲಿಗೆ ನಿಲ್ಲಿಸ್ತೇವೆ. ನಮಗೆ ನಾಳೆ ಅದರ ವಿಧಿವಿಧಾನ ಪ್ರಕಾರವಾಗಿ ಚಿಂತನೆ ಹೋಗ್ಲಿಕ್ಕುಂಟು. ಆದ ಕಾರಣ ಇವತ್ತು ಬಂದವರು ಬರಬೇಕು, ಎಲ್ಲ ಬರದವರನ್ನು ನಾಳೆ ಬರಲಿಕ್ಕೆ ತಯಾರು ಮಾಡಿಕೊಳ್ಬೇಕು. ನಾಳೆ ಏನು ಪೂಜೆ ಏನಿಲ್ಲ. ರಾಜೇಶಣ್ಣ ದೀಪ ಹಚ್ಚಿ ಆರಂಭವೇ. ನಾಳೆ ಪೂಜೆ ಏನಿಲ್ಲ. ನೀವು 9:30ಗೆ ರೆಡಿಯಾಗಿ ಎಲ್ಲರೂ. പെരുമാളേകായേന വാചാമരസിന്ദുദ്ധ്യാത്മനാവാകൃതി സ്വഭാവ കരോമി സകലം പരസ്മി നാരായണായി സമർപ്പയാമി. സ്വസ്തി പ്രജാഭ്യ പരിപാലയന്തം ന്യായേന മാർഗേണ മുഖിം മഹീശ ഗോപുരാമണി പശുമസ്തു നിത്യം ലോകാ സമസ്ത സുഖിനോ ഭവന്തു സർവമംഗളമംഗല്യേ ശിവേ സർവാർത്ഥസാധി ശരണ്യേ ത്രംബകേ ഗൗരി നാരായണി നമോസ്തുതേ. ശിവായ ശ്രീ മഹാഗണപതി സരസ്വതി കൃഷ്ണാശുഭ്യോ നമ. ശ്രീ സൂര്യ സർവഗ്രഹ
ಮಾತೆಲ್ಲ ಮೂಲಕನೇ ನಮಸ್ಕಾರ ಎಲ್ರಿಗೂ. ಕನ್ನಡದಲ್ಲಿ ಮಾತಾಡಬೇಕಾ ತುಳುವಿನಲ್ಲಿ ಮಾತಾಡಬೇಕಾ? ಕನ್ನಡದಲ್ಲಿ ಮಾತಾಡ್ತೇನೆ. ಮಾತಾಡಲಿಕ್ಕೆ ಏನಿಲ್ಲ, ನಾನು ನಿದ್ದೆಯಲ್ಲಿದ್ದೇನೆ ಇಲ್ಲಿ. ನಿನ್ನೆ ಇಡೀ ರಾತ್ರಿ ನಾನು ಮಲಗಲಿಲ್ಲ. ಇವತ್ತು ಡೈರೆಕ್ಟ್ ಏರ್ಪೋರ್ಟಿಂದ ಇಲ್ಲಿಗೆ ಬಂದದ್ದು ನಾನು. ಮಾತಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ನನ್ನ ಹತ್ರ. ರಾಜೇಶ್ ಹೇಳಿದರು, ನನ್ನ ಬಗ್ಗೆ ಹೇಳಿದರು, ಅಲ್ಲಿ ಇಲ್ಲಿ ಏನೆಲ್ಲ ಮಾಡಿದ್ದೇನೆ ಅಂತೇಳಿ. ಅದಕ್ಕೆಲ್ಲ ಉತ್ತರ ನಾಳೆ ಕೊಡ್ತೇನೆ. ನಾನು ಮಾತಾಡುವುದು ನಾಳೆ ಮಾತಾಡ್ತೇನೆ. ಸ್ವಾಮೀಜಿಯವರ ಆಶೀರ್ವಾದ ನಾವು ಇವತ್ತು ಪಡೆದುಕೊಳ್ಳುವ, ಆಯಿತಾ? ಗುರುಭ್ಯೋ ನಮಃ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಗೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಮಾತಾಡಲಿಕ್ಕೆ ಎಂತ ಇಲ್ಲ, ನಾನು ಬರುವಾಗ ಲೇಟಾಗಿದೆ. ಸ್ವಲ್ಪ ತಡ ಆಯಿತು, ಅನುಷ್ಠಾನ ಎಲ್ಲ ಆಗಿ ಬರುವಾಗ ಸ್ವಲ್ಪ ತಡ ಆಯಿತು. ಡ್ರೈವರ್ ಬರಲಿಲ್ಲ, ನಾನು ರೆಡಿಯಾಗಿದ್ದೆ, ನಿಮ್ಮನ್ನೆಲ್ಲ ಕಾಯಿಸಿದೆ ಅಂತ ಸಂತೋಷ. ಇಲ್ಲಿವರೆಗೆ ತಾಂಬೂಲ ಪ್ರಶ್ನೆಯಿಂದ ಇವತ್ತು ಅಷ್ಟಮಂಗಲಕ್ಕೆ ಬಂದಿದೆ. ನಾವು ಅಲ್ಲಿ ಈಶ್ವರ ಸಾನ್ನಿಧ್ಯದಿಂದ ಇಲ್ಲಿ ಬಸ್ರೂರಿ ಮಾಲಿಂಗೇಶ್ವರ ಸಾನ್ನಿಧ್ಯಕ್ಕೆ ಬಂದಿದೆ. ಒಂದು ವೃದ್ಧಿಯ ಲಕ್ಷಣ ಅದು. ಅಲ್ಲದೆ ಮೂಕಾಂಬಿಕಾ ದೇವಸ್ಥಾನದ ನಮ್ಮ ಕೃಷ್ಣ ಪ್ರಸಾದ್ ಅಡ್ಡಂತೆಯರು ಇದ್ದಾರೆ. ನಾನು ಆಗಷ್ಟೇ ಹೇಳಿದೆ, ದೇವಿಯ ಸೇವೆ ಮಾಡಿದವರು. ದುಬೈಯಿಂದ ಸರೋತ್ತಮ ಶೆಟ್ಟರು ಇದ್ದಾರೆ. ಅದರಿಂದ ನಮಗೆ ಒಂದು ದೊಡ್ಡ ಶಕ್ತಿ ಸರೋತ್ತಮ ಶೆಟ್ಟರು. ನನ್ನನ್ನು ದುಬೈ ಕರೆದು ಸ್ವಲ್ಪ ಹಣ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಆದ್ದರಿಂದ ನನಗೆ ನೆಮ್ಮದಿ ಗ್ಯಾರಂಟಿ. ಪಾಪ ಅವರು ತುಂಬ ಎಲ್ರಿಗೂ ಸಹಕಾರ ಮಾಡ್ತಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ. ಇವ ಅಷ್ಟಮಂಗಲದಲ್ಲಿ ಕಂಡಂತೆ ಫಸ್ಟ್ ಏನಂತ ಹೇಳಿದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನಾವು ತುಳುನಾಡಿನ ಒಂದು ದೇವಸ್ಥಾನ ಅಂತೇಳಿ ಅವೇರ್ನೆಸ್ ಮಾಡಬೇಕು. ಅವೇರ್ನೆಸ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಈಗ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಮೀಡಿಯಾವನ್ನೇ ಹಿಡಿಬೇಕಾಗ್ತದೆ. ಯಾಕಂದರೆ ಎಲ್ಲರನ್ನು ಮಾಡಬೇಕಾದ್ರೆ ಮನೆ ಮನೆಗೆ ಹೋಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಆಗುವಂಥದ್ದಲ್ಲ. ಆದ್ದರಿಂದ ಇಂಟರ್ನೆಟ್ ಮೀಡಿಯಾ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ನಾವೊಂದು ಏನಾದರೂ ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಫಸ್ಟ್. ಮತ್ತು ನಾನು ಫಸ್ಟಿಗೆ ಹೇಳಿದ್ದೆ ಅಲ್ಲಿ ತಾಂಬೂಲ ಪ್ರಶ್ನೆಯಲ್ಲಿ, ಅದನ್ನು ಹಾಗೆಯೇ ಪ್ರಕೃತಿ ಸಹಜವಾಗಿ ಇಡಿ ಅಂತೇಳಿ, ಅದು ನಾನು ಫಸ್ಟ್ ಹೇಳಿದ್ದೆ. ಅದೊಂದು ಬಂತು, ನನಗೆ ತುಂಬ ಖುಷಿ ಕೊಟ್ಟಿತ್ತು ಅದು. ಅದನ್ನು ಪ್ರಕೃತಿ ಸಹಜವಾಗಿ ಮಾಡುವಂಥದ್ದು. ಮತ್ತು ಅದು ಈಗ ಹಾಗೆ ಇಟ್ಟರೆ ಇನ್ನೆಲ್ಲ ಬೇರೆಲ್ಲ ಮುಟ್ತದೆ, ಅದಕ್ಕೆ ಚಿಂತನೆ ಮಾಡಬೇಕಾಗ್ತದೆ. ಯಾಕಂತೇಳಿದರೆ ಬೇರೆಲ್ಲ ಮುಳುಗೆಲ್ಲ ಶಿವಲಿಂಗವೇನು ಕಾಣದಾಗೆ ಆಗಿದ್ರೆ ಒಳಗೆ ಹೋಗಲಿಕ್ಕೆ ಆಗಿದೆ. ಯಾಕಂದರೆ ಬೇರು ದಪ್ಪ ಆಗ್ತಾ ಇರ್ತದೆ ನೋಡಿ. ಅದಕ್ಕೆ ಬಗ್ಗೆ ಏನಂತೇಳಿ ಪ್ರಶ್ನೆಯಲ್ಲಿ ಚಿಂತನೆ ಮಾಡಿ, ಯಾಕೆ ಏನು ಮಾಡಬೇಕು, ಏನು ಅದರ ಬಗ್ಗೆ ಏನೋ ಅಥವಾ ಕಡಿಬಹುದಾ? ಯಾಕಂದರೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ದಪ್ಪ ಆಗ್ತಾ ಹೋಗ್ತಾ ಇರ್ತದೆ. ಅದರಿಂದಾಗಿ ಅದರ ಬಗ್ಗೆ ಒಂದು ಪ್ರಶ್ನೆ ಮಾಡಲಿ, ಮತ್ತು ಅವೇರ್ನೆಸ್ ಮಾಡಿ. ಮತ್ತು ನಾನು ಹೇಳುವಂಥದ್ದು ಏನಂತೇಳಿದರೆ, ಯಾವುದೇ ದೇವ ಸಾನ್ನಿಧ್ಯ ಇರ್ತದೆ, ಅದರಿಂದ ಎಲ್ಲವೂ ಸರಿಯಾಗ್ತದೆ. ಆದರೆ ಎಲ್ಲಕ್ಕಿಂತ ಧನಲಕ್ಷ್ಮಿ ಭಾರಿ ದೊಡ್ಡದು. ಎಲ್ಲಕ್ಕೂ ಒಬ್ಬರು ಸಾಧು ಒಂದು ಮಾತನ್ನು ಹೇಳ್ತಾರೆ. ಅಷ್ಟಲಕ್ಷ್ಮಿಯರಲ್ಲಿ ಒಬ್ಬ ಕೇಳಿದಂತೆ, ನಿಮಗೆ ಯಾವುದು ಬೇಕು ಅಂತೇಳಿ. 8 ಲಕ್ಷ್ಮಿಯರು ಕೇಳಿದಂತೆ ಯಾವುದು ಬೇಕಂತೇಳಿ. ಒಬ್ಬೊಬ್ಬರು ಒಂದೊಂದು ಕೇಳಿ. ಒಬ್ಬ ಹೇಳಿದಂತೆ, ನನಗೆ ಧೈರ್ಯಲಕ್ಷ್ಮಿ ಒಂದಿದ್ದರೆ ಸಾಕು ಅಂತೇಳಿ. ಆವಾಗ ಧೈರ್ಯಲಕ್ಷ್ಮಿ ಇದ್ದಾಗ ಮತ್ತೆ 8 ಲಕ್ಷ್ಮಿಗಳು ಸೀದಾ ಬಂದ್ರಂತೆ, ಒಳಗೆ ಎಲ್ಲ ಒಟ್ಟಿಗೆ ಬಂದು. ಆದ್ದರಿಂದ ಧೈರ್ಯಂ ಸರ್ವತ್ರ ಸಾಧನ. ಹಾಗೆ ಎಲ್ಲ ಒಳ್ಳೆಯದಾಗಲಿ. ನಾವು ನಂಬುವ ಕೊಡಚಾದ್ರಿ ಮತ್ತು ಭಗವತಿ ಮೂಕಾಂಬಿಕೆ ಒಳ್ಳೇದು ಮಾಡಲಿ. ರಾಜೇಶ್ರೇ, ಒಂದು ತುಂಬ ಜನರು ಸೇರಲಿ. ಇಷ್ಟು ಇವರು ಹೇಳಿದಾಗೆ ಇವತ್ತೇನು ಸೇರಿದ್ದು ಅಷ್ಟು ಆಗಲಿಲ್ಲ, ಇನ್ನೂ ಅವೇರ್ನೆಸ್, ಬಟ್ ಬೆಳೀಬಹುದು, ಇನ್ನು ತುಂಬ ಬೆಳೀಬಹುದು. ಆಗಲಿ ದೇವರು. ನಾನು ಯಾವತ್ತೂ ಇದ್ದೇನೆ ನಿಮ್ಮೊಟ್ಟೆ. ಒಂದು ಫಸ್ಟ್ ಸ್ವಾಮೀಜಿಗಳನ್ನೆಲ್ಲ ಸೇರಿಸ್ಲಿಕ್ಕೆ ಹೇಳಿದೆ. ಯಾಕಂದರೆ ಸಾಧು ಸಂತರ ಒಂದು ಪಾದಸ್ಪರ್ಶ, ಪಾದ ಧೂಳಿಯಲ್ಲಿ ಅದರದ್ದೇ ಆದಂಥ ಒಂದು ಯೋಗ್ಯತೆ, ಅದರದ್ದೇ ಆದಂಥ ಒಂದು ಶಕ್ತಿ ಇರ್ತದೆ, ಅದರಲ್ಲಿ ಪ್ರಶ್ನೆ ಏನಿಲ್ಲ. ಅದನ್ನೆಲ್ಲ ಸೇರಿಸಲಿ, ಇಲ್ಲಿಯ ವಟಾರದವರನ್ನೆಲ್ಲ ಸೇರಿಸಿ ಆದಷ್ಟು ಬೇಗ ಆಗಲಿ ಅಂತೇಳಿ ನಾನು ಭಗವತಿ ಮೂಕಾಂಬಿಕೆ ಹತ್ರ ಪ್ರಾರ್ಥನೆ, ನಮ್ಮದೆಲ್ಲವೂ ಮೂಕಾಂಬಿಕೆ, ಸರ್ವಸ್ವವು ಮೂಕಾಂಬಿಕೆ ನಡೆಸಿಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅಷ್ಟೇ ಸಾಕು. ಸರ್, ನೀವು ನಾಳೆ ಕೂಡ ಬರಬೇಕು, ನಮಗೆ ಧೈರ್ಯ ಕೊಡಬೇಕು ನೀವು. ಅಷ್ಟು ಮಾತ್ರ ಅಲ್ಲ, ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಡಾಕ್ಟರ್ ರಾಜೇಶ್ ಆಳ್ವ ಯಾವ ಮಟ್ಟಿಗೆ ನಮ್ಮೊಟ್ಟಿಗೆ ಇದ್ದಾರ, ನಾವು ಖಂಡಿತ ಕೆಳಗೆ ಬೀಳುವುದಿಲ್ಲ. ಯಾಕಂದರೆ ನಾನು ಅಲ್ಲಿ ಫೋನ್ನಲ್ಲಿ ಕೂಡ ಹೇಳಿದ್ದೇನೆ, ನಾನು ಬರುವುದು ತೌಳೇಶ್ವರ ದೇವಸ್ಥಾನದ ಉದ್ದೇಶಪೂರ್ವಕವಾಗಿ ಮತ್ತು ಮುಖ್ಯವಾಗಿ ಬರೋದು ನಾನು ನಿಮಗಾಗಿ ಅವ್ರಿಗೆ ಹೇಳಿದ್ದೇನೆ ನಾನು. ಯಾಕಂದರೆ ತುಳುಗಾಗಿ ಒಂದಿಷ್ಟು ಕೆಲಸ ಮಾಡ್ತಾರೆ, ಯಾರಿಗೂ ಅಷ್ಟೊಂದು ತುಳುವಿನ ಬಗ್ಗೆ ಒಂದು ಕಾಳಜಿ ಇಲ್ಲ. ತುಳು ಅಂದರೆ ಒಂದು ಕೀಳರಿಮೆ ಎಲ್ರಿಗೂ.
ಮತ್ತು ಭಟ್ರು ಅವರೊಂದು ಹೇಳಿದರು, ಯಾರು ಗೋಪಾಲಕೃಷ್ಣ ಅವರೊಂದು ಹೇಳಿದರು, ದನ ಮತ್ತು 3-4 ಎಲ್ಲ ಹೇಳಿದರು. ಮುಖ್ಯವಾಗಿ ಏನು ಹೇಳಬೇಕು ಗೊತ್ತುಂಟ, ತುಳುವರಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಹತ್ರ. ಇಡೀ ತುಳುನಾಡಿನಲ್ಲಿ ನೋಡಿದರೆ ತುಳುವರಲ್ಲಿ ಒಗ್ಗಟ್ಟಿಲ್ಲ. ನಾವು ಎಲ್ಲ ಒಟ್ಟಾದರೆ ನಮಗೆ ಏನೂ ಅಸಾಧ್ಯ ಇಲ್ಲ. ಅಡ್ಡಂದ ರಡ್ಡೆ ಶಬ್ದ ಈರ್ನ ಬಾಯಿಡು ಇನಿ ಎಲ್ಲೇ ಪತ್ತರ್ಲಿ ತುಳುವೇಶ್ವರನ ಜೀರ್ಣೋದ್ಧಾರದ ಕಾಲಕ್ಕೆ ಕುಡಿದು ಬೈದಂಡೆ ದುಬೈಡ್ದು ಸರ್ವೋತ್ತಮಣ್ಣೆ ಸ್ವಾಮಿಲ್ನ ಆಗಮನ ಇನ್ನು ಮಾತನ್ನು ನಮ್ಮ ಸೇರಿದು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೂ ನಮ್ಮ ಮನಸ್ಸು ಮಲ್ತಂದಾಂಡ ರಾಜೇಶ್ ಅವರೇ ಒಂಜಿ ವರ್ಷದಲ್ಲೈ ನಿಖಲು ಎನ್ನೇರ ಸಾಧ್ಯ ಆ ದೇವಸ್ಥಾನ ಅಲ್ಪ ಮೂಡ್ದು ಬರೋ ಸಾಧ್ಯತೆ ಉಂಡು. ನಮ್ಮ ಮಾತೆರೆಲ್ಲ ಸೇರ್ಪಾವನಂಚ ಕೆಲಸ ಮಲ್ಪಗ ತುಳುವೇಶ್ವರಿಗೆ ಆ ಶಕ್ತಿ ಕೊರ್ಪನ ಕೆಲಸ ನಮ್ಮ ಮಲ್ತಂದಾಂಡ ಆಯನ ದೇವಸ್ಥಾನನು ಆರೇ ಮಲ್ಪನಂಚಿನ ಪರಿಸ್ಥಿತಿ ಬತ್ತದ ನಂಗೆ ಒದಗುಣು ಪನ್ಪನ ಪಾತ್ರೆಯನ್ನು ಪನ್ನೊಂದು ನಮ್ಮ ಮಾತೆಲ್ಲ ಇನ್ನು 8 ಜನ ನಾವು ಸೇರ್ದಾನ ನನ್ನ 9 ಜನಕ್ಕೂ ಈಡೆ ಸೇರ್ಪಾದ ಬಹುಶಃ ಪ್ರಶ್ನ ಚಿಂತಕರು ಪನ್ನ ಲೆಕ್ಕ 7 ದೇವಸ್ಥಾನ 700 ದೇವಸ್ಥಾನ ಕಟ್ಟಿನ ಶಕ್ತಿ ತುಳುವರೆಗುಂಡು. ತುಳುವೇಶ್ವರನ ಒಂಜಿ ಸನ್ನಿಧಿನ ಎಂಕಿತ್ತೆ ಎನ್ನ ಮನಸ್ಸಿಗೆ ತೋಜುನ ಆ 4 ಸೆನ್ಸ್ ಆಜಿ ಸೆನ್ಸಡ್ ನಮ್ಮ ದಾದ ಮಲ್ಪೊಲಿಂದ ಆ ಈ 4 ಸೆನ್ಸ್ ಆಜಿ ಸೆನ್ಸದ ಜಾಗಿರ್ದು ಹೆಚ್ಚಿ ಜಾಗ ನಮ್ಮ ಇಂಚೆ ಗೆತ್ತನಲ್ಲಿ ಆತ ಜಾಗ ಇತ್ತಂದಣ್ಣ ನಮ್ಮ ದುಡ್ಡು ಉಂಡು, ಖರ್ಚು ಮಲ್ಪರೆ ದುಡ್ಡು ಉಂಡು, ಮಲ್ಪರೆ ಜಾಗ ಇಜ್ಜಿ ಪಂಪನ ಪರಿಸ್ಥಿತಿ ಇತ್ತೇ ಉಂಡು. ಐನ್ ಮಾತ ಆ ಕಾಲ ಕೂಡುದು ಬರ್ಪು ಲೆಕ್ಕ ತುಳುವೇಶ್ವರನ ನಂಗೆ ಮಾರ್ಗದರ್ಶನ ಕೊರಡು ಕಾಸದ ಮಟ್ಟದ ನಿಕ್ಲು ಏರ್ಲ ಪೋಡಿನ ಅಗತ್ಯ ಇಜ್ಜಿ ನಂಗೆ ಏತ್ ಧನ ಬೋಡ ಆತ ಧನ ಕ್ರೋಢೀಕರಿಸದ ಮಲ್ಪನಂಚಿನ ಶಕ್ತಿ ನಮ್ಮಡ ಉಣ್ಣದು ಪನ್ನೊಂದು ನಿಖಲ್ನೊಟ್ಟಿಗೆ ಎಲ್ಲ ಉಲ್ಲೆ ಇನ್ನು ಕಾಣೆಲ್ಲ ಬತ್ತಿತ್ತೆ ಮಧ್ಯಾಹ್ನ ಪಿರ ತುಳುವೇಶ್ವರನ ಲೆಪ್ಪು ಎಂಕ್ ಬತ್ತಂದು ಯಾನು ಒಂದು 10 ನಿಮಿಷ ಜೆತ್ತದಾನಾಗ ಅಂಗೆ ಪಟ್ಟ ಈಡು ಬರುದು ನಾಂಡು ಯಾನು ನಿಖಲ್ನೊಟ್ಟಿಗೆ ಏಪಲ ಉಳ್ಳೆ ಅಂತ ಪಾತ್ರನ ಪನ್ನೊಂದು ಪೂಜ್ಯ ಸ್ವಾಮೀಜಿನ ಆಗಮನ ಆನಂಕ ಆಂಡು ಅಂಡ ಆರು ಒವ್ವೇ ಕಾರ್ಯಗೂ ನಾವು ಜಪ್ನಗಲ್ಲ ಸಂಘಟನೆ ಜಪ್ನಗಲ್ಲ ಮಂಚಿನುಡುಂತುನ ಒಂಜಿ ಸ್ವಾಮಿಲಿತ್ತಂಡ ಕೆಮಾರ್ ಸ್ವಾಮಿಲ್ ಮಾತಾ ಸ್ವಾಮಿಲ ಅನುಗ್ರಹ ನಂಗೆ ಉಂಡು ಆಂಡ ಕೆಮಾರ್ ಸ್ವಾಮಿಲ್ ನಮ್ಮೊಟ್ಟಿಗೆ ಏಪಲ್ ಉಪ್ಪುನ ಆರ್ನ ಉಪಸ್ಥಿತಿ ನೀಲ ಉಂಡು ಎಲ್ಲೆಲ್ಲ ಉಪ್ಪಡು ನಮ್ಮ ಪೂರ್ತಿ ಪ್ರಶ್ನೆ ಕಾಲೋಡು ಆರ್ನ ಮಾರ್ಗದರ್ಶನ ನಂಗೆ ತಿಕ್ಕಾಡು ಪನ್ನೊಂದು ನಿಕ್ಲಿಗೆ ಮಾತೆರೆಗ್ಲ ಸುಗಿತೊಂದೆ ನಮ್ಮ ಹತ್ತಿರ ಮುಗಿಪಾವೆ. This festive season, bring home Honda, bring home joy. Visit your nearest Honda two-wheeler dealership today. That each one of us be given clarity of mind and heart to discern what needs to be done in our day-to-day work, in the planning of what we want to do for our country, what each and every citizen of this country deserves. Bless us, your public servants. Bless every Filipino. Bless every home, every mother, every father, every child.
May we here always be reminded of our shared duty to care for one another and to safeguard our environment for the generations to come. Lord, grant us clarity, compassion, and courage so that the choices we make may truly serve the common good. We ask in Jesus' name. Amen. The Philippine Philharmonic Orchestra String Octet will play the Philippine National Anthem, and the group will also render a performance entitled Magtanim Ay Di Biro. Please remain standing.